ಮಾಡಲು ಅನ್ನ ಇಲ್ಲದೆ ತೊಡಲು ಬಟ್ಟೆ ಇಲ್ಲದೆ ಜೀವನ ಸಾಗಿಸಿದಂತಹ ದಂಪತಿಗಳು ಅದೆಷ್ಟೋ ಮಂದಿ. ಜೀವನ ಕಷ್ಟ ಆದರೂ ಸುಖದ ಜೀವನವೆಂದು ಜೀವನ ಸಾಗಿಸಿದ ದಂಪತಿಗಳು ಅನೇಕ ಉದಾಹರಣೆಗಳಿವೆ. ಇತ್ತೀಚಿನ ಕಾಲದಲ್ಲಿ ದಂಪತಿಗಳಲ್ಲಿ ದಂಪತಿಗಳು ಒಂದು ಮಾತಾಡಿದರೆ ಕಡಿಮೆ ಆಯಿತು, 10 ಮಾತಾಡಿದರೆ ಜಾಸ್ತಿ ಆಯಿತು. ಇದನ್ನೆಲ್ಲ ಕಾರಣವಾಗಿ ಇಟ್ಟುಕೊಂಡು ಮದುವೆಯಾಗಿ 1-2 ತಿಂಗಳಲ್ಲಿ ವಿಚ್ಛೇದನ ನೀಡುವಂತಹ ಹಲವಾರು ದಂಪತಿಗಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ದಶಮಾನೋತ್ಸವದ ಪ್ರಯುಕ್ತ ದಶಮಾನೋತ್ಸವದ ಸವಿ ನೆನಪಿಗಾಗಿ ಮಾದರಿ ಆದರ್ಶ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಇಂದು ಬಲ್ನಾಡು ಶ್ರೀ ಮಾಧವಗೌಡ ಕಾಂತಿಲ ಇವರ ಮನೆಯಲ್ಲಿ ಒಕ್ಕಲಿಗ ಸ್ವಸಹಾಯ ಸಂಘಗಳ ಒಕ್ಕೂಟ ಬಲ್ನಾಡು, ಗ್ರಾಮ ಸಮಿತಿ, ಮಹಿಳಾ ಸಂಘ ಹಾಗೂ ಯುವ ಸಂಘ ಬಲ್ನಾಡು, ಮಾದರಿ ಗ್ರಾಮ ಸಮಿತಿ ಬಲ್ನಾಡು ಇದರ ಉಪಸ್ಥಿತಿಯಲ್ಲಿ 50 ವರ್ಷ ಪೂರೈಸಿದ ಮಾದರಿ ಆದರ್ಶ ದಂಪತಿಗಳ ಸನ್ಮಾನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಬರಮಾಡಿಕೊಳ್ಳುತ್ತಾ ಇದೀಗ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಡಿ.ವಿ. ಮನೋಹರಗೌಡ ಅಧ್ಯಕ್ಷರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಸರ್, ತಾವು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಯ ಉದ್ಘಾಟಕರು ಆಗಿರುವಂತಹ ಶ್ರೀ ಬಾಲಕೃಷ್ಣ ಗೌಡ ಬಲ್ನಾಡು ಕಟ್ಟೆಮನೆ ಸರ್, ತಾವು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಹಾಗೂ ಈ ಒಂದು ದಂಪತಿಗಳನ್ನು ಸನ್ಮಾನಿಸಲ್ಪಡುವವರು ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಸರ್, ತಾವು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಈ ಸಭೆಯ ಅತಿಥಿಯಾಗಿರುವಂತಹ ಶ್ರೀ ಚಿದಾನಂದ ಬೈಲಾಡಿ ಅಧ್ಯಕ್ಷರು, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಪುತ್ತೂರು, ಶ್ರೀ ರವಿ ಮುಂಗ್ಲಿಮನೆ ತಾಲೂಕು ಅಧ್ಯಕ್ಷರು, ಒಕ್ಕಲಿಗ ಗೌಡ ಸಂಘ ಪುತ್ತೂರು. ಅದೇ ರೀತಿ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಪಟೇಲ್ ಚಾರ್ವಾಕ, ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀ ಎ.ವಿ. ನಾರಾಯಣಗೌಡ ಹಾಗೂ ತಮ್ಮ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀ ಚಿನ್ನಪ್ಪ ಸರ್, ಇವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು. ಹಾಗೂ ಇವತ್ತಿನ ಈ ಸನ್ಮಾನಿಸಲ್ಪಡುವಂತಹ ದಂಪತಿಗಳಾದ ಉತ್ತಪ್ಪಗೌಡ ಮತ್ತು ದಮಯಂತಿ ಇವರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ತೆಕ್ಕೆಯಲಿ ಶ್ರೀರಕ್ಷೆ ಕೊಡಿಸು, ಒಕ್ಕಲಿಗರೊಂದಾಗಿ ಒಮ್ಮುಖದಿ ಬೆಳೆವಂತೆ ಧಿಕ್ಕರಿಸಿ ಸಮ್ಮುಖದಿ ಕೊಡಿಸು. ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಸ್ವಜಾತಿ ಬಾಂಧವರ ಬಹುದಿನದ ಇದು ತ್ರಿಜಾತಿ ವೇದಗಳ ಬಾರದಂತೆ ನಡೆಯೋ ಒರೆಯಮ್ಮ ಸಂಘದಲ್ಲಿ ಬೆಳೆವಂತೆ ದೊರೆಯಮ್ಮ ತಿರುಮಲಾಧೀಶ ವೆಂಕಟನೇ. ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಆದಿಚುಂಚನಗಿರಿಯ ಇಂಚಿನಂಚಿನಲ್ಲಿ ಒಕ್ಕಲಿಗರಕ್ಕರೆ ನೆಲೆಸಿ ಗುರುವಾಗಿ ವರ ಚೆತ್ತು ಮುದ್ದಾಡಿ ಕರಸು. ಒಕ್ಕಲಿಗರು ನಾವು ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಒಕ್ಕಲಿಗರು ಆದಿಚುಂಚನಗಿರಿಯ ಗುರುವಂದಿತರು, ಗುರುವಂದಿತರು. ಪ್ರಾರ್ಥನೆ. ಎಲೈ ಹದ್ದಿನನೇ, ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾಗುವುದರಿಂದ ನಾನು ಸ್ವರೂಪವನ್ನು ರಚಿಸುತ್ತೇನೆ, ಅರ್ಥ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟಿಸುತ್ತೇನೆ. ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಿ ಸಂಭವಾಮಿ ಯುಗೆ. ಸಾಧು ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗದಲ್ಲಿ ಪ್ರಕಟಿಸುತ್ತೇನೆ. ನಾಯಕ ದೇವರನ್ನು ಶಿರಸ ಹೊಂದಿಸ ಒಂದು ಬಲ್ನಾಡಿನೇ ಇಡೀ ಬಲ್ನಾಡದ ಮಣ್ಣಡಿ ನೆಲೆಯಾದ ಅಪಾರ ಭಕ್ತ ಸಮೂಹನು ರಕ್ಷಣೆ ಮಲ್ಪುಣ ಕಾತೊಂದು ಬತ್ತು ನಚ್ಚಿನ ಅಪ್ಪೆ ದಂಡನಾಯಕ ಉಳ್ಳಾಳ್ತಿನ
ಸ್ಮರಣೆ ಮಲ್ತೊಂದು ಅವೇ ರೀತಿ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನು ಸ್ಮರಣೆ ಮಲ್ತೊಂದು ಆದಿಚುಂಚನಗಿರಿಟ್ಟು ನೆಲಾಯಿನಂಚಿನ ಕಾಲಭೈರವೇಶ್ವರ ಸ್ವಾಮಿನ ನೆನವರಿಕೆ ಮಲ್ತೊಂದು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಈ ಒಂಜಿ ಸಂಸ್ಥೆದ ಮುಖಾಂತರ ಈ ಒಂಜಿ ಸಂಸ್ಥೆದ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾದಿ ಪ್ರತಿ ಗ್ರಾಮಡ್ಲ ದಾಂಪತ್ಯ ಜೀವನ ಪೂರೈಸದು 50 ವರ್ಷ ಆಯ್ನಂಚಿನ ದಂಪತಿಗಳನ್ನು ಗುರುತಿಸುವನಂಚಿನ ಸನ್ಮಾನ ಮಲ್ಪನಂಚಿನ ಕಾರ್ಯಕ್ರಮನು ಸ್ವಸಹಾಯ ಟ್ರಸ್ಟ್ ಪಾಡುಂದು ವಿಶೇಷವಾದ ಇನಿ ಸ್ವಸಹಾಯ ಟ್ರಸ್ಟ್ದ ಸಂಘಲು ಪ್ರಾರಂಭ ಆವಡೊಂದಿತ್ತಿನ ದಂಡ ಅವು ಸುರುಕಾದ ಈ ಬಲ್ನಾಡು ಗ್ರಾಮಡು ಬರ್ತದೆ 1 ನಂಬರ್ದ ಸಂಘನು ಸ್ಥಾಪನೆ ಮಂತಂದಿತ್ತಿನ ದಂಡ ಅವು ಬಲ್ನಾಡು ಗ್ರಾಮ ಏಮಂಡ ಪ್ರತಿಯೊಂಜಿ ಕಾರ್ಯುಲ್ಲ ಇನಿ ಬಲ್ನಾಡು ಗ್ರಾಮಡು ಕಟ್ಟಪಣೆ ಇತ್ತನಂಚಿನ ಗ್ರಾಮ ಈ ಗ್ರಾಮದ್ದು ಶುರು ಆವುಡು ಮಲ್ಪೊಂಜಿ ಆ ಉದ್ದೇಶಡು ಆ ಕಾರ್ಯಕ್ರಮ ಮಲ್ತೇವೆ ಹಿಡಿದು ಬುಕ್ಕ ಇನಿ ಹಲವಾರು 1,000 ಸಂಘ ಮುಟ್ಟ ಇನಿ ಆ ಸಂಸ್ಥೆ ಇನಿ ಎತ್ತಿನ ಬಂಡ ಒಂಜಿ ಎಲ್ಲೇ ವಿಚಾರತ್ತು ಅವು ನಂಗೆ ನಮ್ಮ ಸಮಾಜದಲ್ಲಿ ಮಾತರಿಗಳ ಖುಷಿ ಪಡ್ಪುನಂಚಿನ ವಿಚಾರ ಈ ನಿಟ್ಟಿಡು ಬಲ್ನಾಡು ಗ್ರಾಮಡು ಶುರುವಾಯಿನಂಚಿನ ಆ ಒಂಜಿ ಸಂಘ ಇನಿ ಮಾದರಿ ಗ್ರಾಮದ ಒಂಜಿ ಕಾರ್ಯಕ್ರಮಗಳನ್ನ ಈ ಗ್ರಾಮಡು ಪಾಡೊಂದು ಸುಮಾರು 148 ವಾರದ ಭಜನಾ ಕಾರ್ಯಕ್ರಮ ಮಾತ ಇಲ್ಲಲ್ಲ ನಡಪುನಂಚಿನ ಕಾರ್ಯಕ್ರಮ ಯಶಸ್ವಿಯಾದ 5 ವರ್ಷ ಪೂರೈಸುವನಂಚಿನ ಆ ಒಂಜಿ ಕಾರ್ಯಕ್ರಮ ಐನು ಎಂಕಲ್ನ ಗ್ರಾಮಗೂ ಈ ಜವಾಬ್ದಾರಿಯನ್ನು ಕೊರತು ಆ ಕಾರ್ಯಕ್ರಮ ನಿರಂತರವಾದ ಎಡ್ಡೆ ರೀತಿಯಲ್ಲಿ ನಡೆದುಂದುಂಟು ಇನಿ ಈ ಒಂಜಿ ದಶಮಾನೋತ್ಸವದ ಸಂಭ್ರಮ ಉಡುಪುನಂಚಿನ ಈ ಟ್ರಸ್ಟ್ ಇನಿ ಒಲ್ಪರ್ದು ನಮ್ಮ ಇನಿ ಸಂಘನ ಪ್ರಾರಂಭ ಮಲ್ತಾ ಆ ಗ್ರಾಮದೇ ಆ ದಂಪತಿಲೇನೆ ಗೌರವಿಸುವನಂಚಿನ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪಡು ಪನ್ಪುಣಂಜಿ ಸದುದ್ದೇಶನದಿ ಒಂದು ಈ ಕಾರ್ಯಕ್ರಮನು ಇನಿ ನಮ್ಮ ಶುರು ಮಲ್ತದ ಈ ಇನಿತ್ತ ಈ ದಾಂಪತ್ಯ ಜೀವನಡು 50 ವರ್ಷ ಪೂರೈಸಿನಂಚಿನ ಈ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಡು ಇನಿ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ಪೆರಿತ್ತನಂಚಿನ ನಮ್ಮ ಬಲ್ನಾಡು ಗ್ರಾಮದ ಕಟ್ಟಮಣಿತ ಯಜಮಾನರಾಯನಂಚಿನ ಶ್ರೀಯುತ ಬಾಲಕೃಷ್ಣ ಗೌಡ ಬೇರೆ ನಮ್ಮ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಅದೇ ರೀತಿ ಇನಿ ಈ ಒಂಜಿ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸುವನಂಚಿನ ನಮ್ಮ ಪುತ್ತೂರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ಅಧ್ಯಕ್ಷರಾಯನಂಚಿನ ಶ್ರೀಯುತ ಡಿ.ವಿ. ಮನೋಹರ್ ನಮ್ಮೊಟ್ಟುಗೊಳ್ಳಿರು ಅರೆಲ್ಲ ಈ ಸಂದರ್ಭಡು ನಮ್ಮ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತೀವಿ ಅದೇ ರೀತಿ ಇನಿತ್ತ ಈ ದಂಪತಿಲೇನು ಸನ್ಮಾನಿಸಿರುಳ್ಳಿರು ನಮ್ಮ ಒಕ್ಕಲಿಗ ಗೌಡ ಸಂಘದ ಸಲಹಾ ಸಮಿತಿದ ಅಧ್ಯಕ್ಷರು ಅದೇ ರೀತಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಯನಂಚಿನ ಶ್ರೀಯುತ ಸಂಜೀವ ಮಠಂದೂರು ನಮ್ಮೊಟ್ಟುಗೊಳ್ಳಿರು ಆರ್ಲ ಈ ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಬರ್ತದೆ ನಮ್ಮೊಟ್ಟಿಗೆ ಸೇರೊಂದಿರು ಆರೆಲ್ಲ ನಮ್ಮ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅದೇ ರೀತಿ ನಮ್ಮ ಒಕ್ಕಲಿಗ ಸಮುದಾಯ ಬತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆರ್ಲ ಎಂಕಲ್ನ ಈ ಬಲ್ನಾಡು ಗ್ರಾಮಡೆ ಇನಿ ಆರೆ ಉಳ್ಳೇರು ಆರೆ ಎಂಕ್ಲೆಗು ಈ ಬಲ್ನಾಡು ಗ್ರಾಮಗೂ ಒಂಜಿ ಮಾದರಿಯಾದ ಇಡೀ ತಾಲೂಕದ ಗೌಡ ಸಮಾಜನು ಒಟ್ಟಾದ ನಡಪುಡು ಮಲ್ಪನ ಆರ ಒಂಜಿ ದಿಟ್ಟ ಹೆಜ್ಜೆಡು ಆ ಕಾರ್ಯಕ್ರಮ ಯಶಸ್ವಿಯಾದ ಯಾವುದುಂಡು ಆರ್ಲ ಈ ಸಂದರ್ಭದ ಉಪಸ್ಥಿತರುಳ್ಳೇರು ಆರೆಲ್ಲ ನಮ್ಮ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ಕೊಂಡು ಅದೇ ರೀತಿ ತಾಲೂಕು ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾಯನಂಚಿನ ಶ್ರೀಯುತ ರವಿ ಮುಂಗ್ಲಿ ಮನೆ ಎಂಬೆಲ್ಲ ಈ ಕಾರ್ಯಕ್ರಮದ ಉಪಸ್ಥಿತರುಳ್ಳೇರು ಆರೆಲ್ಲ ಈ ಸಂದರ್ಭಡು ನಾವು ಮಾತಿನ ಪರವಾದ ಸ್ವಾಗತ ಮಾಡ್ಕೊಂಡಿಲ್ಲ ಅದೇ ರೀತಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ಸಲಹಾ ಸಮಿತಿದ ಸದಸ್ಯರಾಯನಂಚಿನ ಶ್ರೀಯುತ ಜಿನ್ನಪ್ಪ ಗೌಡ ಮಲುವೆಲು ಎಂಬೆಲ್ಲ ಈ ಕಾರ್ಯಕ್ರಮದ ಉಪಸ್ಥಿತರುಳ್ಳಿ ಆರೆಲ್ಲ ಈ ಸಂದರ್ಭಡು ಮಾತಿನ ಪರವಾದ ಸ್ವಾಗತ ಮಾಡ್ಕೊಳ್ಳಿ ಅದೇ ರೀತಿ ಈ ಟ್ರಸ್ಟ್ ಇನಿ
ಈತ ಒಂಜಿ ವೇಗವಾದ ಈತೊಂಜಿ ಅಡಿಪಾಯ ಪಾರ್ದು ಎಡ್ಡೆ ರೀತಿ ನಡಪುಂದಿತ್ತಂಡ ಐಕೊಂಜಿ ಸ್ಥಾಪಕ ಅಧ್ಯಕ್ಷರು ಕೂಡ ಆ ಸ್ಥಾಪಕ ಅಧ್ಯಕ್ಷರು ಇನಿ ಎವಿ ನಾರಾಯಣರು ಆರ್ನ ಮುಖಾಂತರ ಎಡ್ಡೆ ರೀತಿ ಈ ಕಾರ್ಯಕ್ರಮ ಮುಂದುವರಿಯುವುದುಂಟು. ಅವೇ ರೀತಿ ಆರನೇ ಸಂದರ್ಭಡು ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅವೇ ರೀತಿ ನಮ್ಮ ಸ್ವಸಹಾಯ ಟ್ರಸ್ಟ್ದ ದಶಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಂತಿನ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಬೆರ್ಲ ನಮ್ಮೊಟ್ಟು ಉಪಸ್ಥಿತರಿದ್ದಾರೆ. ಆರನೇ ಸಂದರ್ಭಡು ಮಾತಿನ ಪರವಾದ ಸ್ವಾಗತ ಮಾಡ್ತಾರೆ. ಅವೇ ರೀತಿ ನಮ್ಮ ಸಮಾಜಡು ಬೇತೆ ಬೇತೆ ಸಂಘ ಸಂಸ್ಥೆ ಅವೇ ರೀತಿ ಮಹಿಳಾ ಸಂಘ ಇಪ್ಪು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಇಪ್ಪು ಇನಿ ಯುವ ಸಂಘ ಇಪ್ಪು ಅತಂಡ ಮಾದರಿ ಗ್ರಾಮ ಸಮಿತಿ ಇಪ್ಪು ನನ್ನ ಮಾತ ಪದಾಧಿಕಾರಿನಾಗಲಿ ಅವೇ ರೀತಿ ಸಂಘಡು ಜವಾಬ್ದಾರಿ ತೆತ್ತೊಂದು ಆ ಕಾರ್ಯಕ್ರಮ ನಿರ್ವಹಣೆ ಮಾಡ್ಕೊಂಡ ಮಾತ ಹಿರಿಯ ನಮ್ಮ ಸಮಾಜದ ಗಣ್ಯರುಳ್ಳೇರು ಈಗ ಮಾತರನ್ನ ಒಟ್ಟಾದೇನು ಈ ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಿದ್ದಿಲ್ಲ. ಅವೇ ರೀತಿ ಈಗ ಈ ಭಾಗದ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಗೀತಾ ಒಳಗುಡ್ಡೆ ಅರಳ ಉಳ್ಳೇರು ಈ ಕಾರ್ಯಕ್ರಮ ಅರಳ್ಯನ ಆತ್ಮೀಯವಾದ ಸ್ವಾಗತ ಮಾಡ್ತಂದ್ರು. ಅದೇ ರೀತಿ ಇನಿ ಈ ಕಾರ್ಯಕ್ರಮಡು ಸನ್ಮಾನಿತರು ಎನ್ನ ಪೂಜ್ಯರು ಎನ್ನ ಪಪ್ಪ ಅಮ್ಮ ಶ್ರೀಯುತ ಕೆ ಮುತ್ತಪ್ಪಗೌಡ ಕಾಂತಿಲ ಅಂಚನೆ ಶ್ರೀಮತಿ ದಮಯಂತಿ ಅಗಲ ಈ ಕಾರ್ಯಕ್ರಮಡು ಇನಿ ಕೇಂದ್ರ ಬಿಂದು ರಡ್ಡು ದಂಪತಿನಾಗ್ಲು ಅಗ್ಲೆಲ್ಲ ಈ ಸಂದರ್ಭಡು ಆತ್ಮೀಯವಾದ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತಂದ್ರು. ಅದೇ ರೀತಿ ಮಾಂಕುಗೌಡ ಪದ್ಮಾವತಿ ಕೆಲ್ಲಾಡಿ ಪಂಡ ಎಗಾಡು ಫೋನ್ ನಂಬರ್ ಪಾತಿರ್ನ ಗಣಿ ಬಂಡೇರಿ ಎಂಕ್ಲೆ ಇಲ್ಲಾಡಿ ಬರ್ಪಣ ಆ ಒಂದು ಸಮಯ ಅಂದಿಗ್ಲಿ ಒರಿಯಾಡಿ ಎಂಕ್ಲೆ ಇಡೆಗೆ ಈ ಕಾರ್ಯಕ್ರಮ ಬರ್ಪ ಅನ್ಪಣ ಆ ಒಂದು ಉದ್ದೇಶಡು ಈ ಇಡೆಗೆ ಬರ್ತದ ಆ ಸನ್ಮಾನವನ್ನು ಸ್ವೀಕಾರ ಮಾಡ್ತಾರೆ. ಅಗ್ಲೆಲ್ಲ ಈ ಸಂದರ್ಭಡು ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ಅದೇ ರೀತಿ ಸ್ವಸಹಾಯ ಟ್ರಸ್ಟ್ದ ಮೇಲ್ವಿಚಾರಕರು ಪ್ರೇರಕರು ಅವೇ ರೀತಿ ಗ್ರಾಮ ಸಮಿತಿದ ಮಾತ ಪದಾಧಿಕಾರಿನಾಗ್ಲಿ ಮಾದರಿ ಗ್ರಾಮ ಸಮಿತಿದ ಪದಾಧಿಕಾರಿನಾಗ್ಲಿ ಅವೇ ರೀತಿ ಒಕ್ಕೂಟದ ಪದಾಧಿಕಾರಿನಾಗ್ಲಿ ಎಂಕಲ ಕರೆಗೆ ಹೋಗೊಟ್ಟದು ಪತ್ತನಂಚಿನ ಈ ಭಾಗದ ಮಾತ ನಮ್ಮ ಸಮಾಜದ ಬಂಧುಗಳು ಅವೇ ರೀತಿ ಎಂಕಲ್ನ ನೆಂಟರಿಷ್ಟರು ಮಾದರಿಗಳ ಈ ಕಾರ್ಯಕ್ರಮವು ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಂದು ಎನ್ನ ಸ್ವಾಗತ ಕಾರ್ಯಕ್ರಮ ಅವೇ ರೀತಿ ಈ ಒಂಜಿ ಕಾರ್ಯಕ್ರಮಗೂ ವಿಶೇಷವಾದ ಮಾಧ್ಯಮದ ಮಿತ್ರರು ಬರ್ತದೆ ನಮ್ಮೊಟ್ಟುಗೊಳ್ಳಿರೆ ಅಗಲನ ಈ ಸಂದರ್ಭಡು ಮಾತನ ಪರವಾದ ಆತ್ಮೀಯವಾದ ಸ್ವಾಗತ ಮಾಡ್ತಂದು ಕಾರ್ಯಕ್ರಮ ದಶಮಾನೋತ್ಸವ ಸಮಿತಿದ ಪದಾಧಿಕಾರಿನಾಗ್ಲು ಮಾತೆಲ್ಲ ಉಳ್ಳೇರು ಅಗ್ಲೆಗ್ಲ ಈ ಸಂದರ್ಭಡು ತುಂಬ ಹೃದಯದ ಸ್ವಾಗತ ಮಂತೊಂದು ಅಂತಾನೆ ನಮ್ಮೊಟ್ಟಿಗೆ ಸ್ವಸಹಾಯ ಸಂಘದ ವಲಯದ ಅಧ್ಯಕ್ಷರನ್ನಾಗ್ಲು ಉಳ್ಳೇರು ಕಾರ್ಯದರ್ಶಿಲು ಉಳ್ಳೇರು ಮುಗ್ಲಿಗೆ ಮಾತೆರೆಗ್ಲ ತುಂಬ ಹೃದಯದ ಸ್ವಾಗತ ಮಂತೊಂದು ಅಂತಾನೆ ವೇದಿಕರಿದ್ದ ಗಣ್ಯರಿಗೆ ಶ್ರೀಯುತ ಯಶವಂತ ನ್ಯಾಯವಾದಿ ಮೇಲೆ ತಾಂಬೂಲ ಕೊರದು ಅಗ್ಲೇನ ಗೌರವಿಸೋಡೊಂದು ಈ ಸಂದರ್ಭದ ಸ್ವಾಗತ ಭಾಷಣವನ್ನು ಮಾಡಿದಂತಹ ಗ್ರಾಮ ಸಮಿತಿ ಅಧ್ಯಕ್ಷರಿಗೂ ಕೂಡ ಸ್ವಾಗತವನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಪ್ರಾಸ್ತಾವಿಕವನ್ನು ಮಾತನಾಡಲಿದ್ದಾರೆ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಕೆ.ವಿ. ನಾರಾಯಣಗೌಡ. ಮಹಾತ್ಮೊಬ್ಬರ ಮಾಲಿಂಗೇಶ್ವರ ದೇವರ ಪಾದಕರ್ಮವನ್ನು ಅದೇ ರೀತಿ ನಮ್ಮ ಈ ಭಕ್ತಿ ವಿನಾಯಕ ದೇವರು ಹಾಗೂ ಉಳ್ಳಾಳಿಕೆಯಲ್ಲಿ ಪಾದಕರ್ಮಗಳಿಗೆ ವಂದಿಸಿದ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿರುವಂಥ ಅಧ್ಯಕ್ಷರೇ ಹಾಗೂ ನಮ್ಮ ನೆಚ್ಚಿನ ಶಾಸಕರೇ ಹಾಗೂ ನಮ್ಮ ಗೌಡ ಸಮಾಜದ ಅಧ್ಯಕ್ಷರೇ ಹಾಗೂ ನಮ್ಮ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸೊಸೈಟಿ ಅಧ್ಯಕ್ಷರೇ ಹಾಗೂ ನಮ್ಮ ದಶಮಾನೋತ್ಸವ ಸಮಿತಿ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಮಾಡುವಂತಹ ಒಂದು ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ನಮ್ಮ ಬಹುಶಃ ಸುಮಾರು 9 ವರ್ಷ 10 ವರ್ಷ ಕಳೆದು 11ನೇ ವರ್ಷ ಪಾದಾರ್ಪಣೆ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಸುಮಾರು 11 ಆನ್ಲೈನ್ ಕಾರ್ಯಕ್ರಮವನ್ನು ಈಗಾಗಲೇ ಮುಗಿಸಿಯಾಗಿದೆ. 11 ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲ ನಾವು ಆಫ್ಲೈನ್ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೆ ಇದು ಒಂದು ದೊಡ್ಡ ಬಜೆಟ್ ಮತ್ತು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಅಂತ ನಮಗೆಲ್ಲ ಅನಿಸ್ತದೆ. ಸಮಾಜ ಹೇಗೆ ಅದನ್ನು ಸ್ವೀಕರಿಸ್ತಂದರೆ ಗೊತ್ತಿಲ್ಲ. ಆದರೆ ನಾವು ಟ್ರಸ್ಟ್ನವರು ನಮ್ಮ ಸವಿನೆನಪಿಗಾಗಿ ಪುತ್ತೂರು ತಾಲೂಕು, ಕಡಬ ತಾಲೂಕು, ವಿಟ್ಲ ಮತ್ತು ನಮ್ಮ ಸ್ವಸಹಾಯನಾದಂತಹ 68 ಒಕ್ಕೂಟ 66 ಗ್ರಾಮಗಳಲ್ಲಿ ಕಾರ್ಯವ್ಯಾಪ್ತಿ ಮಾಡ್ತಿರುವಂತಹ ಜಾಗದಲ್ಲಿ ನಾವು ಇದನ್ನು ಈಗ ಇವತ್ತಿನಿಂದ ಪ್ರಾರಂಭ ಆದ 1 ತಿಂಗಳೊಳಗೆ 30 ದಿನದ ಸುಮಾರು 300 ದಂಪತಿಗಳನ್ನು ಮಿಕ್ಕಿ ಈಗಾಗಲೇ ನಮಗೆ 250ರಿಂದ ಮೇಲೆ ನಮಗೆ ಹೆಸರು ಬಂದಿದೆ. ಇನ್ನೂ ದಂಪತಿಗಳ ಹೆಸರು ಬಾಕಿಯಾಗಿರ್ಬೋದು. ಬಹುಶಃ ಕೆಲ್ಲಾಡಿ ಅವ್ರದ್ದು ಮೊನ್ನೆವರೆಗೆ ನಮಗೆ ಅದು ಸ್ವಲ್ಪ ಫೈನಲ್ ಆಗಿರಲಿಲ್ಲ, ನಮಗೆ ಸ್ವಲ್ಪ ಗೊತ್ತಾಗಲಿಲ್ಲ. ಅದು ನಿನ್ನೆ ಅದನ್ನು ಫೈನಲ್ ಮಾಡಿದೆ.
ಅದೇ ರೀತಿ ಇನ್ನೂ ದಂಪತಿಗಳು ಸಿಗ್ಬೋದು. 300ರಿಂದ ಮಿಕ್ಕಿ 1 ತಿಂಗಳ ಒಳಗೆ ಇದನ್ನು ಮುಗಿಸುವಂಥ ಯೋಜನೆಯನ್ನು ಮಾಡಿದ್ದೇವೆ. ಇಲ್ಲಿಂದ ಪ್ರಾರಂಭ ಆಗೋದು ಮತ್ತು ಕೊನೆಯ ಹಂತದಲ್ಲಿ ಕೂಡ ನಮ್ಮ ಮಾಜಿ ಶಾಸಕರು ನಮ್ಮೊಂದಿಗೆ ಬಂದು ಅದನ್ನು ನಡೆಸಿಕೊಡ್ತಾರೆ. ಬಹುಶಃ ಇದು ಯಾಕೆ ನಾವು ಮಾಡಬೇಕು ಬಹಳ ಮುಖ್ಯವಾದ ವಿಚಾರ. ಯಾಕೆಂದರೆ ಇಲ್ಲಿ ವಕೀಲರಿದ್ದಾರೆ, ಅವರಿಗೆ ಗೊತ್ತಿರ್ಬೋದು. ಈಗಿನ ಕಾಲದಲ್ಲಿ ಮದುವೆಯಾಗಿ 2 ತಿಂಗಳಾಗುವಾಗಲೇ ವಿಚ್ಛೇದನ ಕೇಳುವಂಥ ಪರಿಸ್ಥಿತಿ ಆಗಿದೆ. ಅಲ್ಲದೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ. ಆದರೆ ಜೀವನದಲ್ಲಿ ಜೀವನ ನಡೆಸಿಕೊಂಡು ಹೋಗುವಾಗ ಸುಮಾರು 50 ವರ್ಷಗಳ ಕಾಲ ಗಂಡ ಹೆಂಡತಿ ಬದುಕಿ ಉಳಿದು ಅಲ್ಲದೆ ಒಟ್ಟಿಗೆ ಇದ್ದು ಜೀವನ ಮಾಡಿ ಅವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎನ್ನುವಂಥ ಒಂದು ಚಿಕ್ಕ ಸಂದೇಶವನ್ನು ಸಮಾಜಕ್ಕೆ ನಾವು ಚಿಕ್ಕ ಸಂದೇಶವನ್ನು ಕೊಡುವ ಉದ್ದೇಶದಿಂದ ಇದನ್ನು ನಾವು ಮಾಡ್ತಿದ್ದೇವೆ. ಇದು ಸಮಾಜ ಬಹಳ ಸೂಕ್ಷ್ಮವಾಗಿ ಇದನ್ನು ಸ್ವೀಕರಿಸಿ ಇದನ್ನು ಮುಂದೆಗೆ ಅವರಾಗೆ ನಮಗೆ ಕೂಡ ಸನ್ಮಾನ ನಡೆಸುವಂತಹ ಭಾಗ್ಯ ಬರಲಿ ಅಂತ ಅವರ ಜೀವನವನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವ ದೃಷ್ಟಿಯಿಂದ ಯುವಕರಿಗೆ ಯುವತಿಯರಿಗೆ ಇದು ಮಾರ್ಗದರ್ಶನ ಆಗಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಸುಮಾರು 300 ದಂಪತಿಗಳಿಗೆ ಕೊಡುವಾಗ ಸುಮಾರು 7 ಲಕ್ಷದಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಖರ್ಚಾಗ್ತದೆ. 7 ಲಕ್ಷ ಇದಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ. ಅದೇ ರೀತಿ ನಾಳ್ದು ಜನವರಿ 3 ತಾರೀಕಿಗೆ ಆದಿಚುಂಚನಹಳ್ಳಿ ಮಹಾಸಂಸ್ಥಾನದ ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ನಮ್ಮ ಹಾಲಿಗೆ ಬಂದು ಸಮಾವೇಶವನ್ನು ನಡೆಸಿ ನಮ್ಮ ಒಂದು ಪ್ರಶಸ್ತಿಯನ್ನೆಲ್ಲ ಒಕ್ಕೂಟಗಳಿಗೆಲ್ಲ ಕೊಡುವಂತಹ ಪ್ರಶಸ್ತಿಯನ್ನು ಕೊಡಲಿಕ್ಕಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕೂಡ ತುಂಬ ಜನ ನಾವೆಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ನಾವು ಅಂದ ಚಂದ ಕೊಡಿಸಬೇಕಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡುತ್ತೇನೆ. 3 ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಅದು ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಸಾಮಾಜಿಕವಾಗಿರುವಂತಹ ನಮ್ಮ ಗಣ್ಯರನ್ನು ನಾವು ಆ ಕಾರ್ಯಕ್ರಮಕ್ಕೆ ನಾವು ಅತಿಥಿಗಳಾಗಿ ಅವರನ್ನು ಬರಲಿಕ್ಕಿದ್ದೇವೆ. ಅದು ಕೂಡ ಅದಕ್ಕೆ ನಮಗೆ ಎಲ್ಲ ಸಮಾಜದವರು ಭಾಗವಹಿಸಿ ಆ ಸಮಾಜದ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಳ್ಬೇಕು. ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಅರ್ಥಪೂರ್ಣವಾಗಿ ಇದನ್ನು ಮಾಡಿಕೊಂಡು ಮುಂದೆಗೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶ್ರೀ ಪುತ್ತೂರು ಮಹತ್ವ ಮಾಲಿಂಗೇಶ್ವರಿಯವರಿಗೆ ಕೇಳಿಕೊಳ್ತಾ ಅವಕಾಶಕ್ಕಾಗಿ ಬಂದಿದ್ದೇನೆ. ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಮುಂದಕ್ಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಬಾಲಕೃಷ್ಣಗೌಡ ಇವರು ತಮ್ಮ 2 ಹಿತನುಡಿಯನ್ನು ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಎಂಬ ನಂಬಿಕೆ ನಮ್ಮದು. ಆದರೆ ಸ್ವರ್ಗದಲ್ಲಿ ನಿಶ್ಚಯವಾಗುವುದು ಬಾಲ ಸಂಗತಿಯನ್ನು ಹುಡುಕುವುದು. 50 ವರ್ಷ ಪೂರೈಸಿದಂತಹ ಶ್ರೀಯುತ ಕೆ ಮುತ್ತಪ್ಪಗೌಡ ಕಾಂತಿಲ ಹಾಗೂ ಶ್ರೀಮತಿ ದಮಯಂತಿ ಇವರ ಪರಿಚಯ. ಪುತ್ತೂರು ತಾಲೂಕು ಬಲ್ನಾಡು ಗ್ರಾಮದ ಕಾಂತಿಲ ದಿವಂಗತ ವೆಂಕಪ್ಪಗೌಡ ಮತ್ತು ಬಾಲಕ ದಂಪತಿಗಳ 7 ಜನ ಮಕ್ಕಳಲ್ಲಿ 2ನೇ ಮಗನಾಗಿ ಶ್ರೀಯುತ ಮುತ್ತಪ್ಪಗೌಡ ಕಾಂತಿಲ ಇವರು ಜನಿಸಿದರು. 21/11/1945 ಇವರ ಜನನ. ವಿದ್ಯಾಭ್ಯಾಸ 7ನೇ ತರಗತಿಯವರೆಗೆ. ವೃತ್ತಿಯಲ್ಲಿ ಕೃಷಿಕರು ಹಾಗೂ ದಾಂಪತ್ಯಕ್ಕೆ 1971 ಇವರು ಕಾಲಿಟ್ಟಿರುತ್ತಾರೆ. 1 ಹೆಣ್ಣು ಮಗು ಮತ್ತು 3 ಗಂಡು ಮಕ್ಕಳು ಹಾಗೂ 8 ಜನ ಮೊಮ್ಮಕ್ಕಳನ್ನು ಇವರು ಹೊಂದಿರುತ್ತಾರೆ. ಇವರು ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ಬಟ್ಟಿ ವಿನಾಯಕ ದೇವಸ್ಥಾನ ಬಲ್ನಾಡು ಇದರ ಆಡಳಿತ ಮುಖ್ಯಸ್ಥರಾಗಿ 3 ವರ್ಷದ ಸೇವೆ, ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನ ಬಲ್ನಾಡು ಇದರ ಮುಖ್ಯಸ್ಥರಾಗಿ 18 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೂ ನಮ್ಮ ಗೌಡ ಸಮಾಜದ ಸ್ಥಾಪನೆಯ ಸಂದರ್ಭ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಇವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುತ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಜನಸಂಘದ ಕಾಲದಿಂದ ಸಕ್ರಿಯ ಕಾರ್ಯಕರ್ತರಾಗಿದ್ದು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಗ್ರಾಮ ಮಟ್ಟದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ 70ನೇ ವಯಸ್ಸಿನವರೆಗೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದೇ ರೀತಿ ಶ್ರೀಮತಿ ದಮಯಂತಿ ಕಾಂತಿಲ ಪುತ್ತೂರು ತಾಲೂಕು ನಿಟ್ನಣಿಗೆ ಗ್ರಾಮದ ಕೆಮ್ಮತ್ತಡ್ಕ ದಿವಂಗತ ತಿಮ್ಮಪ್ಪಗೌಡ ಮತ್ತು ಹೂವಕ್ಕ ದಂಪತಿಗಳ 11 ಜನ ಮಕ್ಕಳಲ್ಲಿ ಹಿರಿಯ ಮಗಳಾಗಿ 1949 ಜನಿಸಿದರು. ತನ್ನ 22ನೇ ವಯಸ್ಸಿನಲ್ಲಿ ಇವರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುತ್ತಾರೆ. ಇವರು ಮದುವೆ, ಸೋಬಾಣೆ ಮತ್ತು ಸಂಧಿ, ಪಾರ್ದನ ಹಾಗೂ ಇನ್ನಿತರ ಹಾಡುಗಳನ್ನು ಹಾಡಿಕೊಂಡು ಬಂದಿರುತ್ತಾರೆ. ಈ ದಂಪತಿಗಳು ಇವರ ಜೀವನ ಸುಖಕರವಾಗಿ ಸಾಗಲಿ, ಅದೇ ರೀತಿ ಇನ್ನಷ್ಟು ಆಯುಷ್ಯ ನೆಮ್ಮದಿಯನ್ನು ಕೊಟ್ಟು ಆರೋಗ್ಯವನ್ನು ಕಟ್ಟು ದೇವರು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ.
ಪುತ್ತೂರು ತಾಲೂಕು ಬಲ್ನಾಡು ಗ್ರಾಮದ ಕಿಲ್ಲಾಡಿ ಗುಡ್ಡಪ್ಪಗೌಡ ಹಾಗೂ ಲಕ್ಷ್ಮಿ ಇವರ 5 ಮಕ್ಕಳಲ್ಲಿ ಮೊದಲನೇ ಮಗನಾಗಿ ಜನನ. ಇವರು ವಿದ್ಯಾಭ್ಯಾಸ ಇಲ್ಲದೆ ತನ್ನ ಜೀವನವನ್ನು ಇವರು ಸಾಗಿಸಿರುತ್ತಾರೆ. ವೃತ್ತಿಯಲ್ಲಿ ಸುದೀರ್ಘ 60 ವರ್ಷಗಳ ಕಾಲ ಕೃಷಿಕನಾಗಿದ್ದು ದಾಂಪತ್ಯ ಜೀವನವನ್ನು 1972ರಲ್ಲಿ ಇವರು ಕಾಲಿಟ್ಟಿರುತ್ತಾರೆ. 1 ಗಂಡು ಮಗು ಹಾಗೂ 2 ಹೆಣ್ಣು ಮಕ್ಕಳು ಹಾಗೂ 4 ಮೊಮ್ಮಕ್ಕಳಿಗೆ ಇವರು ಮೊಮ್ಮಕ್ಕಳು ಹಾಗೂ 1 ಮರಿಮಕ್ಕಳ ಇವರು ಮನೆಯ ಸದಸ್ಯನಾಗಿರುತ್ತಾರೆ. ಇವರಿಗೆ ಒಟ್ಟು 3 ಜನ ಮಕ್ಕಳು, 2 ಹೆಣ್ಣು ಮಗು ಹಾಗೂ 1 ಗಂಡು ಮಕ್ಕಳು. ಇವರಿಗೆ ಈ ಒಂದು ಸಂದರ್ಭದಲ್ಲಿ 50 ವರ್ಷ ಪೂರೈಸಿದಂತ ದಂಪತಿಗಳಿಗೆ ಇದೀಗ ವೇದಿಕೆಯಲ್ಲಿ ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮುತ್ತಪ್ಪಗೌಡ ಇವರು ತಮ್ಮ ಹಿತನುಡಿಯನ್ನು ನಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಇಂಚಿನ ಒಂದು ಕಾರ್ಯಕ್ರಮ ಮಾಡ್ತಿರೋದಂಡ ಹೇಳ್ತಾರೆ ನಮ್ಮ ಏತು ಸಾಧ್ಯ ಉಂಟು ಅದು ಸಾಕಾರ ಕೊಡ್ಕೊಳ್ಳೋ ನಮ್ಮ ಧರ್ಮ ಮಾಡೆ ಅಂಚ ಜೀವನೋಡು ಎಂಕ ತುಂಬ ಕಷ್ಟ ಇದೆ ಬರ್ತಿತ್ತು. 4 ಪಣ ಇತ್ತಲ್ಲ, 4 ಪಣಟ್ಟು ಎಂಕ ನೀರು ಬಗುತ್ತೆ ಹೋಯ್ತು ಇತ್ತ ಅಂಡ ಅಂಚಿನ ಆ ಸಂದರ್ಭಡು ಎಂಕ ಕೆಲಸ ಮಾಡ್ತಿದ್ದು ಇಂಚ 1988 ತೀರಿಯರು ಹೇಳ್ತುಕೋ ಜವಾಬ್ದಾರಿ ಏನೇ ಒಂದು ಉಳ್ಳಾಗ ಮುಂಚ 2 ಜನ ಮೆಗ್ಯಾರ ಆ ಮೆಗೆಯಲ್ಲಾಗಲ್ಲ ಏನು ಜೀವನ ಸಾರಿ ತೋರಿಸ್ಪಾಗ್ತದೆ. ಕೊರಿಯಾಗ ವೀರಮಂಗಳೂರು ಜಾಗ ಎತ್ತು ಕೊರಿಯ ಬುಕ್ಕೊರಿ ಎಲ್ಲೇ ಮೆಗ್ಯಾಗ ಏನು ದರಖಾಸ್ತು ಜಾಗ ಬೇಕು ಅಲ್ಪ ಇಲ್ಲು ಕಟ್ಟುತ್ತೆ ಅದು ಕೊರಿಯ ಅಂಚ ಎಂಕೋಚಿ ತೃಪ್ತಿ ಕುಟುಂಬ ನಮ್ಮ ಕುಟುಂಬದ ಅವು ಕ್ರಯವನ್ನು ತಿಕ್ಕುಜಿ ಅಂಚಿದ ನಮ್ಮ ಈ ಕುಟುಂಬಡು ನಮ್ಮ ಒಂಜಿ ಆಧಾರದ ಕೆಲಸ ಮಾಡ್ಕೊಂಡು ಮಾಡ ಆ ಒಂಜಿ ಎಲ್ಲ ವಿಚಾರದ ಎನ್ನ ಮನಸ್ಸು ನೆಲೆತಂತು ಯಾರು ಇತರ ನಡ್ಕೊಂಡು ಬರ್ತಾರೆ ಇತ್ತದ ಆರೋಗ್ಯದ ಒಟ್ಟು ಭಾರಿ ಇರಬಹುದು ಏನು 2 ಸರ್ತಿ ಅಂಜಾಭ್ರಾಷಣ ಹೊರ 2 ಸರ್ತಿ ಬೂರಿಯ ಸೊಂಟ ಏನು ಜರ್ತರಳಿತ್ತ ಅಂಡಲ ಆ ದೇವರು ಹೊರತು ತೋರ್ತಾರೆ ಈತ ಬರ್ತದೆ ನಮ್ಮ ಸಮಾಜದ ಮಹಾಂತರೆಗಳ ಏನು ಒಂದರ ಮಾಡ್ಕೊಂಡು ದೊಡ್ಡ ಮಾತಾಡ ನುಡಿಯನ್ನು ನೀಡಿದಂತಹ ಶ್ರೀಯುತ ಮುತ್ತಪ್ಪಗೌಡ ಇವರಿಗೆ ಧನ್ಯವಾದಗಳು. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದಂತಹ ಶ್ರೀಯುತ ಸಚಿವ ಸರ್ ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಾತಾ ದೈವ ದೇವರನ್ನು ಸ್ಮರಣೆ ಮಾಡ್ತಂತು ಇಲ್ಲಿ ಪುತ್ತೂರು ತಾಲೂಕು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ವತಿಯಿರ್ತು ಹಿಂದೂ ಸಮಾಜದ ಒಂಜಿ ಏಳಿಗೆ ಹಿಂದೂ ಸಮಾಜದ ಒರಿಪುಗು ಬಡತೆ ಕೂಡು ಕುಟುಂಬ ಇನಿ ವಾರೀತಿ ಜೀವನ ಮಲ್ತೋಯ್ತಂದೆ ಆ ಒಂಜಿ ಕುಟುಂಬ ಪದ್ಧತಿ ಎಂಚಿನ ಅಂದು ಬಂತು ಪಿರೋರ ನಮ್ಮ ಹೊಸ ಪೀಳಿಗೆಗೆ ನೆನಪು ಮಲ್ಪಣಂಚಿನ ಈ ಒಂಜಿ ವಿನೂತನವಾಯಿನಂಚಿನ ಈ ಒಂಜಿ ನಮ್ಮ ಟ್ರಸ್ಟ್ದ ದಶಮಾನೋತ್ಸವದ ಕಾರ್ಯಕ್ರಮದ ನಿಮಿತ್ತ ನಡಪಣಂಚಿನ ಈ
5 ವರ್ಷ ನಡತಂಚಿನ ದಂಪತಿಗಳಿಗೆ ಸನ್ಮಾನ ಅಂಚನೆ ದಶಮಾನೋತ್ಸವದ ಈ ಒಂಜಿ ಸಂಭ್ರಮದ ಒಂಜಿ ಬಲ್ನಾಡು ಗ್ರಾಮದ ಕಾರ್ಯಕ್ರಮದ ಸೇರಿನ ಟ್ರಸ್ಟ್ದ ಅಧ್ಯಕ್ಷರಾಗಿನ ಡಿ ವಿ ಮನೋಹರ್ ಈ ಒಂಜಿ ಕಾರ್ಯಕ್ರಮನು ದೀಪ ಪ್ರಜ್ವಲಿಸದು ಉದ್ಘಾಟನೆ ಬಲ್ನಾಡು ಕಟ್ಟಮನಿತ್ತ ಹಿರಿಯ ಎಂಚಿನ ಬಾಲಕೃಷ್ಣ ಗೌಡ್ರೆ ಈ ಒಂದು ಸಭೆಗೆ ಉಪಸ್ಥಿತರಿದ್ದ ನಮ್ಮ ತಾಲೂಕು ಗೌಡ ಸಮಾಜದ ಅಧ್ಯಕ್ಷರಾದ ರವಿ ಮುನಿಮಣಿದ್ದಾರೆ, ನಮ್ಮ ಒಕ್ಕಲಿಗ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಂಜನ ಚಿದಾನಂದ ಬೈಲಾಡಿದ್ದಾರೆ, ಹಿರಿಯ ನಿನ್ನಪ್ಪ ಗೌಡ್ರೆ, ಗೋಪಾಲಕೃಷ್ಣ ಪಟೇಲ್ರೆ, ಈ ಒಂದು ಟ್ರಸ್ಟ್ದ ಸ್ಥಾಪಕ ಅಧ್ಯಕ್ಷರಾಂಜನ ಎ ವಿ ನಾರಾಯಣ್ರೆ, ಇನಿ ನಮ್ಮ ಮಾಂತ ಈ ಒಂದು 5 ವರ್ಷದ ಮಹಿಮೆದ ಸಂಭ್ರಮದ ಆ ಗೌಜಿನ್ ಸ್ವೀಕಾರ ಮಂತ್ರಂಜಿನ ಮುತ್ತಪ್ಪಗೌಡ ದಮಯಂತಿ ದಂಪತಿಲೆ, ಮಾಂಕುಗೌಡ ಪದ್ಮಾವತಿ ದಂಪತಿಲೆ ಸೇರ್ನಂಚಿನ ಮಾಂತ ಬಂಧುಲೆ ಮಾಧ್ಯಮದ ಮಿತ್ರರೇ, ಮುತ್ತಪ್ಪ ವಿಚಾರವನ್ನು ಪಂಡೇರು ಇನಿ ಗೌಡೇರು ಪಂಡ ಗೌಡ ಪಂಡ ಯಜಮಾನನ್ ಪಂಡೇರು ಆಡ ಯಜಮಾನನ ರೀತಿಡು ಇನಿ ಗೌಡ ಸಮಾಜದ ಪ್ರತಿಯೊಂದು ವ್ಯಕ್ತಿಲ ಇಪ್ಪಡು ಬಂದ್ಪುಣಂಚಿನ ಅಭಿಲಾಷೆ ಬಹುಶಃ ಇನಿ ಮುತ್ತಪ್ಪಣ್ಣನ ಸುಮಾರು 8 ವರ್ಷ ಮುಟ್ಟ 79 ವರ್ಷ ಆರಿಗೆ ತೋಜಿನಿ ಲೆಕ್ಕ ಬಡಿ ಸರಿ ಆಯ್ತಾ ಮುತ್ತಪ್ಪನ 79 ವರ್ಷ ಒಂಜಿ ವಯೋವೃದ್ಧರು ಇನಿ ಅವರ ಮನಸ್ಸಿದ ಭಾವನೆಯನ್ನು ಇನಿ ವ್ಯಕ್ತಪಡಿಸಿದಾಗ ನಮ್ಮ ಸಮಾಜ ಎಂಚೆ ಇಪ್ಪಡು ಒಂದು ನಮ್ಮ ಇನಿ ಕುಲ್ನಲ್ಪನೆ ನಮ್ಮ ಯೋಚನೆ ಮಾಡ್ಕೊಂಡು ಆ ಸಮಾನ ಗೌರವ ಇನಿ ಬಾಕಿ ಸಮಾಜದಾಗೆಲ್ಲ ತೂಪಿನ ಲೆಕ್ಕ ಇಪ್ಪಡು ದೃಷ್ಟಿಡು ಇನಿ ನಮ್ಮ ಸಮಾಜದ ಬೆಳವಣಿಗೆ ಆವಡು, ಆ ಸಮಾಜದ ಬೆಳವಣಿಗೆ ಆವಡು ಅಂಡ ನಮ್ಮ ಇಂಥ ಆ ಯುವ ಸಮಾಜಕ್ಕೂ ನಮ್ಮ ಒಂದು ಜಾತ ಮಾರ್ಗದರ್ಶನ ಮಲ್ಪಣಂಚಿನ ಅವಶ್ಯಕತೆ ಉಂಟು. ಆ ಸಮಾಜದ ಇತಿಹಾಸನ ತಿರುಪಣಂಚಿನ ಕೆಲಸ ಮಲ್ಪೋಣ, ಆ ಹಿರಿಯರನ್ನ ಯೋಗದ ಶಕ್ತಿ ಎಂಚಿನ ಅಂದರೆ ನಮ್ಮ ತಿರುಪಣಂಚಿನ ಸಂಗತಿ ಇನಿತ್ತ ಒಂಜಿ ಕಾಲಮಾನಡು ತಿರುಪಣಂಚಿನ ಅವಶ್ಯಕತೆ ಉಂಟು. ಐಕ್ಯ ಬಳತ್ತೆ ಇನ್ನು ಬಹುಶಃ ನಮ್ಮ ಗೌಡ ಸಮಾಜ 100 ವರ್ಷ ಅಸ್ತಿತ್ವಕ್ಕೆ ಬರ್ತದೆ. ನಮ್ಮಗಳಿಗೆ ವಿದ್ಯಾಭ್ಯಾಸದ ಕೊರತೆ ಇಪ್ಪಣಂಚಿನ ಸಂದರ್ಭಡು ಉಲ್ಲೇಖ ಮಾಡ್ತೇವೆ, ಅವರಿಗೆ ವಿದ್ಯಾಭ್ಯಾಸ ಇಜ್ಜಿಂದು ಆಡ ಮಾಂಕು ಗೌಡರು 5 ವರ್ಷ ಸತಿಪತಿ ಆತೆ ಎಂಚ ಜೀವನ ಮಲ್ತೇರು ಮಲ್ಪೇನು ಬಹುಶಃ ಇನಿ ಬಲ್ನಾಡದ ಜನತೆ ತೂವಡ್ದಾಂಡ ಅಗಲ್ಟ ಆ ಒಂದು ಸಂಸ್ಕಾರ ಇತ್ತನು, ವಿದ್ಯಾಭ್ಯಾಸ ಇಜ್ಜಲ್ನ ಸಂಸ್ಕಾರ ಇತ್ತನು. ಅಂಚಿನ ಸಂಸ್ಕಾರ ಇತ್ತ ಜೀವನದ ಒಟ್ಟಿಗೆ ಇನಿ ಒಂದು ವಿದ್ಯಾಭ್ಯಾಸ ಸೇರಿದಾಂಡ ಈ ಸಮಾಜಡು ಗೌಡ ಕುಟುಂಬಡು ವಾರಿತ ಪರಿವರ್ತನೆ ಆಗಲಿ ಎಂದು 100 ವರ್ಷದ ತುಂಬೆ ನಮ್ಮಗಳ ಹಿರಿಯಗಳು ಯೋಚನೆ ಮಾಡ್ತದೆ. ಆ ಒಂಜಿ ವಿದ್ಯಾಭ್ಯಾಸ ಜಾಸ್ತಿ ಕೊರಿಯರು ಆ ವಿದ್ಯಾಭ್ಯಾಸದ ಒಟ್ಟಿಗೆ ನಮ್ಮ ಕೃಷಿ ಬದುಕು ಎಂಚೆ ಇಪ್ಪೋಡು ಅನ್ಪನೆಲ್ಲ 1 ಜನ ತೋಚ್ಪದ ಕೊಡ್ತೇವೆ. ಇನ್ನು ನಮ್ಮ ಸುರುವಿಗೆ ಒಂಜಿ ಪ್ರಾರ್ಥನೆ ಮಲ್ತ ಅಕ್ಕನಾಗ ಪ್ರಾರ್ಥನೆ ಮಲ್ತೇವೆ, ಆ ಒಕ್ಕಲಿಗೆ ನಾವು ಶುರುವಾತನು ಆ ಮಠಕ್ಕೂ ಮುಟ್ಟಲ್ಲ ಮುಟ್ಟುಂಡು ಕೃಷಿ ಮಲ್ತೊಂದು ಇನ್ನು ಒಂದು ಜಾತ್ ಸಾಮಾಜಿಕವಾತು ಶೈಕ್ಷಣಿಕವಾತು ಒಂದು ಜಾತ್ ಅನುಭವವನ್ನು ಪಡೆಯುವಂತು ಈ ಸಮಾಜಡು ವಾರಿತಿದ ನೇತೃತ್ವ ಕೊರೋದು ಮಾಡ್ಕೊಂಡು ನಮ್ಮ ಇನಿ ಇಡೀ ಸಮಾಜ ಒಟ್ಟಾತ್ ಪಿರರು ಯೋಚನೆ ಮಲ್ಪಣಂಚಿನ ಸಂಗತಿ ನಿನ್ನ ದಯಗೆ ಉಲ್ಲೇಖ ಮಲ್ಪೆ ಬಂಡ ಇನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಕರ್ನಾಟಕ ತೋಂಡುದಾಂಡ ನಮ್ಮ ಒಂದು ಬಲಿಷ್ಠವಾಯಿನಂಚಿನ ಒಂದು ಸಮುದಾಯ, ಆ ಬಲಿಷ್ಠವಾಯಿನಂಚಿನ ಸಮುದಾಯ ಇನಿ ಬಾಕಿದಗಳಿಗೆ ವಾರಿತಿದ ಒಂದು ನೇತೃತ್ವ ಕೊರಡು ಬಂಡ ಬಹುಶಃ ನಮ್ಮ ನೇತೃತ್ವ ಶಕ್ತಿ ಇದ್ದೀನಿ ಸಂಖ್ಯೆದ ಶಕ್ತಿ ಉಂಟು ನಮ್ಮಟ ಕೃಷಿ ಮಲ್ತದ ಒರೇ ನಾ ಬಂಜಿ ದಿಂಜಾಪಣಂಚಿನ ಶಕ್ತಿ ಉಂಟು ನಂಗೆ ಅಲ್ಲ ಇಡೀ ಸಮಾಜನ ಕೊಡಪಣಂಚಿನ ಶಕ್ತಿ ನಮ್ಮಟ ಇನಿ ಕಮ್ಮಿ ಆತನು. ಆ ಶಕ್ತಿ ದಿಂಜೋಡ್ದಾಂಡ ಇನಿ ನಮ್ಮ ಆ ಯುವಕಿಯರು ಯುವತಿಯರು ಜವನಿಯರು ಜವಂತಿಯಲ್ಲ ಒಂಜಾತ್ ಆ ನೇತೃತ್ವದ ಶಕ್ತಿನ ಪಡೆಯೋಡ್ದಾಂಡ ಅಲ್ಲಿ ಒಂದು ಜಾತ ಮಾಹಿತಿನ ತಂತು ನಾನದ ದಿನೊಟ್ಟು ಈ ಸಮಾಜದ ಒಟ್ಟಿಗೆ ಬಾಕಿ ಸಮಾಜನ ಒಟ್ಟು ಸೇರ್ಸಪಣಂಚಿನ ಸಂಗತಿನ ಮಲ್ಕೊಂಡು ಐಕ್ ಬಡತ್ತೆ ಬಹುಶಃ ಇನಿ ನಮ್ಮ ಶಕ್ತಿದಿಂಜವರ
ನಮ್ಮ ಒಂಜಿ ಒಕ್ಕಲಿಗೆ ಸಂಘನ ತಾಲೂಕು ಒಕ್ಕಲಿಗೆ ಸಂಘ ನಮ್ಮ ಅಸ್ತಿತ್ವ ಕೊಡುತ್ತೆ. ಅದರ ಒಟ್ಟಿಗೆ ಆರ್ಥಿಕ ಚೈತನ್ಯದಿಂದ ಹೊಡು ಬಂತು ನಮ್ಮ ಆ ಒಂಜಿ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘನ ಕೊಡುತ್ತೇನೆ. ಮುತ್ತಪ್ಪನ್ನೇ ಮಾಂಕವನ್ನೇ ಮದಿಮೆ ಆಪನೆಗೆ ದುಂಬು ಸಾಗೋಲಿ ಮಲ್ಪುಂಡ ಪಗರಗು ನೇಜಿಗೆ ಪೋಪುನ ಪಗರಗು ಎರುಗೊರ್ಪುನ ಸರಿಯತ್ತ ಪಗರಗು ತೋಟದ ಕೆಲಸ ಮಲ್ಪುನ ಒಂಜಿ ಸಂಗತಿ ಇತ್ತು. ಅಪ್ಪಗ ಆಗ್ಲಿಗೆ ಸ್ವಸಹಾಯದ ಭಾಷೆ ಬತ್ತೊಂದಿಜ್ಜ ಅಂತ ಅಣ್ಣ ಇನಿ ಐಕೊಂಜಿ ಹೊಸ ಕನ್ನಡ ಪದತ್ತ ಸ್ವಸಹಾಯ ಪದ ಕೊರತು ನಮ್ಮ ಆ ಪಗರನುಂದಿತ್ತದು ಸ್ವಸಹಾಯ ಮಲ್ತ. ಸ್ವಸಹಾಯದ ಮುಖಾಂತರ ಈ ಸಮಾಜದ ಆರ್ಥಿಕವಾದ ಬಲಿಷ್ಠ ಆವಡು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಈ ಒಂದು ಸ್ವಸಹಾಯ ಟ್ರಸ್ಟ್ಲ ಅಸ್ತಿತ್ವ ಇಂಚ ಈ ಸಮಾಜ ಒಂದು ಸಂಘಟಿತವಾದ ತಾಲೂಕು ಮಟ್ಟದ ಇಂಚ ಇನಿ ಬಲಿಷ್ಠ ಆವಡು ಅನ್ಪಡೆಗೆ ಈ ಮೂಜಿ ಸಂಘಟನೆಯಲ್ಲೂ ಇನಿ ಒತ್ತು ಕೊರತು ಇಂಚಿನ ಕಾರ್ಯಕ್ರಮ ಅವರ ಒಂಜಿ ಅನುವು ಮಲ್ತು ಕೊರತು ಇಜಿನ ಖಂಡಿತ ಇಂಚಿನ ಕಾರ್ಯಕ್ರಮ ಅವರ ಸಾಧ್ಯ ಐತಿ. ಅಯ್ನ ಒಟ್ಟಿಗೆ ಈ ಸಮಾಜಡು ಬೇತೆ ಬೇತೆ ವಯೋಮಾನದಾಗಲೇರು ಜವನೇರುಳ್ಳೇರು ಜವನೇರ ಮಾನಸಿಕತೆನೇ ಬೇತೆ ಇನ್ನಾಗಲ ಮೊಬೈಲ್ ನಂಗೆ ಒವ್ವಾಲ್ನ ಒಂಜಿ ರಿಪೇರಿ ಆವಡ್ದಾನ ದೈತಾಲ್ನ ಆವಡ್ದಾನ ಜೋಕುಲ್ಟನೆ ಬರೋಡು ಆತಾ ಪುಲಿಯಲ್ಲೆಟನೇ ಬರೋಡು ನಂಗೆ ಗೊತ್ತಿಜ್ಜಿ ಆ ಜವನೇರು ಜೋಕುಲು ನಮ್ಮೊಟ್ಟಿಗೆ ಸಂಘಟನೆ ಆವಡದಂತ ಯುವ ಸಂಘ ಮಲ್ತಾನೆ ಕೊಂಜೇನಾಗ್ಲು ಭಾರಿ ಸಂಖ್ಯೆಟರ್ಲೇರಿನಿ ಆಗಲಿಗೆ ಮಹಿಳಾ ಸಂಘ ಮಲ್ತಾನೆ ಅಂಚ ಬೇತೆ ಬೇತೆ ಆ ದೃಷ್ಟಿಕೋನದ ಇರುತ್ತೆ ಬೇತೆ ಬೇತೆ ವಯೋಮಾನದಾಗಲಿಗೆ ಬೇತೆ ಬೇತೆ ಆ ಮಾನಸಿಕತೆ ಇಪ್ಪುನಂಚಿನ ನಮ್ಮ ಸಮಾಜದ ವ್ಯಕ್ತಿಲೆಗಳ ಒಂದು ಸಂಘಟನೆಗೆ ಅವಕಾಶ ಮಲ್ಪನಂಚಿನ ಸಂಗತಿ ಮಲ್ತಾನೆ. ಆ ಮುಖಾಂತರ ಇನ್ನು ಸಂಘಟನೆ ಬೆಳೆಯೊಂದು ಬತ್ತಿಲೆ ನಮ್ಮಡ ಇನ್ನು ಸಂಘಟನಾತ್ಮಕವಾದ ಶಕ್ತಿ ಬತ್ತಿಲೆ ಕೊನಿ ನಮ್ಮಡ ಆ ಸಮಾಜ ಇಪ್ಪನಂಚಿನ ಒಂದು ಜಾತಿ ಆ ವ್ಯತ್ಯಾಸವನ್ನು ನಮ್ಮ ಸರಿ ಮಲ್ಪನಂಚಿನ ಅವಶ್ಯಕತೆ ಉಳ್ಳು. ಇನ್ನು ನಮ್ಮ ಸಮಾಜಕ್ಕೂ ಬೇತೆ ಸಮಾಜದ್ದು ಓವಾಲೊಂಜಿ ದೌರ್ಜನ್ಯ ಅನ್ನೋದಾಂಡ ಈಜ ನಮ್ಮ ಸಮಾಜದ ಒಂಜಿ ವ್ಯಕ್ತಿಗೆ ಇನಿ ಓವಾಲ ಒಂಜಿ ರೀತಿ ಆರ್ಥಿಕವಾದ ಸಂಕಷ್ಟ ಬರ್ತಂದಂಡ ಪ್ರಾಕೃತಿಕ ವಿಕೋಪಡ್ ಆಗ ನಷ್ಟ ಕಷ್ಟ ಬರ್ತಂದಂಡ ಆ ವ್ಯಕ್ತಿನ ಪರವಾತು ಒಂಥರ ಇಡೀ ಸಂಘಟನೆ ಇಪ್ಪಡುವಂಥ ದೃಷ್ಟಿಲ್ಲ ಇನ್ನು ನಮ್ಮ ಯೋಚನೆಯಲ್ಲೂ ಅವಂದುಂಡು. ಅಯ್ನ ಒಟ್ಟಿಗೆ ಇನ್ನು ಸಮಾಜದ ಒಂಜಾತ್ ದುಶ್ಚಟ ಉಂಡು ಯಾರು ಓಲು ಪಂಡಲ ಪನ್ಪಣ ಕುರುಂಜಿ ವೆಂಕಟರಮಣ ಗೌಡ್ರು ಇತ್ತೇರು ಆರ್ನ ಏಪಲ ಪಂಚಸೂತ್ರ ಸರಿ ಪಂಚಸೂತ್ರ ಇತ್ತು ಯಾನು ಎಂಚ ಬಜ್ಜೆ ಮಾರತು ಮೆಡಿಕಲ್ ಕಾಲೇಜ್ ಕಟ್ಟಿ ಎಂದಾರು ಉದಾಹರಣೆ ಪಂಡೋ ಇತ್ತೇರು ನಂಗೆ ಮಾತ್ರ ಬಜ್ಜೆ ಮಾರತು ಮೆಡಿಕಲ್ ಕಾಲೇಜ್ ಮಲ್ಪರ ಬಜ್ಜೆ ಮಾರತು ಇಂಚಿನ ಇಲ್ಲು ಕಟ್ಟೋಲಿ ಅಲ್ಲ ಇಂಚಿನ ಇಲ್ಲ ಕೆಲವದಾಗಲೇ ತಾಕತ್ತಿಜ್ಜೀನಿ ಬಜ್ಜೆ ತೋಟದಾಗಲಿ ದಯಪಂಡ ಆನೆ ಇಲ್ಲಲ್ಲಿ ಆ ರೀತಿಯ ಬಡತನ ಉಂಡು ಬಡಪತ್ತುಂಡು ದಯಗೆ ಬಡಪತ್ರ ಬಂದ ಆಟ ಒಂಜಾತ್ ದುಶ್ಚಟ ಒಂಜಿ ಪರ್ಪುಣ ಇಪ್ಪು ಜುಗಾರಿ ಇಪ್ಪು ಕೋರ್ತಗಟ್ಟ ಇಪ್ಪು ಇಂಚಿನ ಬೇತೆ ಬೇತೆ ರೀತಿದ ಒಂಜಿ ದುಶ್ಚಟ ತಾತು ಆ ಇಲ್ಲಿ ಆ ವ್ಯಕ್ತಿ ಇನ್ನು ಆರ್ಥಿಕವಾದ ಸಂಕಷ್ಟ ಇಪ್ಪನ ಸಂದರ್ಭಡು ಆ ಇಲ್ಲಲ್ದ ಪೊಂಜೇನಗಲು ಜೋಕುಲ್ಲ ಆ ಒಂಜಿ ಸಂಕಷ್ಟಕ್ಕೂ ಈಡಾಪೆ ಐಕ್ ಬಡದು ಐನ ಬಗ್ಗೆ ಎಲ್ಲ ಈ ಸಮಾಜನಿ ಒಂಜ ಕಾರ್ಯಕ್ರಮನ ಪಾಡಿನ ಮುಖಾಂತರ ಆ ಕುಟುಂಬಲ್ಲ ಇನ್ನು ಮಿತ್ತದೇರ ಪರ ಯೋಚನೆ ಮಲ್ಪಡು ದಯಗೆ ಉಲ್ಲೇಖ ಮಲ್ಪಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭ ಆನಾಗ ಸೊಸೈಟಿ ಆರಂಭ ಅಂತೇಳಿ 5 ಅಲ್ಪದ ಕಾವಂದೇರು ಮಧ್ಯವರ್ಜನ ಶಿಬಿರ ಬೇತೆ ಬೇತೆ ಕಾರ್ಯಕ್ರಮನ ಕೊಡುತ್ತೇವೆ. ಆ ಮುಖಾಂತರ ಸ್ವಸಹಾಯದ ಮುಖಾಂತರ ಈ ಸಮಾಜದ ಎಂಚ ಪರಿವರ್ತನೆ ಮಲ್ಪೋದು ಅಂತೇಳಿ ನಾನು ಯೋಚನೆ ಮಾಡ್ತೇನೆ. ಐಕ್ ಬಡದು ಯಾನು ಉಲ್ಲೇಖ ಮಲ್ತಂದ್ರೆ ನಮಟಲ ನಾನು ದಿನಟ್ಟು ಪರಿವರ್ತನೆ ಆ ಕುಟುಂಬದ ಪರಿವರ್ತನೆಗಳು ನಮ್ಮ ನಾಂದಿ ಪಣ್ಣಂಚಿನ ಕೆಲಸವನ್ನು ಮಲ್ಪಡುವುದು ಇಂಚಿನ ಕಾರ್ಯಕ್ರಮದ ಮುಖಾಂತರ ಸಮಾಜದ ಪ್ರತಿಯೊಂದು ವ್ಯಕ್ತಿಲ ಈ ಸಮಾಜದ ಒಂದು ಸದಸ್ಯ ಅವಡು ಈ ಸ್ವಸಹಾಯ ಗುಂಪುಡು ಆಯ್ ಸೇರೋ ನೋಡು ಒಟ್ಟು ಐಕ್ಯ ಶಕ್ತಿದಿಂದ ಅಪ್ಪಣಿಸಿದ ಕೆಲಸ ಪ್ರತಿಯೊಬ್ಬರೆಲ್ಲ ಮಲ್ಪಡು ಎರಡು ರಾಜಕೀಯ ಶಕ್ತಿ ಉಂಡು ಯಾನೊಂದು ಮಾಜಿ MLA ಪಂಡದು ಯಾನು ಸ್ವಸಹಾಯ ಸಂಘಕ್ಕೆ ಯಾನು ಸೇರಂತ ಕುಲುನತ್ತು ಯಾಲ್ನ ಹಿರೇಬಂಡಾಯ್ದ ಒಂದು ಮೆಂಬರ್ ಸರಿ ಆಯ್ತಾ ಯಾಲ್ನ ಹಿರೇಬಂಡಾಯ್ದ ಒಂದು ಮೆಂಬರ್ ಎನ್ನ ಬುಡಿದಿಲ್ಲ ಒಂದು ಮೆಂಬರ್ ಇದು ಅಂಚಾತೆ ಪ್ರತಿಯೊಬ್ಬರು ಲೈಟ್ ಶ್ರೀಮಂತಿ ಆಯೇ ಒಕ್ಕಲಿಗೆ ಆತುಲ್ಲೇನ ಗೌಡೆ ಆತುಲ್ಲೇನ ಗೌಡೆ ಆತಿತ್ತಂದ ಆಯೇ ಐದೊಂಜಿ ಆ ಗುಂಪುಡೊಂಜಿ ಸೇರೋಂದು ಬಾಕಿದಾಗಲಿಗೆ ಒಂದು ಮಾಡೆಲ್ ಆಪಣಿಂಚ ಸಂಗತಿ ಎಂಕ ಸಾಲದ ಅವಶ್ಯಕತೆ ಇಜ್ಜಿ ಆಡೇನು ಗುಂಪುಡು ದುಡ್ಡು ಕಟ್ಟೋಲಿ ಬುಕ್ಕರಿಯಾಗಿ ಸಾಲ ತಿಕ್ಕೊಂಡಂಚಿನ ಅವಕಾಶ ಆಪಣಿ ಈ ರೀತಿಯ ವ್ಯವಸ್ಥೆಯನ್ನು ಮಲ್ತೋಳು ಇನ್ನು ವಿಶೇಷವಾದ ಈ ಒಂಜಿ ಒಕ್ಕಲಿಗೆ ಸ್ವಸಹಾಯ ಸಂಘದ
10ನೇ ವರ್ಷ ಈ 10 ವರ್ಷ 25 ವರ್ಷ 5 ವರ್ಷ 75 ವರ್ಷ 100 ವರ್ಷ ದನಾಪುಣ ಮುತ್ತಪ್ಪನ ಕಾರ್ಯಕ್ರಮ ಅಂತನಾಗ ಶಕ್ತಿ ನಿಂಜಾಪನ ಕೆಲಸ ಆಪುಂಡು ಮುತ್ತಪ್ಪನಾಗಿ ನೀ ಪೇಟ ತೀರಿ ಕೊಡ್ಲಿ ಆರಿಗೆ ತುಂಬದ ದಮಯಂತಿ ಅಕ್ಕನ ಮಲಿಮ್ಯಾನಾಗ ವಾರಿದ್ದ ಒಂದು ಇತ್ತನೇ ಇತ್ತದ ಅವು ಬರ್ತಂದಿತ್ತು ಆ ಮಾಲೆ ಪಾರ್ನಾಗ 5 ವರ್ಷ ದುಂಬುದಲ್ಲಿ ನೆನಪು ಅಲ್ಪ ಆತ ಅಂಚನೆ ಪ್ರತಿಯೊಂದು ಸಂಘಟನೆಗಳ ಆ 10 ವರ್ಷ ಆಡ್ದು ವಾರೀತಿದ ಕಾರ್ಯಕ್ರಮ ಆತ ಇನ್ನು ಸಿಂಹಾವಲೋಕನ ಮಾಡ್ಪುಣ ಸಿಂಹ ಪೋಂದಿತ್ತಲೆ ಕೊನೆ ಅವರ ತಿರುಗಿ ಯಾನು ಎತ್ತು ಕಿಲೋಮೀಟರ್ ಬತ್ತೆ ನಾನು ಎತ್ತು ಪಾರ್ ಉಂಡು ಅಂಚನೆ 10 ವರ್ಷಡು ಎಂಚಿನ ಕಾರ್ಯಕ್ರಮ ಆತನು ಆ ರೀತಿದ ಅಡೆತಡಿಟ್ಟು ಈ ಸಂಘ ಈ ಟ್ರಸ್ಟ್ ಬೆಳೆದು ಬರ್ತಂದು ಅಂದ್ಕೊಂಡು ಯೋಚನೆ ಮಲ್ಪ ಅಂಚನೆ ಇಂಜಿ ವ್ಯಕ್ತಿಲ ಆಯೆ ಮದುವೆ ಆದ 25 ವರ್ಷಡು ఆయన ಸಾಮಾಜಿಕ ಚಟುವಟಿಕೆలు ఆయన ಆರ್ಥಿಕ ವ್ಯವಸ್ಥೆಲು ఆయన ದಾಂಪತ್ಯ ಜೀವನ ఆయన ಕುಟುಂಬ ಎಂಚೈತಿರಂದು ಅವರ 25 ವರ್ಷದ ನೆನಪು ಮಲ್ಪೇರು ಜೋಕುಲು ಕುಟುಂಬದಾಗಲು ಅದು ಗೌರವಿಸಪ್ಪಂಚಿನ ಸಂಗತಿ ಮಲ್ಪೇರು 5 ವರ್ಷಗನಾಗ ಅವು ಮಾತೆರೆಗಳ ತಿಕ್ಕು ಜೀವನ ಮಾತೆರೆಗಳ ತಿಕ್ಕು ಅಪರೂಪ 5 ವರ್ಷದ ದಾಂಪತ್ಯ ಜೀವನ 5 ವರ್ಷಗನಾಗ ಪಿರೋರ ನೆನಪು ಮಲ್ಪಂಚಿನ ಸಂಗತಿ ಮಲ್ಪೇರು ఆయన ಒಟ್ಟಿಯಾಗಲಿ ಶಕ್ತಿ ದಿಂಜಾಪನ ಕೆಲಸ ಮಲ್ಪೇರು 4 ಉಂಟು ನಿಗಲಿಗೆ 5 ವರ್ಷ ಉಂಟು ಎತ್ತೆಗೆ ನೂದೆಗೆ ನೆನಪು ಮಲ್ಪಂಚಿನ ಸಂಗತಿ ಮಲ್ಪೇರು ಒಂದು ಒಂಜಿ ಆ ದಾಂಪತ್ಯ ಜೀವನ ಮಲ್ಪಂಚಿನ ಸತಿಪತಿನ ಒಂಜಿ ಪ್ರೋತ್ಸಾಹಿಸ ಆಗ್ಲಿಕ್ಕೆ ಒಂದು ಚೈತನ್ಯದಿಂದ ಒಂಜಿ ಇನ್ನು ಸಮಾಜಡು ಆಗ್ಲಿಕ್ಕೆ ವಾರಿತಿದ ಒಂಜಿ ಆದರ್ಶ ಆಗ್ಲಿಕ್ಕೆ ಕೊಡ್ತೇವೆ ಉಲ್ಲೇಖ ಮಲ್ತೇವೆ ಇಂಥ ಆ ಒಂಜಿ ಕಂಡನಿ ಬಿಡೇದಿ ಸ್ವಂತ ಕಾರ್ದ ಮಿತ್ತಂತೂ ಆಗ್ಲಿ ಜೀವನ ಮಲ್ಪೇರು ಆದಾಯ 2 ಜನಕ್ಕೂ ಉಂಟು 2 ಜನಕ್ಕೂ ಒಂದೇ ರೀತಿ ಸಂಬಳ ಇಪ್ಪನಿಂದ ಸಂದರ್ಭ ಕಂಡ ನಾನು ಸಂಪಾದನೆ ಎನ್ನ ಕಾರ್ತ ಮಿತಿ ಯಾನಂತ ಬೇನೆ ಬಿಡೇತಿ ಮನಪುಣ ಎಲ್ಲ ಎನ್ನ ಸಂಪಾದನೆ ಅನ್ಪೆ ಎನ್ನ ಖರ್ಚು ವೆಚ್ಚ ಯಾನೇ ಯಾನು ಇನ್ನಟ್ಟು ಕಮ್ಮಿ ಇಜ್ಜಿ ಇಂದು ಬಿಡೇತಿ ಬಂತು ಬಿಡೇತಿ ಕಮ್ಮಿ ಇಜ್ಜಿ ಕಂಡಾನಿ ಬಂತು ಅಲ್ಪಾಗಲೇ ಸಂಘರ್ಷ ಆಪುಂಡು ಮದುವೆ ಆಯ್ತು ಒಂದೇ ತಿಂಗಳು ಒಂದು 6 ಡೈವರ್ಸ್ ಆಯ್ತು ಗೌಡ ಸಮಾಜ ಅಟ್ಲ ಉಂಟು నేను ಗಾಯಗಿಯನ್ನು ಉಲ್ಲೇಖ ಮಲ್ಪೋಯಂಡ ನಮ್ಮಡ ಕಾಲ ಪರಂಪರೆ ಬರ್ತಂದು ಒಂದು ಕುಟುಂಬ ಪದ್ಧತಿ ಆ ಕುಟುಂಬ ಜಗತ್ತದ ಬೇತೆ ಬೇತೆ ರಾಷ್ಟ್ರಗಳು ತಗೊಂಡು ಇನ್ನೊಂದು ಇಂಗ್ಲೆಂಡ್ ದಯನ ಅಮೇರಿಕಾದ ಎಲ್ಲ 5 ವರ್ಷ ಇಂಚ ಮಗಳು ಕಂಡನಿ ಬಿಡೈತಿ ಜೀವನ ಮಂತೆ ಅಂತ ಪ್ರಶ್ನೆ ಹೋಗ್ತೇವೆ ದಯವಿಟ್ಟು ಅಲ್ಪ ಸಾಧ್ಯ ಐತಿ ಆದ್ರೆ ನಮ್ಮಲ್ಪ ಅವು ಸಾಧ್ಯ ಉಂಟು ನಮ್ಮ ತೋಜ್ಪಾತ ಬರುತ್ತೆ ಐಟ್ಲ ವಿಶಿಷ್ಟವಾದ ನಮ್ಮ ಗೌಡ ಸಮಾಜ ಈ ಒಂದು ಕುಟುಂಬ ಪದ್ಧತಿ ಒಂದು ವಿಶಿಷ್ಟವಾದ ಪರಂಪರೆನೇ ಈ ಸಮಾಜ ಕೊಡ್ತದೆ ಧರ್ಮಸ್ಥಳದ ಧರ್ಮ ನಡಾವಳಿ ಆನಾಗ ಒಂದು 7-3 ವರ್ಷ ತೀರ್ಪೇರು ದೇವಪ್ಪ ಗೌಡ್ರಂದವರಿ ಮಾಸ್ಟರ್ ನಮ್ಮ ಬೆಳ್ತಂಗಡಿದ್ದಾರೆ ಗುಜ್ಜರಿದ್ದಾರೆ ಒಂಜಿ ಗೌಡದಿಗೆದ ಒಂಜಿ ಗೌಡ ಗದ್ದಡು ಆ ಒಂಜಿ ತರವಾಡಿ ಇಲ್ಲಿಡು ತುಳಿದಿತ್ತೇವೆ ಈಗ ತೂತಾರೆ ಜನ ಗೊತ್ತಿತ್ತು ಒಂಥರ ನಿಗಲೆ ಬಂದ ಅವೊಂದು ಆಕರ್ಷಣೆದ ಕೇಂದ್ರ ಆತಿತ್ತು ನುಗ್ಗ ನಾಯರು ಮಾತ್ರ ತೀರ್ತು ಒಂಜಿ ಇಲ್ಲಿ ತರವಾಡಿ ಇಲ್ಲಿ ದೇವಪ್ಪ ಗೌಡ ಮುಂಡಾಸ್ ಕಾಟದ ತುಳಿದಿತ್ತು ಭಾರಿ ಜನಕ್ಕೆ ಏನಿದ್ರು ಅವ್ನು ದಯಗೆ ಆರಣ್ಯ ಕುಲ್ಲದ್ರ ದಯಗೆ ಅವು ವೀರೇಂದ್ರ ಹೆಗ್ಡೆ ಎಲ್ಲ ಆ ಕಾರ್ಯಕ್ರಮ ವೀರೇಂದ್ರ ಹೆಗ್ಡೆ ಬಂದರು ವಿಶಿಷ್ಟವಾಯಿನಂಚಿನ ಒಂದು ಆಚರಣೆ ಇಪ್ಪಂಚಿನ ಕುಟುಂಬದಿತ್ತು ನಾವು ಗೌಡ ಸಮಾಜ ಆ ಗೌಡ ಸಮಾಜದ ಆಚರಣೆದ ಒಂಜಿ ಭಾಗ ಆ ಒಂಜಿ ಗೌಡತಿಗೆದ ಇಲ್ಲಿಟ್ಟು ಗೌಡರಿಕೊಂಡು ಉಲ್ಲೇಖ ಉಂಟು ಆರು ಮನೆ ತಿರುಬೇದಾರೆ 94 ವರ್ಷ ಈಗ ಸಂಬಂಧ ಗೊತ್ತಿದ್ದೇನೆ ತಿರುವನಾಗ 94 ವರ್ಷದ ತಿರುಬೇರು ವೀರೇಂದ್ರ ಹೆಗ್ಡೆ ಗುರ್ತಿಸತ್ತೇವೆ ವೀರೇಂದ್ರ ಹೆಗ್ಡೆ ಗುರ್ತಿಸತ್ತೇವೆ ಬಂಡ ನಮ್ಮ ಸಮಾಜದ ಒಂದು ವೈಶಿಷ್ಟ್ಯತೆ ಉಂಟು ಲೆಕ್ಕ ಬಾಕಿ ಸಮಾಜದ್ದು ವಿಭಿನ್ನವಾದ ನಮ್ಮ ಒಂದು ಕಾರ್ಯಕ್ರಮ ಅಲ್ಪ ಪುಟ್ಟಪಟ್ಟ ಸೈನಾಡೆ ಅಂತ ನಮ್ಮ ಏನಿಂತ ಆಚರಣೆ ಉಂಟು ಆಯ್ತಾ ಅವು ಇನಿ ಕೊಡೆದಾಗ್ತದೆ ಪಾರಂಪರಿಕವಾದ ಬಂದದ್ದು ಐಕ್ಯ ಪೂರಕವಾದ ನಮ್ಮ ಊರಗೌಡ್ರಿಪ್ಪು ನಮ್ಮ ಮಾಗನೆಗೌಡ್ರಿಪ್ಪು ನಮ್ಮ ಕಟ್ಟೆಮನೆಪ್ಪು ಒಂದು ಪರಂಪರೆ ಐಕೆ ಪಾಡೊಂತು ಐಕೆ ಪುಷ್ಟಿ ಕೊರ್ಪಂಚಿನ ಕೆಲಸ ಮಾಡ್ತಾರೆ ಅಂಚಿನ ಆ ಪರಂಪರೆ ಇನ್ನು ಬಾಕಿ ಸಮಾಜ ಇನ್ನು ತಗೊಂಡು ಆದ್ರೆ ನಮ್ಮ ಇನಿ ಐದು ಮರತ್ತೊಂದುಲ್ಲ ಅಂತೆ ಆ ಮರತ್ತೊಂದು ಇಪ್ಪಂಚಿನ ಸಂದರ್ಭ ಪಿರೋರ ನಮ್ಮ ನೆನಪು ಅನ್ಪಂಚಿನ ಸಂಗತಿಲ್ಲ ಇಂಚಿನ ಕಾರ್ಯಕ್ರಮದ ಮುಖಾಂತರ ಮಂತೊಂದು ಐಕೆ ಬಡದು ಒಂಜಿ ವಿಶಿಷ್ಟವಾದ ಚಿನ್ನ ಕಾರ್ಯಕ್ರಮ
ಯಾನಿತ್ತೆ ಬಂದಕ್ಕೆ ಎಂಕಲ್ಲ ಮಾಜಿ ಎಂಪಿಲು ಪಂಡೇನು ಏನೇನು ಅದೇ ನಿಗಲ ಒಂದು 5 ವರ್ಷದ ದಾಂಪತ್ಯದಾಗ ಸನ್ಮಾನ ಅಂತಂದ್ರೆ ಆಯ್ತು ಅಲ್ಲಿಗೆ ಯಾರು ನಿಜವಾದ ಕಾಗದ ಏನು ತೋರಿಸಿ ಯಾರು ಬಂದೆ ಟ್ರಸ್ಟ್ದ ಕಾರ್ಯಕ್ರಮ ಇತ್ತೆ ಬಂದಂಗೆ ಅಂತೀವಿ ಯಾರು ಬರ್ತಿತ್ತು ಅಂದು ಒಟ್ಟ ಜನನೇನು ತೂಪೇರ್ದ ಅಣ್ಣ ಜನ ಈ ಮಾಜಿ ಅಂಪಿಲ ಅದು ಗಮನಿಸಬೇರ್ದ ಅಣ್ಣ ಮುಂಚಿನ ಕಾರ್ಯಕ್ರಮದ ಮುಖಾಂತರ ಇನಿ ಗೌಡ ಸಮಾಜ ಆ ಹಿರಿಯರೇನು ವಿಶಿಷ್ಟವಾದ ಸನ್ಮಾನ ಮಾಡ್ಕೊಂಡು ಆ ನಮ್ಮ ಕುಟುಂಬ ಪದ್ಧತಿಗೆ ಇನಿ ಪ್ರೋತ್ಸಾಹ ಕೊಡ್ಕೊಂಡು ಕಂಡರಿ ಬಿಡೇತಿ ಆ ದಾಂಪತ್ಯ ಜೀವನ ಎಂಚೆ ಇಪ್ಪಡು ಆದರ್ಶಪ್ರಾಯವಾಗಿ ಇಪ್ಪಡು ಅನ್ಪಡೆಗೆ ಇನಿ ಒತ್ತು ಕೊಡ್ಕೊಂಡು ಅನ್ಪಡೇನು ಇನಿ ನಮ್ಮ ಬಾಕಿ ಸಮಾಜಗಳ ತೋರ್ಪದ ಕೊಡ್ಕೊಂತ ಕೆಲಸ ಇನಿ ಆತನೆ ಅವು ವಿಶೇಷವಾದ ಇನಿ ಬಲ್ನಾಡತೆ ಆತನೆ ಬಂಡೇನು ಉಲ್ಲೇಖ ಮಾಡ್ತೇನೆ ಸುರುತ್ತ ಇಂಕಲ್ಲ ಸ್ವಸಹಾಯದ ಗುಂಪು ನಂಬರ್ 1 ಬಲ್ನಾಡತೆ ಆತನೆ ಹಾಗೆ ಇತಿಹಾಸಗಳು ಉಂಟು ಉಳ್ಳಾಲ್ತಿ ದಂಡನಾಯಕಿ ಗಣಪತಿ ಕಟ್ಟೆಮನೆ ಮಾತ ಒಂಜಿ ಪರಂಪರೆ ಇತರದಾತೆ ಉಲ್ಪರ್ದೆ ಆರಂಭ ಆಯ್ನ ಒಂಜಿ ಸಂತೋಷದ ವಿಚಾರ ಆಯ್ನ ಒಟ್ಟಿಗೆ ಟ್ರಸ್ಟ್ದ ಆ ಒಂಜಿ ದಶಮಾನೋತ್ಸವದ ಕಾರ್ಯಕ್ರಮದಲ್ಲ ಸತಿಪತಿಯನ್ನು ಗೌರವಿಸಪ್ಪನ ಕೆಲಸ ನಮ್ಮ ಮುತ್ತಪ್ಪನ ಇಲ್ಲ ಮುತ್ತಪ್ಪನೇ ಗೌರವಿಸಪ್ಪನ ಮುಖಾಂತರಲ್ಲ ಒಂಜಿ ಇಡೀ ಒಂಜಿ ತಾಲೂಕದ ನಮ್ಮ ಗೌಡ್ರನಲ್ಲಿ ಒಂದು ಸಂದೇಶ ಕೊಡ್ಕೊಂತಿನ ಕೆಲಸ ಮುತ್ತ ಆತನು ಇಂಚಿನ ಒಂಜಿ ವೈಶಿಷ್ಟ್ಯಪೂರ್ಣ ಇಂಚಿನ ಕಾರ್ಯಕ್ರಮ ಸಮಾಜದ ಒಳಿತಿಗಾಗುತ್ತೆ ಸಮಾಜದ ಆಚಾರ ವಿಚಾರ ಬರುತ್ತೆ ಸಮಾಜದ ನಾನದ ಯುವ ಪೀಳಿಗೆ ನಮ್ಮ ಹಿರಿಯರನ್ನ ಆಚಾರ ವಿಚಾರವನ್ನು ಪಾಲನೆ ಮಾಡ್ಕೊಳ್ಳೋ ಕೆಲಸ ಅಯ್ನ ಒಟ್ಟಿಗೆ ನಮ್ಮ ಸಮಾಜ ಇಲ್ಲಿ ಆರ್ಥಿಕವಾದ ಶೈಕ್ಷಣಿಕವಾದ ಸಾಮಾಜಿಕವಾದ ಬಾಕಿ ಸಮಾಜಕ್ಕೆ ಒಂದು ಆದರ್ಶಪ್ರಾಯ ದೃಷ್ಟಿದೆ ಇಂಚಿನ ಕಾರ್ಯಕ್ರಮ ಇಲ್ಲಿ ಮಾಡುವುದು ನಮ್ಮ ಸ್ವಾಮಿಯನ್ನ ಆಶೀರ್ವಾದ ಅಯ್ನ ಒಟ್ಟಿಗೆ ಗುರು ಹಿರಿಯರನ್ನ ಮಾಂತರನ್ನ ಆಶೀರ್ವಾದ ಇತ್ತದೆ പക്ഷേ ಈ 2 ಜನ ದಂಪತಿಗಳನ್ನು ನಮ್ಮ ಗೌರವಿಸದ ಮುತ್ತಪ್ಪನ್ನೆಲ್ಲ ನನ್ನ ಶ್ರೀಮಂತಿಲ್ಲ ಮಾನ್ಕೊನ್ನೆಲ್ಲ ಅದನ್ನ ಶ್ರೀಮಂತಿಲ್ಲ ಮಾಂತ 4 ವರ್ಷ ಕರಿನಾಗಿದೆ 80 ವರ್ಷ 80 ಐಡಿ ಅಂತ 5 ವರ್ಷದ ದಾಂಪತ್ಯ ಜೀವನ ಮಾಡ್ತಾರೆ ಇನ್ನಿಲ್ಲ ಆರೋಗ್ಯವಂತಲೇನು ಆಗಲಿ ನಾನು 30 ವರ್ಷ ಉಂಟ ಮುಂಚೆನೇ ಜೀವನ ಮಾಡ್ಕೊಡೋದು ಯಾಕಲ್ಲ ಮಾಂತ ಹಾರೈಕೆ అయిన ಒಟ್ಟಿಗೆ ಮುತ್ತಪ್ಪನ ಆರೋಗ್ಯಲ ಎಡ್ಡೆ ಆರೋಗ್ಯ ಆ ಭಗವಂತೆ ನಿಗಲಿಗೆ ಕರುಣಿಸವನು ನಿಗಲಿನ ಕುಟುಂಬದ ಜೋಕುಲು ಹುಲಿಯಲ್ಲಿ ಹುಡುಕಿಯಲ್ಲಿ ಮಾಂತ ಆ ಒಂಜಿ ನಿಗಲಿನ ಬಗ್ಗೆ ನಾಲ್ವೊಂಜಿ ಗೌರವ ಒಟ್ಟು ನಿಗಲಿನ ತೂತು ನಿಗಲಿನ ಜೀವನಗೂ ಶುಭ ಹಾರೈಕೆ ಮಲ್ಪದು ಇಡೀ ಗೌಡ ಸಮಾಜಲ ನಿಗಲಿಗೆ ಶುಭ ಹಾರೈಕೆ ಮಂತದ್ದು ನಾನದ ಆ ಒಂಜಿ ಪೀಳಿಗೆಗಳ ನಿಗಲೊಂದು ಆದರ್ಶಪ್ರಾಯ ಜೀವನ ಮಲ್ಪಲೆ ನಿಗಲಿಗೆ ಹಾರೈಕೆ ಮಲ್ಪದ್ದು ಈಗಲೇ ಕಾರ್ಯಕ್ರಮದ ಸನ್ಮಾನ ಪರ ಎಂಕೆ ಕೊಡ್ತೇನೆ ಎಂಕಲ ಅಲ್ಲ ಪ್ರಾಯ ಇತ್ತು ಅಲ್ಲ ಒಂದು ಅದ ಪ್ರಾಯ ನಮ್ಮ ಗೌರವಿಸಪ್ಪ ಒಂದು ಅವಕಾಶ ಹತ್ತಿಕೊಂಡು ಎಂಕೆ ನೋಡತ್ತೆ ಈಗಲೇ ಆ ಗೌರವಿಸಾರ ಅವಕಾಶ ಕೊಟ್ಟಂಚಿನ ನಮ್ಮ ಕೆ.ವಿ. ನಾರಾಯಣ ಡಿ.ವಿ. ಮನೋಹರ್ ಮಾತರಿಗಳ ನಾನು ವಂದನೆ ಸಲ್ಲಿಸುವಂತ ಏನಾದರೂ ಮಾತಾಡ್ಬೋದು ನಮ್ಮಂಚಿನ ಪೂರ ದೈವದೇವರನ್ನು ಮನಸಾರ ಪ್ರಾರ್ಥನೆ ಒಂದು ವೇದಿಕೆಯಲ್ಲಿ ಪುನಂಚಿನ ಪೂರ ಗಣ್ಯರು ವೇದಿಕೆಯ ಪುನಂಚಿನ ನಮ್ಮ ಪೂರ ಸಮಾಜ ಹೊರಗೆ ಇಷ್ಟಪಟ್ಟೆ ಕೂಡ ಮಂತೇರಿ ಮಾತೇರಿಯರೇ ಬರ್ಪಣೆ ಮಾಡ್ತಾರೆ ಎಲ್ಲ ಕಾರ್ಯಕ್ರಮ ಒಟ್ಟರು ನಾವು ಮಾತೇರಿಲ್ಲ ಹತ್ತೊಬ್ಬದು ಒಟ್ಟರು ಯಾನು ಬರ್ನಾಡು ಬರ್ದಿಂದ ಅದಕ್ಕೆ ಭಾರಿ ಆತ್ಮೀಯ ಅದಕ್ಕೆ ನಾರಾಯಣಗೌಡರು ಮದಕ್ಕದಾರ ಮಂದಿ ಆಶೀರ್ವಾದದಾರು ಬರ್ನಾಡು ಬರ್ಕೊಂಡು ಅದಕ್ಕೆ ಭಾರಿ ಮುಟ್ಟಾಯ ನಮ್ಮ ಅಂಕಗೌಡರು ಲಂಚನಿ ಮೇಕ್ಲೇನು ಈ ದಶಮಾನೋತ್ಸವ ಕಾರ್ಯಕ್ರಮದ ನಿಮಿತ್ತ ಒಂದು ಪೂರ್ವಭಾವಿಯಾದ ನಮ್ಮನ್ನು ಸನ್ಮಾನ ಮಾಡ್ಬಿಡೋ ಕಾರ್ಯಕ್ರಮ ಮಾಡ್ತಾರೆ ಟಿಕ್ಕದಲ್ಲಿ ಭವಿಷ್ಯ ಇಕಡೆ ಕಾರ್ಯಕ್ರಮ ನಿರೂಪಕರು ಸುಮಲತಾಲ ಬಂಡೇರು ಕೆ.ವಿ. ನಾರಾಯಣ ಬಂಡೇರು ಸಂಜೀವಣ್ಣೆ ಬಂಡೇರು ಇತ್ತದ ಕಾಲೋಡು ಮದಿಮೇದು 2 ತಿಂಗಳು ಡೈವರ್ಸ್ ಬರ್ಪುಣ ವಿಚ್ಛೇದನಕ್ಕೆ ಬರ್ಪುಣ ಅಂತ ಏತತ್ತು ಒಂದಿಲ್ಲ ಅಟ್లా ಹೆಚ್ಚಿನ ನಮ್ಮ ಸಮಾಜದಾಗಲ್ಲ ಇಟ್ಟು ಉಳ್ಳೇರು ಮಾಡ್ಕೊಂಡು ಭಾರಿ ಬೇಜಾರದ ಸಂಗತಿ ಕೊಂಚ ಘಟನೆ ನೆನಪಾಪುಣಿತ್ತಲ್ಲ ನಾವು ವೃತ್ತಿಡಿಪ್ಪನಾಗ ಬನ್ನೂರದ ಒಂಜಿ ಪೊಣ್ಣು ಈಗ ನನ್ನ ಮದಿಮೆದ ಜೀವನ ಬೋಡ್ಸಿ ಅಂದರೆ ಡೈವರ್ಸ್ ಕೊರಪೆ ಆನ ಕೆದಂಬಾಡಿದ ಡೈವರ್ಸ್ ಕೊರಪೆ ಅಂಟದ್ದು ಬರ್ತೇರು ಕಚೇರಿ ಒಂದು ಆಫೀಸ್ ಬರ್ತೇರು ಏನಾಗಲಿ ಬಳೆನಾಥ್ ಬುದ್ಧಿವಾದಗಳು ಒಳೊಂಜಿ ಕಡೆಟ್ಟು ಸೂಕ್ಷ್ಮ ಗೊತ್ತಾಂಡು ಗಂಡನ ಮಿತ್ತು ಅಂತ ಪ್ರೀತಿ ಇತ್ತಂಡೆ ಐನೇ ಗಟ್ಟಿ ಬತ್ತೊಂದು ಆ ಗಂಡನೇ ಇಲ್ಲಲ್ಲ ಕಾಂಟ್ಯಾಕ್ಟ್ ಮಲ್ಪಣ ಸಂಪರ್ಕ ಮಲ್ಪಣ ವಿಚಾರವನ್ನು ನಮ್ಮ ಇಡ್ಯಪ್ಪ ಶಿವರಾಮಗೌಡ್ರನ ಮೂಲಕ ಅಲ್ಲಿ ಸಂಪರ್ಕ ಮಲ್ಪಣ ಬರ್ತದೆ
ಖಾಲಿ ಒಂಜಿ ವಾರ ಓಡಾಗ್ಲೇನವ್ರು ನಮ್ಮ ಗೌಡ ಸಮಾಜದ ಹಾಲ್ ಓಡಾಗ್ಲೇನು ರಡ್ಜನೆಲ್ಲ ಸೇರಿಸೋದು ಆಗಲ್ಲ ಅಪ್ಪಮ್ಮನಾಗ್ಲೇನು ಸೇರಿಸೋದು ಖಾಲಿ ಅರ್ಧ ಗಂಟೆ ಕೌನ್ಸಿಲಿಂಗ್ ಮಾಡ್ತದ್ದು ಆಗಲಿ ಕಡೆಗೆ ಒಟ್ಟಿಗೆ ಕಡಪುಂಡಂಜಿ ವ್ಯವಸ್ಥೆ ಆತದೆ ಅಣ್ಣ ಅಂಚನೆ ಕಡಪುಂಡಂಜಿ ಆಟೆಗಿಲ್ಲ ಮನತಾನಿ ಮಾಲಿಂಗೇಶ್ವರ ದೇವರನಲ್ಲಿ ರುದ್ರಾಭಿಷೇಕ ಸೇವೆ ಮಾಡ್ತದೆ ನಿಗ್ಲು ಒಟ್ಟಿಗೆ ಪೊಳ್ಳಿ ಅಂತ ಇನ್ನಿ ಆಗಲ ಉಡುಪಿಡಿ ಉಳ್ಳೇರು ಫೋನ್ ಮಾಡ್ತಂದಿಪ್ಪರು ಸರ್ ಇಕ್ಲ ಎಡ್ಡೆಡು ಉಳ್ಳ ನಂಗೆ ಬೋಡಾನೆ ಅವು ಆಯ್ತು ಐದು ಒಂಜಿ ಘಟನೆ ಅದೇನೆ ಒಂದು ಖುಷಿತ ಘಟನೆ ಅಲ್ಲ ಬುಕ್ಕೊಂಜಿ ಘಟನೆ ಅದೇನೆ ಕಂಡನ್ ಬಿಡಿದಿರ 2 ಜನ ಎಲ್ಲ ಎಂಗ್ಲ ಕಚೇರಿ ಬರ್ತಾರೆ ಎಂಕ್ಲಿಗೆ ಡೈವರ್ಸ್ ಬೋದು 2 ಜನ ಒಟ್ಟಿಗೆ ಬರ್ತಾನೆ ಎಂಕ್ಲಿಗೆ ಆಪಿಗೆ ಒಟ್ಟಿಗೆ ಇರ್ತಾರೆ ಆಗ್ತದೆ ಎನ್ನ ಮಾಮೂಲು ಬುದ್ಧಿವಾದನ ಪಣಪಣ ರೀತಿಯಲ್ಲಿ ಪಂಡ್ಯರ ಶುರುವಂತೆ ಮದುವೆ ಪಂಡ ಆತು ಸುಲಭ ಆತು ಜೀವನ ಪಂಡ ಮಾಂತಾರನ್ನ ಇಲ್ಲೆಲ್ಲ ದೋಸೆ ಹೊಟ್ಟೆ ಕೆಲದಾಗಲ ಕಾವಲಿ ಹೊಟ್ಟೆ ಇಟ್ಕೊಂಡು ತಾಳ ಮಲ್ಪೇರ ಹಾಕಿಸಿ ಹೆಚ್ಚಿನ ನಮ್ಮ ಸುಧಾರಿಕೋಡು ಅಂಚೆ ಅಂದು ಬಂತ ಪಂಡದ 5 ನಿಮಿಷ ಪಂತನೇ ಆಯ್ತು ಪಂಡಿಗುಡ್ಲಿ ಅಗಲಿಕ್ಕೆ ಏನಿನ ಪ್ರಶ್ನೆ ಇಂಚಿನ ಗೊತ್ತುಂಡ ಹೆಂಗೆ ನಮ್ಮಗಲಿ ಈರೆಗ ಆ ಪುಣ್ಣ ಮಲ್ಪಲೆ ಸರ್ ಈ ಜನ ಬೇರೆ ಯಾರಿಗೆ ಬೋಡಣ ಘಟನೆ ಪುಣ ಬೇರೆ ಇಂಚಿನ ಘಟನೆಗಳು ಆ ಒಂದು ಪುಣ ಪುರ್ತೊಡಿ ಇನ್ನಿ ನಮ್ಮ ಮುತ್ತಪ್ಪ ಗೌಡ್ರಲ್ಲ ಮಾಂಕು ಗೌಡ್ರಲ್ಲ 5 ವರ್ಷದ ಜೀವನ ಅವರನ್ನ ಜೋಸಿಯರಿ ಅಮೇರಿಕಡೆ ಅಮೇರಿಕನದಲ್ಲೇ ಆರೇ ಒಂಜಿ ಪ್ರಶ್ನೆ ಕೇಂದ್ರಿಗೆ ಇತ್ತಲೆ ಸಿಟಿಸನ್ ಅದಲ್ವೇ ಅಮೇರಿಕಾದ ಆಡನೆ ಪ್ರಶ್ನೆ ಕೇಂದ್ರಿಗೆ ನಿಗಲೆಲ್ಲ ಮಂತ ಏತು ದಿನ ದಾಂಪತ್ಯ ಜೀವನ ನಡೆಸ್ಬೇಕು ಇಂಚ ಸಾಮಾಜಿಕದ ಪ್ರಶ್ನೆ ಕೇಂದ್ರಿ ಏತು ದಿನತ್ತ ದಾಂಪತ್ಯ ಜೀವನ ಮಲ್ಪೋರಲ್ಲಿ ನಮ್ಮ ಭಾರತಡು ಮಂತ 5 ವರ್ಷ ಅಲ್ಲ ಮಲ್ಪಣ ಏತ ಉದಾಹರಣೆಲ್ಲ ಅವೇ ಬಿಡೈತಿನೊಟ್ಟಿಗೆನ ಪಂಡ ಅಲ್ತ ಸಂಸ್ಕೃತಿ ಅಜ್ಜ ಉಂಟು 2 ವರ್ಷ ಚೇಂಜ್ ಮಾಡ್ಕೊಣ 5 ವರ್ಷ ಇಪ್ಪರಾತೆ ಅಂಚಿನ ನಮ್ಮ ಸಮಾಜ ಇನ್ನಿ 5 ವರ್ಷ ಐನ 2 ಜನನು ಅವಳ ನನ್ನ ತುಂಬಗೂ 300 ಜನನು ನಮ್ಮ ಗುರುತಿಸೈನಂಚೆ ನಾವು ಮಹತ್ತರವಾಯಿನ ಬೇಲೆ ಒಂದೊಂದು ಸಂದೇಶ ಕೊರ್ಪುನಂಚಿನ ಬೇಲೆ ನಿಜವಾದ ಮಾಡೋಣ ಒಂಜಿ ಮುತ್ತಪ್ಪ ಗೌಡ್ರು ನಂಗೆ ಮಾಂತರಿಗಳ ಮಾತಾಡಿ ಅವು ತಪ್ಪ ಒಂದು ಕಾರಣ ಜೀವನದ ತತ್ವ ಇಪ್ಪು ಸಿದ್ಧಾಂತ ಇಪ್ಪು ಅವು ಪೂರ ಒಂಜಿ ಮಾತಾಡಿದ ರೀತಿಡಾಗ ನಡ್ತಂದಿಲ್ಲ ಅಂಚನೆ ಮಂಕು ಗೌಡ್ರು ನೀ ಕಲ್ತದೆ ಶಿಕ್ಷಣ ಇತ್ತದೆ ಸಂಸ್ಕಾರ ಬರ್ಪೂಜಿ ಮನ್ಪೇನು ಮುತ್ತಪ್ಪ ಗೌಡ್ರು ತೋಯ್ಪಾದ ಕೊಡ್ತೇವೆ ಅಂಚನೆ ಬೇರೆ ಕಲ್ತದೆ ಶಿಕ್ಷಣ ಇತ್ತನೆ ಯಾರು ಜಿ ಸಂಸ್ಕಾರ ಬೇತೇನೆ ಸಂಸ್ಕೃತಿ ಬೇತೇನೆ ಮನ್ಪುಣ ವಿಚಾರನ ಮಗಳು ತೋಯ್ಪಾದ ಕೊಡ್ತೇವೆ ಅಂಚ ಈ ಒಡ್ಡ ಕಾರ್ಯಕ್ರಮ ಮಾತಾರಲ್ಲ ಉಳ್ಳ ಒಂದು ನಿರಂತರವಾದ 5 ವರ್ಷ ಎಂಕ್ಲಾಕ ಆ ಕಾಲ ಬಿಟ್ಟು ಉಳ್ಳೋಣ ಎಂಕ್ಲೆಗ್ಲ ಒಂಜಿ ಕಾಲ ಬಿಟ್ಟು ಸನ್ಮಾನ ಗೋಪಾಲಕೃಷ್ಣ ಪಟೇಲ್ ನೇತೃತ್ವದ ದಶಮಾನೋತ್ಸವ ಕಾರ್ಯಕ್ರಮ ಅಧ್ಯಕ್ಷರು ಮನೋಹರ್ ಐನ ಸ್ಥಾಪಕ ಅಧ್ಯಕ್ಷರು ಎ.ವಿ. ನಾರಾಯಣ್ ಯಾನವ್ರ ಪಂಡದಿಪ್ಪ ಹೈಯೆಸ್ಟ್ ಏನು ನೆರೆದಿತ್ತಿನ ಗೌಡ ಸಮಾಜೋಡು ಎ.ವಿ. ನಾರಾಯಣ್ ಬೋಡೈ ಅಧಿಕ ಪ್ರಸಂಗ ಬೇಲ್ಲ ಅಣ್ಣ ಇನ್ನು ಇತ್ತು ಮಟ್ಟ ಬರಿಯರ ಕಾರಣಕರ್ತರು ಎ.ವಿ. ನಾರಾಯಣರು ಅರೆಗೆ ನಮ್ಮ ಮಾಂತೇರ್ಲ ಅಭಿನಂದನೆ ಕೊರಡು ನಾನಾ ಬಿಡ್ತಿದ್ದೇವೆ ಹೆಚ್ಚಿನ ಸಂಘಟನೆ ಮಲ್ತದೆ ಅಡ್ಡ ಸಮಾಜದ ನಮ್ಮ 5 ವರ್ಷ ಜೀವನ ಮಲ್ತನಾಗಲ್ಲ ಒಂದು ಜೀವನವನ್ನು ತೂಪು ನಂಚಿನ ಯೋಗ ಭಾಗ್ಯ ನಂಗೆ ಕೊರ್ಪೈ ನಂಚಿನ ವ್ಯವಸ್ಥೆ ಒಕ್ಕೂಟದ ಮೂಲಕ ಆತಂಡು ಅನಾಥ ಜನಕ್ಕಳು ಇಂಜಿನ ಕಾರ್ಯಕ್ರಮ ತೊಟ್ಟಿಗೆ ಭಾಗವಹಿಸಲು ನಮ್ಮ ಸಮಾಜದ ಒಕ್ಕೂಟ ಯಾನ ಏಪುಲ ಬಣ್ಣಿಯರುಡು ವೇದಿಕೆಡು ನಮ್ಮ ಕಾರ್ಯಕ್ರಮ ಇಪ್ಪುಣೆ ನಮ್ಮ ಸಂಘದ ಸಂಘಟನೆಗೆ ಹೊರತು ಬೇತವೈಕಲಾತ ನಮ್ಮ ಸಂಘಟನೆದ ಮೂಲಕ ಆವಡು ಇನ್ನು ಮಾದರಿ ಅದು ಇಪ್ಪಡು ನಂಗೆ ಬಂದ್ಕೊಂಡು ವಿಚಾರವನ್ನು ಬಂದೊಂದು ಇನ್ನು ಮದುವೆ 2 ಜನ ಕುಲ ಮಾಂಕು ಗೌಡ್ರಿಗಿಲ್ಲ ಮುತ್ತಪ್ಪ ಗೌಡ್ರಿಗಿಲ್ಲ ಮಾತರಿನ ಪರವಾದ ಶುಭನ ಹಾರೈಸೋದು ನಾನು ಆರೋಗ್ಯವಂತರಾದ ಬಾಲ್ಯ ಒಳ್ಳೆದು ನನ್ನ ಪಾತ್ರ ಒಂಜಿ ಬರ್ತರು ಕಂಡಾಣಿ ಮುಡಿಯತ್ತಿನ ನ್ಯಾಯಟು 2 ಜೋಕುಲು ಇತ್ತರಂಚಿನ ಅಪ್ಪ ಅಮ್ಮಿ ಅಕ್ಳು ಕಟ್ ಬುಡೈತಿ ಸರಿ ಭಾವಂತೆ ಕಟ್ಟ ಮಾಡಿಕೊಂಡು ದೂರು ಕೊರಿಯರು ದೂರು ಕೊರಿನಾಗ 6 ಗಂಗಪ್ಪ ಬೋತು ಪಂಡೇರು ಬೇರು ಪಣ್ಣಗ ಏನಡ್ತಾ ಒಂದು ಮುತ್ತಪ್ಪಳು ಹೋತು ಪಳ್ಳ ಪಂಡೇರು ಅಂಚ ಏನು ಕೆಲಸ ಅಂತ ಬಾಯಾಡಿ ಕೆಲಸ ಅಂತ ಇತ್ತು ಹಾಡೆಗೆ ಬೇರೆ ಬತ್ತದ ಪಂಡೇರು ಅವ ಏನಾಡು ಅವ ಆಪಣೆ ಕೆಲಸ ಆಗ್ತದೆ ಒತ್ತು ನಿಗ್ಲು ಮಳೆ ನಿಗ್ಲು ಮಾಡ್ತದೆ ಪಾತ್ರೆ ಕೋಲುಡು ಒಳ್ಳೆ ಆಂಡು ಅವ ದೇವಪ್ಪಣ್ಣನ ಪಣ್ಣೆ ಒಳ್ಳೆ ಪಿರ್ಮೆರೆ ಕೊಡಿ ದೇವಪ್ಪಣ್ಣನ 6 ಎಳೆದು ಒತ್ತು ಕಟ್ಟ ಬಿಡ್ತು ಚಾವಡಿ ಕುಳ್ಳುತ್ತು ಅಗ್ರಲ್ಲ ಬರುವಂಥದ್ದು ಚಾವಡಿ ಕುಳ್ಳುತ್ತು ದೈವದ ಬಾಕಿಲು ದೆಪ್ಪಾತು ಪ್ರಾರ್ಥನೆ ಮಾಡ್ತೊಳ್ಳೆ ಸತ್ಯ ತೋಚಿದ ಹೊರಡು ಹೋಗಿ ಅಂಚ
ಆ ಹೊರತು ಇದು ಪಂಚಾಯತಿ ಕುಳ್ಳ ಹಂಚಿಡ್ತದೆ ಹೊರಕಡೆ ಮಾಡಿದ್ರೆ ಸುಮಾರು ಒಂದು 10-15 ಜನ ಬರ್ತೀರಿ ಕೇಳಿ ಬರ್ತೀರಿ ಕಟ್ಟಮಣತ್ತ ನಾರಾಯಣ ಗೌಡ್ರು ಉಳ್ಳ ದೆಯ್ಯಂಕಳೆ ಮಾನಿ ಆತು ಉಳ್ಳೇರಿ ಆರಣ ಕುಟ್ಟರು ಕುಳ್ಳಾತು ಆರಡ ಆ ದೆಯ್ಯದ ಬಾಗಿಲು ತೆತ್ತದು ಪ್ರಾರ್ಥನೆ ಮಾಡ್ತು ಆರಣ ಉಂಟಾದು ಅಂಚ ಎಂಕ್ಲೆ ಇಂಚ ಬಂತ ಬಟ್ಟು 10 ಗಂಟೆ 4 ಗಂಟೆ ಬಿಟ್ಟು ಎಂಕ್ಲೆ ತೀರ್ಮಾನ ಅಲ್ಪೇರ ಆಯ್ತು ಅಂಚ ಸಂದರ್ಭಡು ಕಡೆಗೆ ಇದು ಆವಳು ಕಂಡಾಣ ಬೆಳೆತು ಇಂಜ ಆವಳು ಹಠ ಅಂಚ ಏನು ಕೆಂಡೆ ಆ ಪುಂಜೋಟ ಈರಿಗೆ ಬೇತೆ ಈರ್ನ ಇಲ್ಲ ಎರಡ ಈರ್ನ ಸಂಸಾರ ತೊಂದರೆ ಕೊಟ್ಟು ಉಂಟು ಅಂದು ಕೆಂಡೆ ಬಾವಿ ತೊಂದರೆ ಕೊಡ್ತೀರು ಬಣ್ಣ ಅಲ್ಲಿ ಪಡ್ದು ಏನು ಪತ್ತೊಂಡೆ ಅದಂತೂ ಪಂಚಾಯತಿಗೆ ಮುಗಿತು ಎಂಕ ಇಂಚಿನಾಡಿ ಜಾಗ ಪಾಲು ಮಾಡ್ತು ಜಾಗೆ ಪಾಲು ಮಾಡ್ಕೊಂಡು ನಾಡು ಜಾಗೆ ಪಾಲು ಮಾಡ್ತದ್ದು ಇಂಚಿನ ಜಾಗೆ ಎಂಕ್ಲ ಕುಂತುವ ನೋಡು ನಾಡು ಅಂಚ ಆ ಪೊಣ್ಣ ಕೊಡ್ತ ಪಾರ್ಟಿನ ಲೆತಂತು ಗಂಗಾಧರ ಇದ್ದಾರೆ ಗಂಗಾ ಒಂದು 𝐿𝐷 ಹಾಂ ಆರು ಕೂಡ ಬರ್ತಿದ್ದಾರೆ ನಾರಾಯಣರು ಅವ್ರಿಗೆ ಬರ್ತಾರೆ ಅಂಚಿಡ್ದು ಪೊಣ್ಣ ಬರುತ್ತೆ ಅಂಚ ಆಡೆ ಪೋಣ ಆಡೆಗೆ ಒಂದು ದಿನದ ಆಡೆ ಪೋಯ పోతి తిప్పడగా అక్కడ ఒరిలా ఇచ్చారు ఆ జనకులు 20 ఒరిలా ఇచ్చారు అవే పొంజోను ఇల్లుకు పొక్క ఎరలెత్తుపోయా పొక్క చూడగా పరబు కత్తి వత్తు ఉంటుంది ಕತ್ತಿ ಮತ್ತು ಉಂತಿನ ಬರ್ತರು ಏನು ದೇವಪಣ್ಣೆ ಬರ್ತದೆ ಮೂಳೆ ಕೊಟ್ಟು ಬರ್ತೀರಿ ರೋಡ್ ನೆಕ್ಕು ಇಲ್ಲಿಗೆ ಬರ್ತೀರಿ ಬರ್ತದೆ ಒಟ್ಟು ಎಲ್ಲ ಒಟ್ಟು ಬರ್ತೀವಿ ಆಂಡ ಕತ್ತಿ ಸಾಕಲು ಅಲ್ಲೇ ಅಂಚನೆ ಕೊಂಚ ಪಿಲಾಯಿ ಉಂಟಿತ್ತು ಪಳೆ ಹುಳ ಏನಲ್ಲಿ ಇಳತ್ತನು ಆಯ ಬೋರ್ಡು ನಲ್ಪೆ ಕುಟುಂಬಗಳು ಬಲ್ಲಿ ನಲ್ಪೇರು ಅಂಚಿನ ಅದನ್ನು ಕಡೆಗೆ ಅಲ್ಲಿ ಒಟ್ಟು ಬರ್ತದೆ 10 ಅಂಕ ಅಂಚೆ ಅಂಕ ನೆನಪಾಂಡು ಅಂಚ ಏನೈತೆ ಇರೋಣ ಓಂ ಶ್ರೀ ಕಾಲಭೈರವೇಶ್ವರ ನಮ ಸ್ಥಳ ಸಾನ್ನಿಧ್ಯದ ಮಲೆನಾಡು ಅಪ್ಪೆಯನ್ನು ನೆನೆತಂತು ಅದೇ ರೀತಿ ಮಹಾಗಣಪತಿನ ನೆನೆತಂತು ಈ ಬಾಗೋಡು ಇಪ್ಪನಂಚಿನ ಪೂರ ದೈವ ದೇವರೆಲ್ಲ ಮನಸಾರೆ ನೆನೆತಂತು ಇಂಥ ದಿನ ಒಂಜಿ ಬಾರಿ ಒಂಜಿ ಮದಿಮೆತ ಸಂಭ್ರಮಟು ಭಾಗ್ಯ ಒಂಜಿ ಒಂದು ಒಂಜಿ ಚಿತ್ರಣ ಓದೋದುಂಡು ಒಂಜಿ ಸೂತ್ರಧಾರಿ ಬೇರೆ ನಮ್ಮ ಎ.ವಿ. ನಾರಾಯಣರು ಒಂಜಿ ಸಮಾಜ ಇಂಚಿನ ಉಂಡ ಪೂರಾ ಸ್ವಸಹಾಯ ಸಂಘದಗಳಿಗೆ ಕಾರ್ಯಕ್ರಮಗಳು ಉಂಡು ಅನ್ಪುಣ ಒಂಜಿ ಪುನಗ ನಮ್ಮ ಸಮಾಜದ ಮಾತಿರೆಲ್ಲ ಸೇರಿಸೋಡು ಅನ್ಪುಣ ಒಂಜಿ ಉದ್ದೇಶಡು ಐಕೊಂಜಿ ಕಾರ್ಯಕ್ರಮ ಪಾಡ್ಕ ಅಂತ ಅನ್ಪುಣ ಈ ದಶಮಾನೋತ್ಸವ ಸಂಭ್ರಮಡು ಪಾಡ್ಕ ಅಂತ ಅನ್ಪುಣ ಇಟ್ಟು ಈ ಒಂಜಿ ಟಾಪಿಕ್ ನಮ್ಮ ಇದು ಅಂತ 50 ವರ್ಷ ಬುಕ್ಕ ಹಿಡಿದು ಬಿತ್ತು ಏರು ಸುಖಕರ ಅಂತ ಬರ್ತಿ ದಾಂಪತ್ಯ ಜೀವನ ನಡೆಸನಂಚಿನ ನಮ್ಮ ಹಿರಿಯರೇನು ಗೌರವಿಸಪ್ಪನಂಜಿ ಕಾರ್ಯಕ್ರಮ ಮಲ್ಪಕ ಅಂತ ಪನ್ನಗ ಮಾಂತೆರ್ಲಂಜಿ ಒಮ್ಮತೊಟ್ಟು ಒತ್ತಂತು ಆ ಕಾರ್ಯಕ್ರಮಕ್ಕೆ ಆಯ್ನಾತು ಬೇಗ ಚಾಲನೆ ಕೊರೋಡು ಪನ್ಪುಣಂಜಿ ನಿಟ್ಟು ದಯಬಂಡ ಐನ ಬಜೆಟ್ ಎಂಕ್ಲೆಗೆ ಒಂದು ನಂಚಾತೆ ಒಂಜಿ ವಾರ ಇಕ್ಕೆ ಟೈಮ್ ತೊಂಡ ತೀರ ಐನ ಚಾಲನೆ ಮಲ್ಪೋಡು ಅನ್ನಾಗ ಸೂಕ್ತವಾಯಿನ ಜಾಗೆ ಬಲ್ನಾಡು ನಾಡು ದಯಬಂಡ ಸ್ವಸಹಾಯ ಸಾಹಿತ್ಯ ಎತ್ತೇನೆ ಪಂತೇನೆ ಮಾತೇಳ ಸ್ವಸಹಾಯ ಸಂಘ ಪ್ರಥಮ ಒಂಜಿ ಆರಂಭ ಆತನ ಅಂತ ಅವು ಬಲ್ನಾಡು ಗ್ರಾಮಡು ಜೊತೆಟ್ಟೆ ಮಾದರಿ ಗ್ರಾಮ ಅಂದ್ರೆ ನಮ್ಮದೇ ತೊನ್ನಗಲ ಅತ್ಯಂತ ಯಶಸ್ವಿ ಆತು ನಿರಂತರ ವಾರ ಭಜನೆ ಮಲ್ಪುಣಂಚಿನ ಒಂದು ಗ್ರಾಮ ಇತ್ತು ನಾವು ಬಲ್ನಾಡು ಐಕ್ಯ ಓಡಾತೆ ಟ್ರಸ್ಟ್ದ ಪರವಾತರಿಗೆ ಅಭಿನಂದನೆ ಕೊಡೋದಿಲ್ಲ ಇಂಚಿನ ಹಿರಿಯರೇನೆ ಗುರುತಿಸಪ್ಪನಂಚ ಅದು ಎಟ್ಟು ಕೂಡ ಪ್ರಥಮ ಆತು ಬಲ್ನಾಡು ದೆತಂತು ಅವು ಖಂಡಿತ ಆತಲ ಐತೆ ಓವುಲ ಈ ಜಾಗೆಟ್ ಆರಂಭ ಆಯ್ನ ಓವುಲ ಒಂದು ಆಯ್ನ ಆತು ಓವುಲ ದಾಲ ತೊಂದರೆ ಅವಂತನಂಚಿನಂಜಿ ಕ್ಷೇತ್ರೋಡು ನಮ್ಮ ಈ ಒಂಜಿ ಕಾರ್ಯಕ್ರಮ ಅಲ್ತ ಅಂಡ ಅವು ನಮ್ಮ ಪುಣ್ಯ ಅಂದ ಎನ್ನೊಂಜಿ ಭಾವನೆ ಅಂಚನೆ ಮಾದರಿ ಏರು ಬಂಡ ನಮ್ಮ ಮುತ್ತಪ್ಪ ಗೌಡ್ರಲ್ಲ ತಿಮ್ಮಪ್ಪ ಗೌಡ್ರಲ್ಲ ಮಾಂಕು ಗೌಡ್ರಲ್ಲ ದಯಬಂಡ ನಾನು ನಿಖಿಲ ಪಿರ ಔಟು 300 ಜನ ಹಿರಿಯರ ನಕ್ಲೇನೆ ಸನ್ಮಾನ ಮಲ್ಪನಂಚಿನ ಒಂಜಿ ದೆಕ್ಕೆ ಪೀಟಿಗೆಗೆ ನಿಖಿಲಂಜಿ ಅಂದಂದೆ ಎನ್ನ ಅಪ್ಪ ಅಮ್ಮಗಳಂಡು ಪೀಟಿಗೆಗೆ
ನಿಖಿಲ ಒಂದು ಪಾಡ್ತಾರೆ ಅಂಚಾತ ನಿಖಿಲ ಮಾಂತೆ ನಿಖಿಲ ಈತೆ ಸನ್ಮಾನದ ತೊನ್ನಂಚಿನ ಆಶೀರ್ವಾದ ನಮ್ಮ ಟ್ರಸ್ಟ್ದ ಮಿತ್ತು ಬುಕ್ಕ ನಮ್ಮ ಸಮುದಾಯದ ಮಿತ್ತು ಮನಪೂರ್ವಕ ಆಶೀರ್ವಾದ ಮಲ್ಪೊಳ್ದು ವಿನಂತಿ ಮಲ್ತಂತು ದುಂಬುದ ಒಂಜಿ ಚರಿತ್ರೆ ಇಂಚಿನ ಮಂಡ ಇಲ್ಲಲೆ ಇತ್ತೆ ಒರಿಯೇರಿ ಸಮುದಾಯದ ಇತ್ತೆ 5 ವರ್ಷದ ಮಿತ್ತಿತ್ತಿನ ವ್ಯಕ್ತಿಗೆ ಪೂರ ಹೆಚ್ಚಾತ ಆಜೇಡ್ದು 11-16 ಜೋಕ್ಲು ಇತ್ತಿನಂಚಿನ ಒಂಜಿ ವ್ಯವಸ್ಥೆ ಇತ್ತು ಅವಳ ಓಲು ಬೆತ್ತಿನ ಮಂಡ ಪೂರ ಇಲ್ಲಲೆ ಎನ್ನ ಅಮ್ಮ ಸೇದ ಅಮ್ಮಲ ಟೀಚರ್ ಆದಿತ್ತೆಲ್ಲ ಬೆತ್ತಿನ ಪೂರ ಇಲ್ಲಲೆ 4 ಜನ ಜೋಕ್ಲು 4 ಜನನೆಲ್ಲ ಇಲ್ಲಲೆ ಆಸ್ಪತ್ರೆ ಯಾರು ಪೋತನ್ನೇ ಇದ್ದಾರೆ ಯಾರಿಗೆ ಹೊರ ಒಂಚೂರು BP ಅಂತ ರೈಸ ತಂದು ಆನಾಗ ಮಾತ್ರ ಆಸ್ಪತ್ರೆ ಪೋಯಿನ ಐತದು ಪೆದ್ದನ ಪೂರ ನಮ್ಮಲ್ಲ ನಮ್ಮಲ್ಲಿ ಅಲ್ಲಿ ಪೆದ್ಪಾಪನಾಗ್ಲಿ ಇತ್ತೇರಿ ಒಂಜಿ ಹುಲ್ಯಕ್ಕೇನೂರು ಅಪ್ಪ ಲಕ್ಕದ ಪೋಪನಾಗ ನೆನಪಿದ್ದೀರಾ ಕೇರಿದ ಬೆಗಿಯನ್ನು ಪೆದ್ದನಾಗ ನಮ್ಮ ಜಾತಿದ ಒಂಜಿ ಸೂಲಾಗಿತ್ತಿ ಆರೆ ನನ್ನ ಪೊಲ್ಪು ಮೂಜಿ ಗಂಟೆ ಬೋತಲ್ಲಿ ಆಡ್ಲ ಆಗಲೇ ಓಲ ಒಂದಿಜ್ಜಂದ್ರೆ ದಾಲ ಇದು ಸಂಭಾವನೆ ತೆತ್ತನಂತೆ ಮಲ್ತನಂಚಿನ ಒಂಜಿ ಒಂದಿತ್ತಿಲ್ಲ ಅವು ನಮ್ಮ ಈ 5 ವರ್ಷ ದಾಂಪತ್ಯದ ನೀರಿನಂಚಿನ ಒಂಜಿ ದಂಪತಿಲೊಂದು ಪನಿಯರ ಭಾರಿ ಸಂತೋಷ ಪಡೋದು ದಯದೆನ್ನ ಉದಾಹರಣೆ ತೊಂಡೆ ಬಂಡ ಅವೇ ಇತ್ತೆದ ದೆಟ್ಟೆ ಈ ಒಂಜಿ ಪರಿ ದೆಟ್ಟೆ ಇತ್ತೆದ ವಾತಾವರಣ ಒಂಜಿ ಪೆತ್ಪುನ ಒಂಜಿ ಭಾರಿ ಬಂಗದ ಒಂಜಿ ವ್ಯವಸ್ಥೆ ಅದ ಐಕೊಂಜ 1 ಲಕ್ಷ 2 ಲಕ್ಷ ಖರ್ಚು ಮಲ್ಪಂಚಿನ ಐಕೆ ತಕ್ಕ ಆಸ್ಪತ್ರೆಲೇ ಇದ್ದೇನೆ ಈತ ಜನ ಪೂರ ನಮ್ಮ ಪುಟ್ಟದ ಅವು ಆಸ್ಪತ್ರೆ ಇದ್ದಂತೆಯೇ ಪುಟ್ಟದ ನಂಚಿನ ವ್ಯವಸ್ಥೆ ದಯವಂಡ ಅವು ಅವನ್ಜಿ ಇದ್ರ ಪುಲ್ಯಕ್ಕೆ ಲೆಕ್ಕದ ಕಂಡ ಬಿತ್ತು ನಂಚಿನಂಜಿ ವ್ಯವಸ್ಥೆ ಇತ್ತು ಅಪಘಾತಂಕ ಒಂದು ತಿಕ್ಕೇದ್ರಿ ಎರು ಅಡಪ್ಪು ನಂಚಿನ ಒಂದು ಇತ್ತು ಅಪಘಾತಂಕ ವ್ಯಾಯಾಮ ತಿಕ್ಕೇದ್ರಿ ಇತ್ತೆ ಪೂರ ಆ ವ್ಯಾಯಾಮಲು ಕಮ್ಮಿ ಆಯ್ನ ಇರ್ತಾರ ಈ ರೀತಿಯ ನಮ್ಮ ಒಂದು ಆಯುಷ್ಯ ಎಲ್ಲ ಕಮ್ಮಿ ಆಗೊಂದಿಲ್ಲ ಅಂಚಾತೆ ಹಿರಿಯಕ್ಕಳು ಪೂರ ಮಾದರಿ ನಂಗೆ ದಯಮಂಡ ಅಕ್ಕಳ ಆತೆ ಬಲ್ಪು ತರಕಾರಿ ಮಾಲ್ತೋ ಇತ್ತೀರಿ ಬಲ್ನಾಡು ಇಲ್ಲ ಬೆಳ್ಳಿಪ್ಪಾಡಿಲ್ಲ ತರಕಾರಿ ಫಸ್ಟ್ ಎಂಕ್ಲೆ ಪೂರ 4 ಗಂಟೆಗೆ ಅಲ್ಲಿ ಸಂತೆದಲ್ಲಿ ಇಪ್ಪನಾಗ್ಲಂಟ ಪೂರ ಮೀಟ ಒಂದು ಇತ್ತನಾಗ್ಲೆ ಪೂರ ಹೆಚ್ಚಾದ ಎಂಕೆಲ್ಲ ಹೋಗ್ಬೇದ ತರಕಾರಿ ಮನೋಲಿ ಇದು ಪೂರ ಮಲ್ತೋ ಇತ್ತು ನಾವು ಅಂಚಿನ ಒಂಜಿ ದೆನ್ನೆ ನೆನಪು ಮಲ್ತನಂಚಿನ ಒಂಜಿ ಕೆಲಸನು ಇತ್ತ ಬೇಕಲೆ ಸನ್ಮಾನ ಮಲ್ಪನಾಗ ಒಂಜಿ ಮನವರಿಕೆ ಆಡ್ ದಶಮಾನೋತ್ಸವ ಕಾರ್ಯಕ್ರಮದ ಈ ಒಂಜಿ ಅರ್ಥಪೂರ್ಣ ಅಂಚಿನ ಒಂಜಿ ಕಾರ್ಯಕ್ರಮ ಹಿರಿಯಕಲು ಪೂರ ಆಶೀರ್ವಾದ ಮಾಲ್ತೇರಿ ನಾನಾತ ಕಾರ್ಯಕ್ರಮ ಕೆಲವೊಂಜಿ ಇರ್ತನೆ ಹೇಳ್ತಾರ ಆಯ್ನತೆ ನಮ್ಮ ಅದೇ ಅವೊಂಜಿ ಭಾಗ್ಯ ನಂಗೆ ತಿಕ್ಕುಜಿ ದಯಬಂಡ ಎಕ್ಲೆ ಮಾಂತ ಕಾರ್ಯಕ್ರಮ ಮಾಂತ ಮೆಕ್ಲೆ ಎಲ್ಲ ಸನ್ಮಾನ ಮಲ್ಪನಾಗ ಆಡೆಗೆ ಎತ್ತೋ ನೆರೆ ಆತು ಅಂತ ಇಜ್ಜಂಡ ಈತಿ ಹಿರಿಯಕಲ್ ನಂಜಿ ಆಶೀರ್ವಾದ ತಿಕ್ಕುದೊಂದು ನಂಜಿ ಭಾವನೆ ಅಂಚಾತೆ ಮಾಂತ ಸಮುದಾಯ ತಗಲಿಗಿಲ್ಲ ಒಂಜಿ ಮಾದರಿ ಆತಂದು ಬಣ್ಣೊಂದು ಮಲ್ನಾಡು ಗ್ರಾಮ ಏಪಲ ಮಾದರಿ ನಾನ ದುಂಬುಗಳ ಮಾದರಿ ಇಂದ ಬಣ್ಣೊಂದು 2 ಪಾತ್ರೆ ಅಂತಪ್ಪೆ ಜೈ ಕರ್ನಾಟಕ ಆದಿಚುಂಚನಗಿರಿ ಮಹಾಬೆಟ್ಟುಡುಕುಲಂಚಿನ ಕಾರವೀರೇಶ್ವರ ಸ್ವಾಮಿನ ಅನುಗ್ರಹ ಆಶೀರ್ವಾದ ಅನುಗ್ರಹ ಆಶೀರ್ವಾದ ಅಂಚನೆ ಶಾಖಾಮಠದ ಮಹಾಸ್ವಾಮಿನ ಅನುಗ್ರಹ ಆಶೀರ್ವಾದ ಪಡೆಯೊಂದು ಎವಿ ನಾರಾಯಣರು ಯುವ ಸಂಘದ ಅಧ್ಯಕ್ಷ ಆದಿಪ್ಪನಗ ಸ್ವಜಾತಿ ಬಾಂಧವರಿಗೆ ಒಂಜಿ ಸೇವೆ ಮನ್ಕೊಡು ನಮ್ಮ ಸ್ವಜಾತಿ ಬಾಂಧವರ ಸೇವೆ ಮನ್ಕೊಡು ಪನ್ಪುನಂಚಿನ ಒಂಜಿ ದೃಷ್ಟಿ ತಗೊಂಡು ಮಾತಾ ದೈವ ದೇವರನ್ನಗ್ಲೇನು ಪೂರ ಮನಸಾರೆ ಎಂದಿದೆ ಸುಮಾರು 10 ವರ್ಷಕ್ಕೆ ದುಂಬು ಈ ಒಂಜಿ ಸ್ವಸಹಾಯ ಸಂಘನು ಕಟ್ಟೋಡು ಪನ್ಪುನಂಚಿನ ನಿರ್ಧಾರನು ಗೆತ್ತೊಂದು 5 ಬುಕ್ಕ ಜನವರಿ 2016 ಜನವರಿ ಸುರುತ ವಾರಡು ಈ ಬಲ್ನಾಡು ಗ್ರಾಮಡೆ ಆ ಕಾರ್ಯಕ್ರಮನು ನಮ್ಮ ಸುರು ಮನ್ಪೊಡು ಪನ್ಪನಂಚಿನ ನಿಟ್ ಬಲ್ನಾಡು ಗ್ರಾಮ ದೇವರಾಯನಂಚಿನ ಮಹಾಗಣಪತಿ ದೇವರನ ಸಭಾಂಗಣಡು ಒಂಜಿನೆ ತಂಡ ಸೃಷ್ಟಿ ಮಾಡಿ ಅಲ್ಪರದ ಶುರುವಾಯಿನಂಚಿನ ಈ ಒಂಜಿ ಕಾರ್ಯಕ್ರಮ ಸುಮಾರು 1000 ತಂಡ ಸಾವಿರಾರು ಸದಸ್ಯರನ್ನು ಪಡೆದು ಇನಿ 10 ವರ್ಷನು ಕರೆದು 11 ವರ್ಷಗೂ ಕಾರ್ದೀಪನಂಚಿನ ಸಂದರ್ಭಡು ಐನ ಸವಿನೆನಪಾದ ಆ ಸಂಘದೊಂಜಿ ದಶಮಾನೋತ್ಸವ ಮನ್ಪೊಡು ಪನ್ಪನಂಚಿನ ಒಂಜಿ ನಿಟ್ಟಿಡು ಆ ದಶಮಾನೋತ್ಸವ ಮನ್ಪನಗ 1 ವರ್ಷದ ಒಂಜಿ ಅವಧಿನ ದೆತೊಂದು ತಿಂಗಳು ಬೇತೆ ಕಾರ್ಯಕ್ರಮಗಳನ್ನು ಕೊರಂದು ಆನ್ಲೈನ್ ಆದಿಪ್ಪು ಆಫ್ಲೈನ್ ಆದಿಪ್ಪು ನಮ್ನಿದ ಕಾರ್ಯಕ್ರಮಗಳನ್ನು ತಂಡೊಲಿಗೆ ಒಕ್ಕೂಟಲಿಗೆ ಕಾರ್ಯಕ್ರಮ ಒಂಜಿ ಜಾತಿ ಸಂಘಟನೆ ಓವಿಯೇ ಒಂಜಿ ಟ್ರಸ್ಟ್ನ ಮುಖಾಂತರ ನಡಪಂತನಂಚಿನ ಒಂಜಿ ಕಾರ್ಯಕ್ರಮ ನಮ್ಮ ಸಮಾಜವು ಕೊರಡು ಸಮಾಜಡು ನಮಲ ಒಂಜಿ ಉಳ್ಳಂದು ದೇರ್ತದು ತೋಯ್ಪಾಡು ಪಂಪನಂಚಿನ ಒಂಜಿ ನಿಟ್ಟಿಡು ಒಂಜಿ 5 ವರ್ಷ ಮದಿಮೆ ಆದ ಆ 5 ವರ್ಷ ಆಯ್ನಂಚಿನ ದಂಪತಿಯನ್ನು ಒಂಜಿ ಮಾದರಿ ದಂಪತಿಯನ್ನು ಮನ್ಪೊಡು ಪಂಪನಂಚಿನ ನಿಟ್ಟಿಡು ಹಾಗೆ ಒಂಜಿ ಸನ್ಮಾನ ಕಾರ್ಯಕ್ರಮ ಅಗಲ ಇಲ್ಲಗೆ ಪೋದು ಮನ್ಪೊಡು ಪಂಪನಂಚಿನ ಒಂಜಿ ನಿರ್ಧಾರಣಿಗೆ ತಂದು ಆ ಒಂಜಿ ಕಾರ್ಯಕ್ರಮ ಬಲ್ನಾಡು ಗ್ರಾಮಡೆ ಮನ್ಪೊಡು ಪಂಪನಂಚಿನ ಒಂಜಿ ಅಭಿಲಾಷ
ಈ ಒಂದು ಬಲ್ನಾಡಿಗೆ ದುಂಬದ ದಿನಟ್ಟು ರಡ್ಡ್ ಒಂಜಿ ಪವಿತ್ರವಾಯಿನಂಚಿನ ಒಂಜಿ ಮೂಡಾಯಿ ಅರಮನೆ ಒಂಜಿ ಪಡ್ಡ ಅರಮನೆ ಬಂಡ ಆ ಮೂಡಾಯಿ ಅರಮನೆ ಬಂಡ ಕೂಚು ಕಟ್ಟಮನೆ ಅರಮನೆ ಬಲ್ನಾಡು ಕಟ್ಟಮನೆಲ ಪಂಪನಂಚಿನ ಇತಿಹಾಸವುಳ್ಳ ಅಂಚ ಇತಿಹಾಸ ಪೂರ್ವಕವಾಯಿನಂಚಿನ ಬಲ್ನಾಡು ಕಟ್ಟಮನೆ ಪವಿತ್ರವಾಯಿನಂಚಿನ ಮನ್ನಿತ್ತಿನ ಈಗ ಬಲ್ನಾಡು ಗ್ರಾಮಡಿ ನಮ್ಮ ಸುಧಾರಿಪೋಡು ಪಂಪನಂಚಿನ ನಿಟ್ಟಿಡು ಈ ದಶಮಾನೋತ್ಸವ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮ ಬಲ್ನಾಟ್ಯ ಮನ್ಪೋಡು ಬಂದದ್ದು ಐತ ಸುರೂತ ಅಂಗವಾದ ಈ ಒಂಜಿ ಕಾರ್ಯಕ್ರಮ ನಮ್ಮ ಇಲ್ಲಿ ಬಲ್ನಾಡು ಗ್ರಾಮದ ಕಾಂತಿಲ ಸಂಸಾರದ ಇಲ್ಲದಿ ಅಂಚ ಈ ಕಾರ್ಯಕ್ರಮದ ಒಂಜಿ ಕಾರ್ಯಕ್ರಮ ಉರ್ಲಗಂಟೆ ನಡ್ಪೊಡುದಾಂಡ ಐಕೊಂಜಿ ರೂಪರೇಷೆ ಉಂಡು ಆ ರೂಪರೇಷದ ಪ್ರಕಾರ ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ನಮ್ಮ ಈ ಟ್ರಸ್ಟ್ದ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ಡಿ.ವಿ. ಮನೋಹರ್ ಮೇರಿನ ಮಾತೆನ್ನ ಪರವಾದಲ ಯಾನು ಧನ್ಯವಾದ ಧನ್ಯವಾದ ಕೊಡುವುದಿಲ್ಲ. ಆತ್ಮೀಯ ಎಲ್ಲ ಸಮಾಜ ಬಾಂಧವರು, ಒಕ್ಕಲಿಗ ಸೊಸೈಟಿ ಟ್ರಸ್ಟ್ ದಶಮಾನೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ದಶಮಾನೋತ್ಸವದ ಪ್ರಯುಕ್ತ ವಿಶೇಷವಾಗಿ ದಾಂಪತ್ಯ ಜೀವನ 50 ವರ್ಷ ದಾಂಪತ್ಯ ಜೀವನವನ್ನು ಪೂರೈಸಿದಂತಹ ಮಾದರಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಸ್ವಸಹಾಯ ಟ್ರಸ್ಟಿನ ಪುತ್ತೂರು ತಾಲೂಕಿನ ಅಧ್ಯಕ್ಷರಾದಂತಹ ಶ್ರೀಯುತ ಡಿ.ವಿ. ಮನೋಹರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಅದೇ ರೀತಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ನಮ್ಮ ಸಲಹಾ ಸಮಿತಿಯ ಸದಸ್ಯರು, ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಶ್ರೀಯುತ ಸಂಜೀವ ಮಠದವರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಗೌಡ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ರವಿ ಮುಂಗ್ಲಿಮಣಿಯವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ. ಅದೇ ರೀತಿ ಒಕ್ಕಲಿಗ ಸೊಸೈಟಿ ಟ್ರಸ್ಟಿನ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಪಟೇಲ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಎ.ವಿ. ನಾರಾಯಣ್ ಕೂಡ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ಪುತ್ತೂರು ವಲಯದ ಅಧ್ಯಕ್ಷರಾದಂತಹ ಶ್ರೀಯುತ ಲೋಕನಾಥ್ ಗೌಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇವೆ. ಅದೇ ರೀತಿ ಒಕ್ಕೂಟದ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ಉಪ್ಪಿನಂಗಡಿ ವಲಯದ ಅಧ್ಯಕ್ಷರು ಗಂಗಾಯಗೌಡರು ಕೂಡ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ. ಅದೇ ರೀತಿ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಅದೇ ರೀತಿ ಇಲ್ಲಿ ಸೇರಿರತಕ್ಕಂಥ ಎಲ್ಲ ನಮ್ಮ ಗೌಡ ಸಮಾಜ ಬಾಂಧವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾರೆ. ಇದೀಗ ಶ್ರೀಯುತ ಶ್ರೀ ಬಾಬುಗೌಡ ಬಲ್ನಾಡು, ಶ್ರೀಮತಿ ಚಂದ್ರಾವತಿ ಬಲ್ನಾಡು, ಪುತ್ತೂರು ತಾಲೂಕು ಬಲ್ನಾಡು ಗ್ರಾಮದ ಬ್ರಹ್ಮರಕೋಡಿ ದಿವಂಗತ ಐತಪ್ಪಗೌಡ ಮತ್ತು ಚೆನ್ನಕ್ಕ ದಂಪತಿಗಳ 8 ಜನ ಮಕ್ಕಳಲ್ಲಿ ಕೊನೆಯ ಮಗನಾಗಿ ಶ್ರೀಯುತ ಬಾಬುಗೌಡ ಇವರು ಜನಿಸಿದರು. ಇವರು 1930ರಲ್ಲಿ ಇವರ ಜನನ. ವಿದ್ಯಾಭ್ಯಾಸ 8ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು आपण ಬೇರೆ ಪಾಠ ಅಮ್ಮಗೆ ಮಾಡಲೆ ಚೂರು ತರ ಬಗ್ಗೆ ಇದು ಬರಲಿ ಅವ್ರು 9 ದಿನ ನೆನಪು
ಮುದಲಾಜೆ, ಶ್ರೀಮತಿ ಯಮುನಾ ಮುದಲಾಜೆ ಇವರ ಪರಿಚಯ. ಪುತ್ತೂರು ತಾಲೂಕು ಬಲ್ನಾಡು ಗ್ರಾಮದ ಮುದಲಾಜೆ ದಿವಂಗತ ಬಾಲುಗೌಡ ಮತ್ತು ಅಪ್ಪಕ್ಕ ದಂಪತಿಯ ಪುತ್ರರಾಗಿರುವ ಸೇಸಪ್ಪ ಗೌಡರವರು 1958ರಲ್ಲಿ ಬಂಟ್ವಾಳ ತಾಲೂಕು ಅನಂತಾಡಿ ಗ್ರಾಮದ ತಾಳಿಪಡ್ಪು ಫಕೀರ ಗೌಡ ಮತ್ತು ರುಕ್ಮಿಣಿ ದಂಪತಿಯ ಪುತ್ರಿಯಾಗಿರುತ್ತಾರೆ. ಯಮುನಾರವನ್ನು ವಿವಾಹವಾಗಿರುತ್ತಾರೆ. ವೃತ್ತಿಯಲ್ಲಿ ಕೃಷಿಕರಾಗಿದ್ದು ಇವರಿಗೆ 4 ಜನ ಪುತ್ರರು ಹಾಗೂ 9 ಜನ ಮೊಮ್ಮಕ್ಕಳನ್ನು ಹೊಂದಿದ್ದಾರೆ. ಇವರ ಹಿರಿಯ ಪುತ್ರ ವಾಸಪ್ಪ ಗೌಡ ಕೃಷಿ ತರಕಾರಿ ಬೆಳೆಯುವ ವೃತ್ತಿ, 2ನೇ ಪುತ್ರ ದೇವಪ್ಪ ಗೌಡ ಕೃಷಿ ಹಾಗೂ ಅಡುಗೆ ವೃತ್ತಿಯನ್ನು ಹೊಂದಿರುತ್ತಾರೆ. ಇನ್ನೋರ್ವ ಪುತ್ರ ಶ್ರೀನಪ್ಪ ಗೌಡ ಮುದಲಾಜೆಯವರು ಭಾರತೀಯ ಗಡಿ ರಕ್ಷಣಾ ಪಡೆಯಲ್ಲಿ 24 ವರ್ಷಗಳ ಕಾಲ ಸೈನಿಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಕಿರಿಯ ಮಗ ಕೃಷ್ಣಪ್ಪ ಗೌಡ ಮುದಲಾಜೆಯವರು ಪುತ್ತೂರಿನಲ್ಲಿ ಆನಂದ ಎಲೆಕ್ಟ್ರಿಕಲ್ಸ್ ಅನ್ನು ಹೊಂದಿದ್ದು ಕ್ಲಾಸ್ 1 ವಿದ್ಯುತ್ ಗುತ್ತಿಗೆದಾರರಾಗಿರುತ್ತಾರೆ. ಕೇಸಪ್ಪ ಗೌಡರು ಸಣ್ಣ ವಯಸ್ಸಿನಲ್ಲೇ ಕೆಂಪು ಕಲ್ಲು ಕಡಿಯುವುದು ವೃತ್ತಿಯನ್ನು ಮಾಡಿರುತ್ತಿದ್ದರು. ನಂತರದ ದಿನಗಳಲ್ಲಿ ಕೃಷಿಯ ಜೊತೆಗೆ ವೀಳ್ಯದೆಲೆ ಬಸಳೆಯನ್ನು ಬೆಳೆದು ಪುತ್ತೂರಿನ ಸೋಮವಾರದ ಸಂತೆಯಲ್ಲಿ ಸರಿಸುಮಾರು 30 ವರ್ಷಗಳ ಕಾಲ ಸಂತೆ ವ್ಯಾಪಾರವನ್ನು ನಡೆಸುತ್ತಿದ್ದರು. ಪ್ರಸ್ತುತ ಸರಿಸುಮಾರು 85-90ರ ಇಳಿ ವಯಸ್ಸಿನಲ್ಲಿರುವ ಸರಳ ಸಜ್ಜನಿಕೆಯ ದಂಪತಿಗಳು ಇನ್ನಷ್ಟು ಕಾಲ ಆರೋಗ್ಯ ಆಯುಷ್ಯವನ್ನು ಹೊಂದಿ ಜೀವನವನ್ನು ಸುಖವಾಗಿಸಲಿ ಎಂದು ಹಾರೈಸೋಣ. ಮನೆಯ ಇವತ್ತು ಒಂದು ಸನ್ಮಾನಿಸಲ್ಪಡುವ ದಂಪತಿಗಳಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಈ ಒಂದು ಸಮಾನೋತ್ಸವ ಸಂಭ್ರಮದ ಮಾದರಿ ದಂಪತಿಗಳ ಸನ್ಮಾನ ಕಾರ್ಯಕ್ರಮದ ಬಲ್ನಾಡು ಗ್ರಾಮದ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವೀಗ ಕೊನೆಯ ಹಂತದಲ್ಲಿದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈಗಾಗಲೇ ಶ್ರೀಯುತ ಮಟ್ಟಂದೂರು ಸರ್ ಇವರು ನೆರವೇರಿಸಿ ಈಗಾಗಲೇ ಕೆಲಸ ಕಾರ್ಯಗಳಲ್ಲಿ ತೆರಳಿರುತ್ತಾರೆ. ಈಗ ನಮ್ಮ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ರವಿ ಮುಂಗ್ಲಿಮನೆ ಇವರಿದ್ದಾರೆ. ಇವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಲ್ನಾಡು ಒಂದು ಪ್ರಸಿದ್ಧ ಗ್ರಾಮ, ಒಂದು ಕಟ್ಟೆಮನೆ ಹೊಂದಿದಂಥ ಒಂದು ಅರಮನೆಯನ್ನು ಹೊಂದಿದಂಥ ಒಂದು ಗ್ರಾಮ. ನಮ್ಮ ಪುತ್ತೂರು ತಾಲೂಕಲ್ಲಿ ಗೌಡ ಸಮಾಜ ಯಾವುದೇ ಕಾರ್ಯಕ್ರಮ ಆಗೋದಿದ್ರೂ ಪ್ರಥಮವಾಗಿ ನಾವು ಉಳ್ಳಾಲ್ತಿ ದಂಡನಾಯಕನನ್ನು ಹೊಂದಿಕೊಂಡು ಮಾಲಿಂಗೇಶ್ವರನ್ನು ಹೊಂದಿಕೊಂಡೇ ಪ್ರತಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂಥ ಹವ್ಯಾಸ. ಈ ನಿಟ್ಟಿನಲ್ಲಿ ನಾನು ಕೂಡ ಇಲ್ಲಿ ಇದ್ದೇನೆ. ನಾನು ಒಂದು ಕಟ್ಟೆ ಮನೆಗೆ ನಮ್ಮ ಮನೆಯಿಂದ ಹೆಣ್ಣು ಕೊಟ್ಟವರು, ಇನ್ನೊಂದು ಕೂಜಿಗೋಡು ಕಟ್ಟೆ ಮನೆಯಿಂದ ಹೆಣ್ಣು ತಂದವರು. ಈ ಅರಮನೆ ಹಿಸ್ಟ್ರಿ ನೋಡಿದರೆ ಕೂಜಿಗೋಡಿಗೆ ಬಂದ ದಂಡನಾಯಕನು ಇಲ್ಲಿ ಬಂದು ನೆಲೆಯಾದ ಇತಿಹಾಸ ಇದೆ. ಆದ ಕಾರಣ ಯಾವುದೇ ಕಾರ್ಯಕ್ರಮ ಮಾಡಬೇಕು, ಪುತ್ತೂರು ಮಾಲಿಂಗೇಶ್ವರ ಜಾತ್ರೆ ನಡಿಬೇಕಿದ್ರೂ ಕೂಡ ದಂಡನಾಯಕನ ಅಪ್ಪಣೆ ಪಡೆದೇ ನಡೆಯುವಂಥ ಕಾರ್ಯಕ್ರಮ. ಹಾಗಿರುವಾಗ ನಾವು ಇವರನ್ನೆಲ್ಲ ತೆಗೆದುಕೊಂಡು ಇವತ್ತು ಈ ಟ್ರಸ್ಟ್ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಹಿರಿಯರನ್ನು ನೆನೆಸುವಂಥ ಕಾರ್ಯಕ್ರಮ. ಹಿರಿಯರಂದರೆ 50 ವರ್ಷ ದಾಂಪತ್ಯ ಜೀವನವನ್ನು ನಡೆಸಿದಂಥದ್ದು ಗುರುತಿಸಿ ಗೌರವಿಸಿ ಅವರ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈ
ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟು ನಮ್ಮ ಸಮಾಜದ ಎಳೆಯ ಪೀಳಿಗೆಗೆ ನಾವು ಹೇಗೆ ಮಾದರಿಯಾಗಿ ಜೀವನ ನಡೆಸಬೇಕು ಅಂತ ಹೇಳೋ ಒಂದು ಸಂದೇಶವನ್ನು ಕೊಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ಮನೆಗೆ ಹೋಗಿ ನಡೆಸುವಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇಲ್ಲಾಂದರೆ ಎಲ್ಲರನ್ನು ಒಂದು ಗ್ರಾಮದಲ್ಲಿ ಸೇರಿಸಿ ಮಾಡ್ಬೋದು, ಅದು ಹಾಗಲ್ಲ. ಪ್ರತಿ ಮನೆಗೆ ಹೋಗಿ ಅವರನ್ನು ಭೇಟಿಯಾದಾಗ ಅವರು ಕೊಡುವಂಥ ಆಶೀರ್ವಾದದ ಫಲ ಮತ್ತು ಜಾಸ್ತಿ ಇರ್ತದೆ. ಆದ ಕಾರಣ ನಾವು ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇನ್ನು ಈಗ ಇವತ್ತಿನ 3ನೇ ಕಾರ್ಯಕ್ರಮ, ಇಲ್ಲಿಗೆ ಇದು ಕೊನೆಯ ಕಾರ್ಯಕ್ರಮ ಅಲ್ಲ. ಹಾಗೆ ಹೇಳಿದಾಗೆ ಇನ್ನು 300 ಜನಕ್ಕೆ, ಇನ್ನು ಇವತ್ತು 3 ಸ್ಟಾರ್ಟ್ ಮಾಡಿ ಇನ್ನು 300 ಜನಕ್ಕೆ ಇನ್ನು ಸನ್ಮಾನ ಕಾರ್ಯಕ್ರಮ ಆಗಲಿಕ್ಕಿದೆ. ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಮತ್ತು ಯುವ ಜನತೆಗೆ ಒಳ್ಳೆಯ ಸಂದೇಶ ಸಿಗಬೇಕು ಅಂತ ಹೇಳೋ ಒಂದು ಆಶಯದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ಯತಿದ್ವಯರ ಪಾದ ಪದ್ಮಗಳಿಗೆ ನಮಿಸುತ್ತಾ ಇವತ್ತು ನಮ್ಮ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ದಶಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಬಹುಶಃ ಸುಮಾರು ಕಾರ್ಯಕ್ರಮಗಳು, ಆನ್ಲೈನ್ ಸ್ಪರ್ಧೆಗಳು ಜರುಗಿದ ದಶಮಾನೋತ್ಸವದ ಬಗ್ಗೆ ಇದೀಗ ಮಾದರಿ ದಂಪತಿಗಳನ್ನು ಗುರುತಿಸುವಂತಹ ಒಂದು ಕಾರ್ಯಕ್ರಮ ಪ್ರಥಮ ಹೆಜ್ಜೆಯಾಗಿ ಬಲ್ನಾಡಿನಲ್ಲಿ ನಾವು ಆಯೋಜಿಸಿದ ಪ್ರಕಾರವಾಗಿ ಈಗಾಗಲೇ ನಮ್ಮ ಕಾಂತಿಲ ಮಾಧವಗೌಡರ ಮನೆಯಲ್ಲಿ ಇದರ ಉದ್ಘಾಟನೆಯಾಗಿ ಮಾಬುಗೌಡರನ್ನು ಮತ್ತೊಂದು ಮನೆಯಲ್ಲಿ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡು ಇದೀಗ 3ನೇ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಡಿ.ವಿ. ಮನೋಹರ್ ಅವರೇ, ನಮ್ಮ ಈ ಸಂಘದ ಒಕ್ಕಲಿಗ ಸ್ವಸಹಾಯ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರು, ನಮ್ಮ ದಶಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಬಹುಶಃ ಈ ಮಾದರಿ ದಂಪತಿ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವಲ್ಲಿ ನಾವೊಂದು ವಿಜ್ಞಾಪನೆಯ ಪತ್ರವನ್ನು ಮಾಡಿದ್ದೆವು. ಅದರಲ್ಲಿ ಇದಿರಲಿಲ್ಲ. ಈಗ ಕೇವಲ 1 ತಿಂಗಳ ಹಿಂದೆ ಈ ಕಾರ್ಯಕ್ರಮ ಆಗಬೇಕು, ಜನಮಾನಸಕ್ಕೆ ಮುಟ್ಟಬೇಕು ಎಂಬಂತಹ ನಿಟ್ಟಿನ ಇದನ್ನು ಕಾರ್ಯಕ್ರಮಕ್ಕೆ ತೊಡಗಿಸಿಕೊಂಡಂತಹ ಗೌರವಾಧ್ಯಕ್ಷರಾದಂತಹ ಎ.ವಿ. ನಾರಾಯಣರವರೇ, ನಮ್ಮ ಮಾತೃ ಸಂಘದ ಅಧ್ಯಕ್ಷರಾದಂತಹ ರವಿ ಮುಂಗ್ಲಿಮನೆಯವರೇ, ಅದೇ ರೀತಿ ನಮ್ಮ ಈ ಒಕ್ಕೂಟದ ಬಲ್ನಾಡು ಒಕ್ಕೂಟದ ಅಧ್ಯಕ್ಷರಾದಂತಹ ಗೀತಾ ಒಳಗುಡ್ಡೆಯವರೇ, ಉಪಾಧ್ಯಕ್ಷರಾದಂತಹ ಲೋಕನಾಥರವರೇ, ಕಾರ್ಯದರ್ಶಿಯವರಾದಂತಹ ಹೋಪ್ಪಗೌಡ ಕುಂಬ್ರರವರೇ ಮತ್ತು ಕಾಂತಿಲ ಮಾಧವಗೌಡರೇ, ನಮ್ಮ ಪೂರ್ಣಿಮಾಕ್ಕನವರೇ ಹಾಗೂ ನಮ್ಮ ನಾರಾಯಣಗೌಡರು ಸುಮಾರು ಬಲ್ನಾಡು ಗ್ರಾಮದಲ್ಲಿ ಭಜನಾ ಕಾರ್ಯಕ್ರಮವನ್ನು ಉಮೇಶ್ ಗೌಡ ಮತ್ತು ಇವರಿಬ್ಬರು ಸೇರಿ ನಡೆಸಿಕೊಂಡು ಬರುವಂತಹ ಒಬ್ಬ ಅತ್ಯುತ್ತಮ ಧಾರ್ಮಿಕ ವ್ಯಕ್ತಿ ನಾರಾಯಣಗೌಡರೇ ಹಾಗೂ ಇಲ್ಲಿ ಇರುವಂತಹ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ನಮ್ಮ ಸಂಘದ ನೌಕರ ವರ್ಗದ ಬಂಧು ಭಗಿನಿಯರಿ. ನಮಿತಕ್ಕ ಒಂದು ಸೂಚನೆ ಕೊಟ್ಟರು ನಿನ್ನೆ, ಸರ್ ನೀವು ಮಾತಾಡುವಾಗ ಉದ್ದ ಆಗ್ತದೆ, ಎಲ್ಲರನ್ನ ಸಂಬೋಧನೆ ಮಾಡಬಾರ್ದು, ಆದಷ್ಟು ಗಿಡ್ಡ ಮಾಡಬೇಕು ಅಂತ ಹೇಳಿದ್ರು ಅವರು. ಹಾಗಾಗಿ ನಿಮ್ಮಲ್ಲಿ ಕೇಳಿದ್ರು, ನಾನು ಒಂದು 10 ನಿಮಿಷ ಮಾತಾಡ್ತೇನೆ, ಮಾತಾಡ್ಬೋದಾ? ಅವರು ನನಗೆ ಸೂಚನೆ ಕೊಟ್ಟಿದ್ರು, ನೀವು ಉದ್ದ ಮಾತಾಡ್ತೀರಿ, ಸ್ವಲ್ಪ ಗಿಡ್ಡ ಮಾಡಬೇಕು ಅಂತ. ಹೌದು, ಹಾಗೆ ನಾನು ಇದ್ದವರನ್ನೆಲ್ಲ ಸಂಬೋಧನೆ ಮಾಡಿದೆ. ಅವರು ಹೇಳಿದ್ರು ತುಂಬಾ ಉದ್ದ ಆಗ್ತದೆ ಸರ್ ಅಂತ ಹೇಳಿದ್ರು. ಹಾಗೆ ಹೇಳಿದ್ರು, ನಾನು ಮಾಡಿದೆ. ಹಾಗಾಗಿ ಮುಖ್ಯವಾಗಿ ನಮ್ಮ ಲೋಕೇಶ್ ಅಣ್ಣ ಇದ್ದಾರಲ್ಲ ಇಲ್ಲಿ, ಲೋಕೇಶ್ ಅಣ್ಣ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡುವವರು, ಕೆಲವು ಸಲ ಹೇಗೆ ಉಚಿತವಾಗಿ ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಪ್ರಚಾರವನ್ನು ಕೊಡುವವರು ನಮ್ಮ ಲೋಕೇಶ್ ಹಾಗೂ ನಮ್ಮ ಸುದ್ದಿಯ ನಮ್ಮ ಸದಸ್ಯರು ಹೌದು, ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ ಹಾಗೂ ಎಲ್ಲ ನಮ್ಮ ನ್ಯೂಸ್ ಪುತ್ತೂರು ಸಹೋದರ ಸಹೋದರಿಯರು. ಬಹುಶಃ ಬಲ್ನಾಡು ಕಟ್ಟೆ ಮನೆ ಹಾಗೆ ಹೇಳಿದರು, ಅರಮನೆ ತಗಡ್ದ ಗುರುಮನೆ ತಗಡ್ದ ಹೇಳ್ತೇವಲ್ಲ ನಾರಾಯಣ ನಾವು. ಹಾಗಾಗಿ 2 ಕಟ್ಟೆ ಮನೆ, ಒಂದು ಕೂಜಿಗೋಡು, ಇನ್ನೊಂದು ಬಲ್ನಾಡು. ಈ ಬಲ್ನಾಡು ಕಟ್ಟೆ ಮನೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಸಂಘ ಕೂಡ ಸ್ಥಾಪನೆ ಆದದ್ದು, ಹೌದಲ್ಲ? ಆದದ್ದು. ಅದರ ನಂತರ ಈ ಸನ್ಮಾನ ಕಾರ್ಯಕ್ರಮ ಕೂಡ ಇಲ್ಲಿಯೇ ನಾವು ಆಯೋಜನೆ ಮಾಡುವಂತಹದ್ದು ನನಗೆ ಬಹಳ ಸಂತೋಷದ ವಿಚಾರ, ಬಲ್ನಾಡು ಅಂತ ಹೇಳಿದರೆ. ಹಾಗಾದರೆ ನಮ್ಮ ಇಡೀ 60 ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 62 ಗ್ರಾಮ ಇದೆ, 66 ಒಕ್ಕೂಟ ಇದೆ. 10 ವರ್ಷ ಗೌರವಾನ್ವಿತ ಡಿ.ವಿ. ಸದಾನಂದ ಗೌಡರ ಮೂಲಕವಾಗಿ ಇದು ಉದ್ಘಾಟಿಸಲ್ಪಟ್ಟಿದೆ. ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು ಇದರ ಗೌರವ ಸಲಹೆಗಾರರಾಗಿದ್ದಾರೆ. ಸುಮಾರು 18 ಜನ ಟ್ರಸ್ಟಿಗಳಿದ್ದಾರೆ. ಸ್ಥಾಪಕ ಅಧ್ಯಕ್ಷರಾಗಿ ಎ.ವಿ. ನಾರಾಯಣ ಗೌಡರಿಗೆ ಸುಮಾರು 5 ವರ್ಷವನ್ನು ಮುನ್ನಡೆಸಿದ್ದಾರೆ. 5 ವರ್ಷ, ಈಗ 6 ವರ್ಷದಿಂದ ನಮ್ಮ ಮನೋಹರ್ ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 4 ಕೋಟಿ ವ್ಯವಹಾರ ನಮ್ಮಲ್ಲಿದೆ. ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ನಡೆಯುತ್ತಿರುವಂತಹ ಭಜನಾ ಕಾರ್ಯಕ್ರಮ ಈಗ ಮೊದಲು ಮಾಡ್ನೂರಿನಲ್ಲಿ, ನಂತರದ ವರ್ಷಗಳಲ್ಲಿ 5 ವರ್ಷದ ನಂತರ ಇವರು ನಮ್ಮ ಬಲ್ನಾಡಿನವರು ನಡೆಸಿಕೊಂಡು ಬರ್ತಾ ಇದ್ದೀರಿ. ಹಾಗಾಗಿ ಬಲ್ನಾಡಿಗೆ ಪ್ರಥಮವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಕೊರತೆ ಉಂಟು, ಬಹುಶಃ ನಾನು ಮಾತಾಡ್ತಾ ಬಗ್ಗೆ ಮುಂದೆ ಹೇಳ್ತೇನೆ. ಈ ಬಲ್ನಾಡಿನಲ್ಲಿ ಪ್ರಾರಂಭ ಆಗುವುದಕ್ಕೆ ಸುಮಾರು ವರ್ಷಗಳಲ್ಲಿ ಇದಕ್ಕೆ ಕಾರಣಾಂತರದಿಂದ ವೆಂಕಪ್ಪ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಡುತ್ತೇನೆ. ನಮ್ಮ ವೆಂಕಪ್ಪ
ಕಾರಣಾಂತರದಿಂದ ಅವರು ಬರಲಿಲ್ಲ. ಅವರು ಒಂದು ಪಿಲ್ಲರ್ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಆತ್ಮೀಯರೇ ಬರಬೇಕು. ಹಾಗಾಗಿ ನಾನು ಹೇಳುವಂಥದ್ದು, ಈಗ ನಮ್ಮ ಸಂಘದ ಚಟುವಟಿಕೆಗಳ ಬಗ್ಗೆ ಆಯಿತು. ಈಗಾಗಲೇ 4 ಕೋಟಿ ವ್ಯವಹಾರ ಉಂಟು, ಧಾರ್ಮಿಕ ಕಾರ್ಯಕ್ರಮ ಉಂಟು. ನಾವು ನಮ್ಮ ಯಾರೆಲ್ಲ ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಲೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಅಥವಾ ಯಾವುದೇ ಕೃಷಿ ಇರ್ಬೋದು, ಎಲ್ಲ ಕ್ಷೇತ್ರ ಸಾಧನೆ ಮಾಡಿದವರನ್ನು ಗುರುತಿಸುವಂಥ ಕಾರ್ಯಕ್ರಮ ಉಂಟು. ಇದೆಲ್ಲ ನಾವೊಂದು ವಿಜ್ಞಾಪನಾ ಪತ್ರದಲ್ಲಿ ಕೊಟ್ಟಿದ್ದೇವೆ. ಇದೆಲ್ಲ ಎಲ್ಲರಿಗೂ ಸಿಕ್ಕಲಿಲ್ಲ ಬಹುಶಃ ಅಲ್ಲ, ಇದು ಎಲ್ಲರಿಗೂ ಸಿಕ್ಕಲಿಲ್ಲ. ಬೇರೆ ಅಧ್ಯಕ್ಷರಿಗೆ ಗೀತಕ್ಕ ಎಲ್ಲರಿಗೂ ಹೇಳಿದಿರಲ್ಲ, ನಿಮ್ಮ ಹತ್ರ ಕೊಟ್ಟಿದ್ದಾರೆ ನೋಡಿ. ಈ ವಿಜ್ಞಾಪನಾ ಪತ್ರದಲ್ಲಿ ಉಂಟು, ಎಲ್ಲರಿಗೂ ಇದು ಗೊತ್ತಿಲ್ಲ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಹೇಳಬೇಕಾದ ಕಾರಣ ನಾನು ಹೇಳ್ತಾ ಇರುವಂತದ್ದು. ನೋಡಿ, ಕಾರ್ಯಚಟುವಟಿಕೆ ಬಗ್ಗೆ ಉಂಟು, ಧಾರ್ಮಿಕ ಕಾರ್ಯಕ್ರಮ ಉಂಟು. ಈಗ ಒಕ್ಕಲಿಗೆ ವಿವಾಹ ವೇದಿಕೆ ಅಂತ ಉಂಟು, ಎಲ್ಲರಿಗೂ ಗೊತ್ತುಂಟಲ್ಲ. ಒಕ್ಕಲಿಗೆ ವಿವಾಹ ವೇದಿಕೆಯಲ್ಲಿ ಈಗಾಗಲೇ 600 ಜನ ನೋಂದಣಿ ಮಾಡಿದ್ದಾರೆ, 150 ಮದುವೆ ಆಗಿದೆ. ಇನ್ನು ಕೂಡ ಯಾರು ಯೋಗ್ಯ ವಧುವರಿದ್ದಾರೆ ಅವರೆಲ್ಲ ಸೇರಿಕೊಂಡು ಇದನ್ನು ಮಾಡಬಹುದು ಎನ್ನುವಂತಹ ಒಂದು ವಿಚಾರ. ಹಾಗಾಗಿ ನಾವೀಗ ದಶ ಸಂಭ್ರಮದ ಹೊಸ್ತಿಲಲ್ಲಿದ್ದೇವೆ. ಇದರಲ್ಲಿದ್ದಂತಹ ಕಾರ್ಯಕ್ರಮ ಏನು? ದಶ ಸಂಭ್ರಮ ಬರುವ ಜನವರಿ 3ನೇ ತಾರೀಕು ನಮ್ಮ ಒಕ್ಕಲಿಗ ರವಿ ಮುಂಗ್ಲಿಮನೆಯವರ ಅಧ್ಯಕ್ಷರಾಗಿರುವಂತಹ ಒಕ್ಕಲಿಗ ಸಭಾಭವನದಲ್ಲಿ 3ನೇ ತಾರೀಕು, ಜನವರಿ 3ನೇ ತಾರೀಕು ಶುಕ್ರವಾರ ನಡೆಯುತ್ತದೆ. ಬಹಳ ಅದ್ದೂರಿಯಾಗಿ ನಡೀತದೆ. ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಬರ್ತಾರೆ, ಧರ್ಮಪಾಲ ಸ್ವಾಮೀಜಿಯವರು ಬರ್ತಾರೆ, ಬೇರೆ ಬೇರೆ ಪಕ್ಷಗಳ ಉನ್ನತ ನಾಯಕರು ಕೂಡ ಬರೋರಿದ್ದಾರೆ. ಹಾಗಾಗಿ ಸುಮಾರು 5,000ಕ್ಕಿಂತ 10,000ದ ಒಳಗೆ, ಅಂದರೆ ನಮ್ಮಲ್ಲಿ 1,000 ಸಂಘ ಉಂಟು, ಸುಮಾರು 9,000ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಕಾರ್ಯ ಈ ದಶಮಾನೋತ್ಸವದ ಅಂಗವಾಗಿ ಆಗ್ತಾ ಉಂಟು. ಈಗಾಗಲೇ ಸ್ಪರ್ಧೆಯಲ್ಲಿ ಬಲ್ಲಾಟದಲ್ಲಿ ಭಾಗವಹಿಸಿದ್ದೀರಲ್ಲಿ ಯಾರಾದರೂ? ಈಗಾಗಲೇ ತೊಂದರೆ ಇಲ್ಲ, ಭಾಗವಹಿಸೋದಕ್ಕೆ ಧನ್ಯವಾದಗಳು. ಹಾಗಾಗಿ ಇಷ್ಟವರೆಗಿದ್ದವರೇ ಯಾವುದು ಸ್ಪರ್ಧೆಗಳ ವಿಚಾರ, ಮತ್ತು ಮನೆ ಮನೆಗೆ ಮುಟ್ಟುವಂಥ ವಿಚಾರ, 66 ಒಕ್ಕೂಟಗಳಿಗೆಲ್ಲ ನಮ್ಮ ವಿಚಾರ ತಿಳಿಸುವಂಥ ವಿಚಾರ ಇತ್ತು. ಆದರೆ ಇವತ್ತು ನೋಡಿ ಹೊಸ ಕಾನ್ಸೆಪ್ಟ್ 𝐴𝐵 ಅವರು ಒಂದು ತಿಂಗಳ ಹಿಂದೆ ಅವರು ಹೇಳಿದ್ದು, ನಾವು ಬರೀ ನಮ್ಮ ಎಲ್ಲ ಕಾರ್ಯಕ್ರಮ ಇದಕ್ಕೆ ಸಂಘಗಳಿಗೆ ಸೀಮಿತ ಆಗಿತ್ತು. ಅದಾಗಬಾರ್ದು. ನಮ್ಮ ಸ್ವಸಹಾಯ ಸಂಘಗಳಿರುವಂತಹ ಎಲ್ಲ ಗ್ರಾಮಗಳಲ್ಲಿ ಯಾರು 50 ಸಂವತ್ಸರಗಳನ್ನು ದಾಂಪತ್ಯ ಜೀವನದಲ್ಲಿ ಪೂರೈಸಿದ್ದಾರೆ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡೋದರ ಮೂಲಕವಾಗಿ ನಾವು ಎಲ್ಲ ತಳಮಟ್ಟದಿಂದ ನಮ್ಮ ಸಮುದಾಯದವರು ಎಲ್ಲರಿಗೂ ಕೂಡ ಸ್ಪಂದನೆ ಸಿಗ್ತದೆ. ಅದು ನಿಜವಾಗಿ ಎಲ್ಲರಿಗೂ ನಮ್ಮ ಸಮಾಜ ಏನು ಮಾಡ್ತದೆ, ಗೌಡ ಸಮಾಜ ಏನು ಮಾಡ್ತದೆ ಅಂತ ಹೇಳೋದನ್ನು ನಾವು ತೋರಿಸಿಕೊಟ್ಟ ಹಾಗಾಗ್ತಿದ್ದನ್ನು ಮಾಡಬೇಕು ಅಂತ ಇದು 𝐴𝐵 ಸೂಚನೆ ಪ್ರಕಾರ ನಾವಿವತ್ತು ಹಮ್ಮಿಕೊಂಡದ್ದು. ಇದು ಬಹಳ ಸಂತೋಷ ವಿಚಾರ ಮತ್ತು ಎಲ್ಲ ನಮ್ಮ ಸಮಾಜದವರಿಗೆ ಮುಟ್ಟುವಂಥ ವಿಚಾರ. ಎಲ್ಲ ಸಮಾಜದವರಿಗೂ ಬರೀ ಸಂಘಕ್ಕೆ, ಸ್ವಸಹಾಯ ಸಂಘಕ್ಕೆ ಸೀಮಿತ ಅಲ್ಲ, ಇದು ಎಲ್ಲ ಗ್ರಾಮಗಳಲ್ಲಿ ನಮ್ಮ ಸಮಾಜದ ಅರ್ಹ ದಂಪತಿಗಳಿಗೆ ಈ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇವತ್ತು ಉದ್ಘಾಟನೆ ಆಯಿತು, ಈಗ 3ನೇ ಕಾರ್ಯಕ್ರಮ. ಇನ್ನು ಬೇರೆ ಬೇರೆ ಗ್ರಾಮಗಳಲ್ಲಿ ಅಲ್ಲಿನ ಒಕ್ಕೂಟದ ಅಧ್ಯಕ್ಷರು ಅಥವಾ ನಮ್ಮ ಸಿಬ್ಬಂದಿಯವರು ಹೋಗಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಇನ್ನು ದಶಮಾನೋತ್ಸವದ ಬಗ್ಗೆ ಹೇಳೋದಿದ್ದರೆ, ಈಗಾಗಲೇ ದಶಮಾನೋತ್ಸವದ ಬಗ್ಗೆ ಅವರು ಹೇಳಿದ ಹಾಗೆ ಒಂದು ಬರೀ ಆ ಕಾರ್ಯಕ್ರಮ ಅಲ್ಲ, ನಮ್ಮ ದಶಮಾನೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಟ್ಟಡ ಮೊದಲೇ ಉಂಟು, ನಮಗೆಲ್ಲ ಗೊತ್ತಿರುವ ಹಾಗೆ. ಇನ್ನು ಇದರಲ್ಲಿ ಒಂದು ಸಭಾಭವನವನ್ನು ನಾವು ಕಡಿಮೆ ವೆಚ್ಚದಲ್ಲಿ ನಿರ್ಮಿಸುವರಿದ್ದೇವೆ, ಮತ್ತೊಂದು ಸ್ಮರಣ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಹಣ ಸಂಗ್ರಹದ ಆಗಬೇಕಾದಂಥ ಅವಶ್ಯಕತೆ ಇದೆ. ಈಗ ಹಣದ ಕೊರತೆ ಇದೆ, ಟ್ರಸ್ಟಿನಲ್ಲಿ ಹಣದ ಕೊರತೆ ಇಲ್ಲ, ಬೇಕಾದಷ್ಟು ಹಣ ಉಂಟು. ಹಾಗಾಗಿ ಏನು ತೊಂದರೆ ಆಗಲಿಕ್ಕಿಲ್ಲ. ಹಾಗಾಗಿ ಬಹುಶಃ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಪ್ರಾಂಜಲ ಮನಸ್ಸಿನಿಂದ ಇದರಲ್ಲಿ ಸಹಕರಿಸಬೇಕು ಮತ್ತು ಇದನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮ ಇಟ್ಟುಕೊಂಡದ್ದು ನೋಡಿ, ಇದಕ್ಕೆ ಅಂತ ಒಂದು ಸಮಿತಿ ಆಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರು ಗೌರವಾಧ್ಯಕ್ಷರಾಗಿದ್ದಾರೆ, ಟ್ರಸ್ಟ್ನ ನಾನು ಪಟೇಲ್ ಗೋಪಾಲಕೃಷ್ಣ ಗೌಡ ಚಾರ್ವಾಕ ಅಂತ ಹೇಳಿ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಉಪಾಧ್ಯಕ್ಷರು 8 ಜನ ಇದ್ದಾರೆ, 8 ವಲಯದಿಂದ 8 ವಲಯ ಉಂಟು, ಉಪಾಧ್ಯಕ್ಷರಿದ್ದಾರೆ, ಸುಸಜ್ಜಿತವಾದಂತಹ ಒಂದು ತಂಡ ಉಂಟು, ಪ್ರೇರಕರಿದ್ದಾರೆ, ಸೂಪರ್ವೈಸರ್ಸ್ ಇದ್ದಾರೆ, ಗ್ರಾಮ ಸಮಿತಿ ಎಲ್ಲ ಸೇರಿಕೊಂಡು ಮಾಡುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಇದು ಯಶಸ್ವಿ ಆಗ್ತದೆ ಅಂತ ಹೇಳೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನಾನು ಪಟೇಲ್ ಗೋಪಾಲಕೃಷ್ಣ ಚಾರ್ವಾಕ, ನನಗೆ ಬಹಳ ಸಂತೋಷ ಆದದ್ದು, ಕುಸುಮ ಅಲ್ಲ ಅಮ್ಮ ನಿನ್ನ ಹೆಸರು? ಕುಸುಮ, ನನ್ನ ಊರಿನ ಹುಡುಗಿ, ಚಾರ್ವಾಕದ ಒಬ್ಬಳು ಹುಡುಗಿ ಇಲ್ಲಿ ಬಂದು ನಾವು ಮಾಡುವಂಥದ್ದು ನೋಡಿ ಎಷ್ಟು ಸಂತೋಷ ಆಗಬೇಕು ನಮಗೆ. ಬಹಳ ಸಂತೋಷ ಆಯಿತು, ಬಹಳ ಸಂತೋಷ. ಆ ಮನೆಗೆ ನಾವು ಬಂದಿದ್ದೇವೆ. ಹಾಗಾಗಿ ಬಹುಶಃ ಅವಳಲ್ಲ, ನನ್ನ ಅಪ್ಪಂದಾಗಿರ್ಬೋದು, ನಾನು ಪಟೇಲ್ ಆಗಿರುವಾಗ ಜನನ ಮರಣ ಬರೆದಿರ್ಬೋದು. ಅಂತಹ ಒಂದು ನಮ್ಮ ಸಂಬಂಧ ಕೂಡ ಇಲ್ಲಿ ಉಂಟು ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಮತ್ತು ಈ ನಮ್ಮ ಕಾರ್ಯಕ್ರಮ ಮಾದರಿ ದಂಪತಿ ಯಾಕೆ ಅಂತ ಹೇಳೋದನ್ನು ನಾವು ಸ್ವಲ್ಪ ಹೇಳಬೇಕಾಗ್ತದೆ, ವಿಶದೀಕರಿಸಬೇಕಾಗ್ತದೆ. ನಮ್ಮ ನಿರೂಪಕರಾಗ ಹೇಳಿದರು, ಅಲ್ಲಲ್ಲಿ ಎಂಥದ್ದು ಡೈವರ್ಸ್ ಆಗ್ತದೆ, ಅದಕ್ಕೆ ಪೂರಕವಾಗಿ ಮಾಡೋದು ಅಲ್ಲ, ಪೂರಕವಾಗಿ ಅಲ್ಲ, ಇದು ಅದಕ್ಕೆ ವಿರುದ್ಧವಾಗಿ ನಾವು ಮಾಡೋದು. ಯಾವುದೇ ಡೈವರ್ಸ್ ಆಗ್ತಾ ಉಂಟು ಅದು ಆಗಬಾರ್ದು ಅಂತ, ಪೂರಕ ಅಲ್ಲ, ಅದು ನಾವು ವಿರುದ್ಧವಾಗಿ ಮಾಡೋದು. ಅದು ಮುಂದೆ ಹೋಗಬಾರ್ದು. ಅಮೇರಿಕದಲ್ಲಿ ಇವತ್ತು ಮದುವೆಯಾಗಿ ನಾಳೆ ಬಿಡ್ತಾರೆ, ಡೈವರ್ಸ್ ಆಗ್ತದೆ.
ಲಿವಿಂಗ್ ಟುಗೆದರ್ ಅಲ್ಲಿತ್ತು, ಇಲ್ಲಿಗೆ ಲಿವಿಂಗ್ ಟುಗೆದರ್ ಬಂದಿದೆ ಅಲ್ವಾ? ಅದು ಹಾಗಾಗಬಾರ್ದು. ಆದರ್ಶ ದಾಂಪತ್ಯ ಜೀವನ ಬರಬೇಕು ಅಂತಾದರೆ ಎಷ್ಟು ಕಷ್ಟ ಉಂಟು, ಆ ಹೊಂದಾಣಿಕೆ ಎಷ್ಟು ಕಷ್ಟ ಉಂಟು ನೋಡಿ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ ಹೇಳಿದ್ದಾರೆ. ವಿವಾಹದಲ್ಲಿ ಯಾವತ್ತೂ ಕೂಡ ಸಮಾನತೆ ಇರಬೇಕು, ಗಂಡ ಹೆಂಡತಿ ಸಹಭಾಗಿಗಳಾಗಿ ಸಮಾನತೆಯಿಂದ ಹೋಗಬೇಕು, ಆಗ ಮಾತ್ರ ಬಾಳು ನಂದನವಾಗ್ತದೆ. ಹಾಗಾಗಿ ದಾಂಪತ್ಯ ಬಿರುಚಿರು ಹೇತು ಸ್ವೀಕಾರ ವಿವಚೋದ್ವಾಹೇ, ದಾಂಪತ್ಯ ಬಿರುಚಿರು ಹೇತು ಸ್ವೀಕಾರ ವಿವಚೋದ್ವಾಹೆ ಅಂತ ಹೇಳಿದರೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲವೂ ಗಣನೆಗೆ ಬರುತ್ತದೆ ಹೊರತು ಅಧಿಕಾರ ಅಲ್ಲ, ಅಂತಸ್ತಲ್ಲ, ಹಣ ಅಲ್ಲ, ಯಾವುದೂ ಅಲ್ಲ. ಪರಸ್ಪರ ಪ್ರೀತಿ, ಸ್ನೇಹ. ಪ್ರೀತಿ ಇರ್ಬೋದು, ಪ್ರೀತಿ ಬೇರೆ, ಸ್ನೇಹ ಬೇರೆ, ಪ್ರೇಮ ಬೇರೆ, ಮಮತೆ ಬೇರೆ. ಆದರೆ ಪರಸ್ಪರ ತಿಳುವಳಿಕೆಯ ಮೂಲಕ ಸೌಹಾರ್ದಯುತವಾಗಿ ಬಾಳಬೇಕಿದ್ದರೆ ಅದು ಕಷ್ಟ. ಅರ್ಧ ಶತಮಾನವನ್ನು ಇವರು ಪೂರೈಸಿದ್ದಾರೆ ನೋಡಿ. ಇವರು ಸಮಾಜಕ್ಕೆ ಮಾದರಿ. ಇಂತಹ ಆದರ್ಶ ದಂಪತಿಗಳು ನಾನಲ್ಲಿ ಮಾಧವ 65 ವರ್ಷ ಶತಮಾನ ನೋಡಿ. ಎಂತಹ ಒಂದು ನಾವು ನಿಜವಾಗಿ ಅವರ ಕಾಲು ತೊಳೆದು ನೀರು ಕುಡಿಬೇಕು ಅಂತಹ ಪುಣ್ಯಾತ್ಮರು ಇವರು. ಇನ್ನು ಮುಂದೆ ಖಂಡಿತವಾಗಿ ಕೂಡ ಇಂತಹ ದಂಪತಿಗಳು ನಮಗೆ ಕಾಣೋದಕ್ಕೆ ಬಹಳ 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 ಅಪರೂಪ ಆಗ್ಬೋದು, ಆಗ್ಲಿಕ್ಕಿಲ್ವಾ? ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡದ್ದು ನಾರಾಯಣರೇ ನಿಜವಾಗಿ ನಮಗೆ ಅತ್ಯಂತ ಸಂತೋಷವೆನ್ನಿಸ್ತಾ ಇದೆ. ನಮ್ಮ ಕಾಂತಿನ ಮಾಧವಗೌಡರ ಮುತ್ತಪ್ಪಗೌಡರು ಹಾಗೆ ಹೇಳಿದರು, ಅಣ್ಣ ಎಂಕ್ಲ ಖಂಡನೆ ಬಿಡಿತಿ ಇಂದಿನ ಪಾಣೆ ಇಟ್ಟು ನೀರು ಹೋಯ್ತು ಅಂತಿತ್ತ. ಎಷ್ಟೋ ಜನರಿಗೆ ಪಾಣೆ ಅಂದ್ರೆ ಗೊತ್ತಿಲ್ಲ. ಭತ್ತ ಹುಟ್ಟಿದರೆ ಹುಡಿ ಆಗ್ತದೆ ಅಂತ ಈಗಿನ ಮಕ್ಕಳು ಹೇಳ್ತಾರೆ ಅಲ್ವಾ? ಪಾಣೆ ಅಂದ್ರೆ ಎಂತದು? ಏತ ನೀರಾವರಿ ಪದ್ಧತಿ ಹಿಂದೆ ಇತ್ತು. ಆವಾಗ ಬಲಿಷ್ಠರಾಗಿರ್ಬೇಕು ಅಂತಹ ಕಾರ್ಮಿಕರಾಗಿದ್ದ ಕಾರಣ ಆರೋಗ್ಯವಂತರಾಗಿರುವುದಕ್ಕೆ ಸಾಧ್ಯ ಆಯ್ತು. ಈಗ ನಮ್ಮ ಒತ್ತಿದ್ರೆ ನೀರು ಬರ್ತದೆ ತೋಟಕ್ಕೆ, ಹಾಗಲ್ಲ. ನಾವು ನಾನು ಏತ ನೀರಾವರಿ ಪದ್ಧತಿ. ಹಾಗಾಗಿ ಅಂತಹ ಕಾರ್ಮಿಕರಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ ಕಾರಣ ಅವರು ಇವತ್ತು ಕೂಡ ಯಾವುದೇ ಕಾಯಿಲೆಗಳಿಲ್ಲದೆ ಈ ರೀತಿಯ 65 ವರ್ಷಗಳ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಇವರು ಯಾವತ್ತೂ ಕೂಡ ಯಾರು ಇತಿಹಾಸವನ್ನು ಮರೆಯುತ್ತಾರೋ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು. ನಾವು ಹಿರಿಯರನ್ನು ಯಾವಾಗ ಗೌರವಿಸುತ್ತೇವೋ ನಮ್ಮನ್ನು ಸಮಾಜ ಗೌರವಿಸ್ತದೆ. ನಾವು ತಂದೆ ತಾಯಿಯರನ್ನು ನೋಡದಿದ್ದರೆ ನಮ್ಮ ಮಕ್ಕಳು ದೂರ ಇಡ್ತಾರೆ. ಆದರೆ ಎಲ್ಲ ಕಡೆಗಳಿಗೆ ವೃದ್ಧಾಶ್ರಮಕ್ಕೆ ಸೇರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮದಾದಂತಹ ಈ ಗೌಡ ಮನೆತನದ ನಮ್ಮ ಗೌಡರ ಪರಂಪರೆ, ಆಚಾರ, ವಿಚಾರ ಎಲ್ಲವನ್ನು ಕೂಡ ಅವಲೋಕಿಸಬೇಕು. ಈಗ ಹೊತ್ತಿಲ್ಲ, ನಮಿತಕ್ಕ ನಾನು ಮುಗಿಸ್ತೇನೆ, ಈಗ ಸಮಯ ಇಲ್ಲ. ಹಾಗಾಗಿ ನಾನು ಹೆಚ್ಚು ಮಾತಾಡ್ತಾ ಇಲ್ಲ. ಈಗ ಅವರು ಕೂಡ ಹೇಳಿದ್ರು ಮಾತಾಡ್ಬೇಕು ಸರ್, ಇಲ್ಲ ನಾನು ಮಾತಾಡ್ತಿಲ್ಲ, ಯಾಕಂದ್ರೆ ಊಟದ ಹೊತ್ತಿನಲ್ಲಿ ಮಾತಾಡ್ತಿರೋದು ಹೆಚ್ಚಾಗ್ತದೆ. ಹಾಗಾಗಿ ಇನ್ನೊಂದು ಸಲ ನಾನು ಮಾತಾಡ್ತೇನೆ. ಅದಕ್ಕೆ ಕಾರ್ಯಾಗಾರ ಇಟ್ಟುಕೊಳ್ಳುವ. ನಮ್ಮದಾದಂಥ ಪರಂಪರೆ ಏನುಂಟು, ನಮ್ಮದಾದಂಥ ಆಚಾರ ವಿಚಾರಗಳೇನುಂಟು, ನಮ್ಮದಾದಂಥ ಸಂಸ್ಕಾರ ಏನು, ನಾವು ಹೇಗೆ ನಡಿಬೇಕು ಎಲ್ಲವನ್ನು ಕೂಡ ಹೇಳುವಂಥ ಒಂದು ಸಂದರ್ಭ ಬರ್ಬೋದು. ಆಗ ನಾನು ಮಾತಾಡ್ತೇನೆ. ಹಾಗಾಗಿ ಹೆಚ್ಚು ಮಾತಾಡ್ತಾ ಇಲ್ಲ. ಆದರೂ ಕೂಡ ನಾವು ಮದುವೆ ಆಗುವಾಗ ಈರೆಗೆ ಬಂಟದಾರೆನ ಮಾತಾಡ್ಲಿಕ್ಕೆ ಆಗ್ತದ? ಪ್ರಾಣದಾರೆನ ಆಯ್ತಾವ್ ಆನಿ ಧಾರಾವೈತರ ಯಾರು ಭಟ್ರು ಧಾರಾವೈತರ ಕರೆಕ್ಟ್. ಈಗ ಭಟ್ರು ಧಾರಾವೈಪುಣ ಧಾರಾವಂಡರು ಧರ್ಮೇಚ ಅರ್ಥೇಚ ಕಾಮೇಚ ನಾತಿತರಾಮಿ ಅಂತಿದ್ದಾರ ಗೊತ್ತಿದ್ದೆವು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿತರಾಮಿ. ಖಂಡನೆ ಬಿಡಿತಾನೆ ಲಂಚೆಪ್ಪಡು ಸತ್ಯ ನ್ಯಾಯ ಧರ್ಮ ಧರ್ಮವನ್ನು ಮೀರುತ್ತವರಲ್ಲಿ ಅಧರ್ಮದ ಸಾಧಿರುವವರಲ್ಲಿ. ಧರ್ಮೇಚ ಅರ್ಥೇಚ ದುಡ್ಡದ ವಿಚಾರಟು ನೀವು ಲಡ್ದೆಲ್ಲ ಹೊಂದಾಣಿಕೆ ಇಡಬಹುದು ಪಂಡ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ಅತ್ಯಂತ ನಾವು ಯೋಚಿಸಬೇಕಾದ್ದು ಕಾಮೇಚ. ಇದು ದಾರಿ ತಪ್ಪಿಸುವಂತಹದ್ದು. ಇದರಲ್ಲಿ ಕೂಡ ಒಟ್ಟ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಇದನ್ನು ಮೀರಿ ಹೋಗಬಾರದು ಅಂತ ಹೇಳಿದ್ದಾರೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ನಾಂ ಮತ್ತ ಉಂಟಲ್ಲ ಶ್ರುತಿ ಹೇಳಿದ್ರೆ ಉದ್ದಾಗ್ತಾ ಇದು ಈ ಮಾಂಗಲ್ಯ ಘಟ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಭಟ್ರು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹಾಗಾದ್ರೆ ಧರ್ಮ ಅರ್ಥ ಕಾಮ ಧರ್ಮದಲ್ಲಿ ಒಬ್ಬರನ್ನು ಬಿಟ್ಟು ಹೋಗುದಿಲ್ಲ, ಅಧರ್ಮದ ದಾರಿಯಲ್ಲಿ ಗಂಡ ಹೆಂಡತಿ ಆಚೀಚೆ ಹೋಗುದಿಲ್ಲ, ಅರ್ಥದಲ್ಲಿ ಹೋಗುದಿಲ್ಲ. ಈಗಿನ ಕಾಲದಲ್ಲಿ ಏನಾಗ್ತದೆ, ಮದುವೆ ಆದ ಕೂಡಲೇ ಜಗಳ ಆಗುದು ಎಲ್ಲಿಂದ? ನಮಿತಕ್ಕ ಹೇಳ್ತಾರೆ ಅವರ ಗಂಡನ ಹತ್ರ ಸುಮಲತಕ್ಕನ ಹತ್ರ ವಜ್ರದ ನೆಕ್ಲೆಸ್ ಉಂಟು, ನನಗೆ ಯಾಕೆ ನೀವು ಕೊಡುದಿಲ್ಲ, ಯಾಕೆ ಕೊಡುದಿಲ್ಲ ಅಂತ ಅವರ ಗಂಡನಿಗೆ ಜಗಳ ಮಾಡ್ತಾರೆ. ಅಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ. ಅರ್ಥೇಚ ಅಲ್ವಾ? ಹಾಗಾಗಿ ಯಾವತ್ತೂ ಕೂಡ ಅನ್ನದಾತರಕ್ಕಿಂತ ಚಿನ್ನದಾತರ ತೀಕ್ಷ್ಣ, ಚಿನ್ನದಾತರಕ್ಕಿಂತ ಹೆಣ್ಣು ಗಂಡಲುಮೆ ಮನ್ನಣೆಯ ದಾಹವದು ಈ ಎಲ್ಲಕ್ಕೂ ತೀಕ್ಷ್ಣ. ಹಾಗಾಗಿ ಈ ಹೆಣ್ಣು ಗಂಡೊಲಮೆಯನ್ನು ಕೂಡ ಅರ್ಥ ಇಲ್ಲಿ ಬರುವಂಥದ್ದೆಲ್ಲ ಗಲಾಟೆ ಆಗುವುದು ಅರ್ಥ ವ್ಯವಸ್ಥೆಗೆ. ಅದನ್ನು ಕೂಡ ನಾವು ಕಾಪಾಡಿಕೊಡಬೇಕು. ಗಂಡನಾದವನನ್ನು ಯಾವತ್ತೂ ಕೂಡ ಅವರು ನೆರಳಿನ ಹಾಗೆ ನಾವು ನೋಡಿದ್ದೇವೆ, ನೆರಳಿನ ಹಾಗೆ ಹಿಂಬಾಲಿಸಬೇಕು. ಇವರು ಕೂಡ ಸಹಧರ್ಮಿಣಿಯನ್ನು ಅದೇ ರೀತಿಯಲ್ಲಿ ನೋಡಿಕೊಂಡು ಬರಬೇಕು. ಇವರಿಬ್ಬರು ಕೂಡ ನಮಗೆ ಮಾದರಿ. ಯಾಕೆ ಆ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದಾರೆ? ಮುತ್ತಪ್ಪ ಅವರು ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ? ನಾವೆಲ್ಲ ನೋಡಿ ಆ ಸೀತೆಯ ತ್ಯಾಗವನ್ನು ನೋಡಿದ್ದೇನೆ. ಸೀತೆಗೆ ವನವಾಸದಲ್ಲಿ ನೆರಳಾಗಿ ಹೋಗಿದ್ದಾಳೆ. ಅದನ್ನೇ ನಾವು ಹೇಳೋದು. ಈಗ ಹೆಣ್ಣಿಡಿಸಿ ಕೊಡುವಾಗ ಹೇಳ್ತೇನೆ ಹೇಳ್ತಾ ಇಲ್ಲವಾಗ ನೀವು ಹೆಣ್ಣಿಡಿಸಿ ಕೊಡೋದು ಯಾರು ಗೊತ್ತುಂಟು? ಇಲ್ಲಿ ಮಿತಕ್ಕ ಗೊತ್ತುಂಟ?
ಪುರಿ ಮಕ್ಕನಿಗೆ ಗೊತ್ತುಂಟಲ್ಲ, ಪುರುಷನ ಕಡೆಯಿಂದ ಆಗಲಿನ ಇಬ್ಬಣದ ಮುಖ್ಯಸ್ಥರಾದ ಮಾನಿಯರು ಯಾರಯ್ಯ? ನಾವಯ್ಯ. ಅಲ್ವಾ? ನಾವು ನಮ್ಮ ಜಾತಿಯ ಪೂರ್ವ ಪದ್ಧತಿಯನ್ನು ವಿಜ್ಞಾಪನೆಯನ್ನು ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ಮಾಡಿದಂತೆ ಇವತ್ತು ನಾವು ವಿಧಿವತ್ತಾಗಿ ಶಾಸ್ತ್ರವತ್ತಾಗಿ ಅಗ್ನಿಸಾಕ್ಷಿಯಾಗಿ ನಾವು ಇಲ್ಲಿ ದಂಪತಿಗಳಾಗಿದ್ದೇವೆ, ನೀವು ಆಗಿದ್ದೀರಿ ಅಂತ ನಾವು ಹೇಳ್ತೇವೆ ಅಲ್ವಾ? ಕೊನೆಯಾಗಿ ಏನು ಹೇಳ್ತೇವೆ? ನೀವು ಆದರ್ಶರಾಗಿರ್ಬೇಕು. ಶ್ರೀರಾಮ ಜಾನಕಿಯರಂತೆ, ಲಕ್ಷ್ಮೀನಾರಾಯಣರಂತೆ, ಶಕ್ರನಿಗೆ ಶಚಿಯಂತೆ, ಗೌತಮನಿಗೆ ಅಹಲ್ಯಂತೆ, ವಶಿಷ್ಠನಿಗೆ ಅರುಂಧತಿಯಂತೆ, ಅರುಂಧತಿಗೆ ನಕ್ಷತ್ರವನ್ನು ನುಡಿಸುವಂತಹ ಒಂದು ಪರಿಪಾಠ ಕೂಡ ನೋಡುವಂಥ ಒಂದು ಪರಿಪಾಠ ಉಂಟು. ಆ ರೀತಿಯಾಗಿ ಬಾಳಬೇಕು ಅಂತ ನಮಗೆ ಹೇಳಿದ್ದಾರೆ. ಇದನ್ನು ಕರ್ಣದ್ವಯಗಳಲ್ಲಿ ಸರಿಯಾಗಿ ಇವರು ಅರ್ಥೈಸಿಕೊಂಡ ಕಾರಣ, ಅದೆಲ್ಲವನ್ನು ಕೂಡ ನಾವು ಪಾಲಿಸಿಕೊಂಡು ಬಂದ ಕಾರಣ ಆ ಆದರ್ಶ ದಂಪತಿಗಳಾಗಿರುವುದಕ್ಕೆ ಇವತ್ತು ಸಾಧ್ಯ ಆಗಿದೆ. ಅವರು ಮಾದರಿಗಳಾಗಿದ್ದಾರೆ. ಅಂತಹ ನಮ್ಮ ಶೇಷಪ್ಪಗೌಡ ದಂಪತಿಗಳು ಈ ಬಲ್ನಾಡಿನಲ್ಲಿ, ಮುತ್ತಪ್ಪಗೌಡ ದಂಪತಿಗಳು ಬಾಬುಗೌಡ ಅಲ್ಲಿನೊಬ್ಬರು, ಬಾಬುಗೌಡ ಮಾಂಕುಗೌಡ ದಂಪತಿಗಳು ಅಲ್ಲಿ ಸನ್ಮಾನ ಮಾಡಿದ್ರು. ಇವರೆಲ್ಲ ಈ ಬಲ್ನಾಡು ಗ್ರಾಮಕ್ಕೆ ಆದರ್ಶರಾಗಿದ್ದಾರೆ. ಇವರ ಮೂಲಕವಾಗಿ ಮುಂದಿನ ಪೀಳಿಗೆಯವರು ಕೂಡ ಎಲ್ಲ ದುಶ್ಚಟಗಳಿಂದ ದೂರವಿದ್ದು ಅನ್ಯೋನ್ಯವಾಗಿ ಬದುಕುವಂತಹ ಒಂದು ಪಾಠವನ್ನು ಇವರ ಮೂಲಕವಾಗಿ ಈ ನಮ್ಮ ಸಮಾಜದ ಜನತೆ, ಬಲ್ನಾಡು ಮಾತ್ರ ಅಲ್ಲ ಎಲ್ಲ ಗ್ರಾಮಗಳ ಇಡೀ ನಮ್ಮ ಗೌಡ ಸಮಾಜಕ್ಕೆ ಇದು ತಲುಪ್ತದೆ ಮನೆ ಮನೆಗೆ. ಅದನ್ನು ನಾವು ಬೆಳೆಸುವಲ್ಲಿ ನಮ್ಮದಾದಂತಹ ಪಾತ್ರವನ್ನು ಹೆಚ್ಚಿಸಿಕೊಳ್ಳೋಣ. ಈ ದಶಮಾನೋತ್ಸವ ಸಂಭ್ರಮದ ಸಮಯದಲ್ಲಿ ಇದು ಆಗ್ತಾ ಇರುವಂಥದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ನನಗೆ 70 ವರ್ಷ ದಾಟಿದರೂ ಕೂಡ 20ರ ಯುವಕನಾಗಿ ನಾನು ವರ್ತಿಸ್ತಾ ಇದ್ದೇನೆ. ಯಾಕೆ? ನನಗೆ ಬಹಳ ಸಂತೋಷ ಆಗ್ತಾ ಉಂಟು. 65 ಗ್ರಾಮಗಳಲ್ಲಿ ನಾನು ಸುಮಾರು 45 ಗ್ರಾಮಕ್ಕೆ ಹೋದೆ. ಎಲ್ಲ ಕಡೆ ಅತ್ಯುತ್ತಮ ರೀತಿಯಂತಹ ಸ್ಪಂದನ ಸಿಗ್ತಾ ಉಂಟು. ನಮ್ಮ ಸಮಾಜದವರ ಪ್ರೀತಿ ಸ್ನೇಹ ಎಷ್ಟೊಂದು ಸ್ಪಂದನ ಉಂಟು ಅಂತ ಹೇಳಿದರೆ ನನಗೆ ಬಹಳ ಮನಸ್ಸು ತುಂಬಿ ಬರ್ತಾ ಉಂಟು. ಕುಸುಮಕ್ಕ ನೋಡಿ ಬಂದ ಕೂಡ ನನಗೆ ಸಂತೋಷ ಆಯ್ತು ಇಲ್ಲಿ. ಹಾಗಾಗಿ ಯಾವತ್ತೂ ಕೂಡ ಲವ್ ಇಸ್ ದ ಮೋಸ್ಟ್ ಪವರ್ಫುಲ್ ವರ್ಡ್ ಇನ್ ದಿಸ್ ವರ್ಲ್ಡ್. ಬೇರೆ ಯಾವುದೂ ಅಲ್ಲ. ಪರಸ್ಪರ ಪ್ರೀತಿ, ಸೌಹಾರ್ದತೆ, ವಿಶ್ವಾಸದಿಂದ ನಾವೆಲ್ಲರೂ ಬದುಕೋಣ ಅಲ್ವಾ? ಹಾಗಾಗಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ. ಪರಸ್ಪರ ಪ್ರೀತಿಯಿಂದ, ಸೌಹಾರ್ದತೆಯಿಂದ, ಸ್ನೇಹದಿಂದ ನಮ್ಮದಾದಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಮ್ಮತದಿಂದ ಬಾಳಿ ಬದುಕೋಣ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭಾವಿಸಬೇಡ. ಈ ಜೀವನವನ್ನು ಗೌರವಿಸೋಣ. ನಮ್ಮದಾದಂತಹ ಬಾಳನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ. ಗೌಡ ಸಮಾಜ ನಮಗೆ ಏನು ಕೊಟ್ಟಿದೆ ಎಂಬ ಪ್ರಶ್ನೆಯನ್ನು ಕೇಳದೆ ನಾವು ಈ ಗೌಡ ಸಮಾಜಕ್ಕೆ ಏನು ಕೊಡಬಲ್ಲೆವು, ಈ ಸಮಾಜಕ್ಕೆ ನಾವು ಏನು ಕೊಡಬಲ್ಲೆವು, ನಾವು ಹುಟ್ಟಿದ್ದಕ್ಕೆ ಸಾರ್ಥಕವಾಗಿ ಈ ಮಣ್ಣಿನಲ್ಲಿ ಏನು ಹೆಜ್ಜೆ ಗುರುತು ಮೂಡಿಸಬಲ್ಲೆವು, ಇದನ್ನು ನಾವು ಅರ್ಥೈಸಿಕೊಂಡು ಬದುಕೋಣ. ನಿಮ್ಮೆಲ್ಲರ ಬಾಳು ಹೊಸನಾಗಲಿ. ಈ ದಂಪತಿಗಳು 100 ಕಾಲ ಬಾಳುವಂತೆ ನಮ್ಮೆಲ್ಲರನ್ನು ನೀವು ಹರಸಬೇಕು ಸರ್. ಇದೋ ನಿಮ್ಮ ಚರಣಾರವಿಂದಗಳಿಗೆ ನನ್ನ ನಮನಗಳನ್ನು. ಕಾಲಭೈರವೇಶ್ವರ ನಮಃ. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು ದಶಮಾನೋತ್ಸವ ಸಂಭ್ರಮದ ಈ ಕಾರ್ಯಕ್ರಮದ ಅಂಗವಾಗಿ 50 ವರ್ಷ ಪೂರೈಸಿದಂಥ ಮಾದರಿ ದಂಪತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಾತಿಗಣ್ಯರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ತೆರಳಿರುವಂತಹ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹಾಗೂ ಇಂದಿನ ಈ ಸುಂದರ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಉಪಯೋಗಿಸಿಕೊಂಡು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ವಜಾತಿ ಬಾಂಧವರು, ನಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಒಕ್ಕಲಿಗ ಸ್ವಸಂಘ ಮಹಿಳಾ ಘಟಕ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಬಲ್ನಾಡು ಸ್ವಸಹಾಯ ಒಕ್ಕೂಟ ಅಧ್ಯಕ್ಷರು, ಕಾರ್ಯದರ್ಶಿ, ಪದಾಧಿಕಾರಿಗಳು, ಸಂಚಾಲಕರು, ಮಾದರಿ ಗ್ರಾಮ ಸಮಿತಿ ಬಲ್ನಾಡು ಹಾಗೂ ದಶಮಾನೋತ್ಸವ ಸಮಿತಿಯ ವತಿಯಿಂದ ಅಷ್ಟು ಮಾತ್ರವಲ್ಲ, ವಿಶೇಷವಾಗಿ ಈ ಮನೆಯ ಈ ದಂಪತಿಗಳ ಸೊಸೆಯಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿರುವಂತಹ ಮನೆಯವರಾದ್ರೆ ಹಾಗೆ ಯಾವಾಗ ನೋಡಿಕೊಂಡಿರ್ತೇವಲ್ಲ ಹಾಗೆ 50 ವರ್ಷ ಪೂರೈಸಿರುವಂತ ನಮ್ಮ ಪೂಜ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂತ ಕೃಷ್ಣಪ್ಪ ಗೌಡ ಇವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ.
ಸುರಕ್ಷತೆಯ ಚಿಂತೆ ಬಿಟ್ಟುಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.